Like done. Hi guys. Hi guys. Hi guys. Revati. Hi sis. Hi. Welcome. Welcome sis. Hi auntie. Bol. Hi auntie. Bol. Hi auntie. Bol. Auntie. Hi bol. हाँ. Hi Revati sis. Welcome. Chande. Dada tindi. Tindi dada ittundu. ಮಗಕ್ಕೆ ಲೈವ್ ಚಾಲ್ ಮಲ್ತಿಗಿನ ಗೊತ್ತಾಪುಂಡಿಯೇ ಅಮ್ಮ ದಾದ ಮಲ್ಪೋಲುಂದು ಹಾಯ್ ಹಾಯ್ ವೆಲ್ಕಮ್ ಭಯ್ಯ ಗುಡ್ ಮಾರ್ನಿಂಗ್ ಭಯ್ಯ ಗುಡ್ ಮಾರ್ನಿಂಗ್ ಯಾವ ಗುಡ್ ಮಾರ್ನಿಂಗ್ ಭಯ್ಯ ಲೈಕ್ ಡನ್ ಟು ಥ್ಯಾಂಕ್ ಯು ಸೋ ಮಚ್ ಭಯ್ಯ ಥ್ಯಾಂಕ್ ಯು ರೇವತಿ ಸಿಸ್ ಹಾಯ್ ಪುಟ್ಟ ಅಂತಿದ್ದಾರೆ ಹಾಯ್ ಪುಟ್ಟ ಹಾಗೆ ಹಾಯ್ ಬಲ್ಲೆ ಹಾಯ್ ಹಾಯ್ ಬಿಸಿ ಹಾಯ್ ಹಾಂ हाय पुट्टा बनोलेर थैंक यू भैया थैंक यू सो मच गुड मॉर्निंग भैया नाश्ता हो गया भैया लाइक 3 पन्नगा शक्ति कुटुंब ಅವರು ಬಂದರು ಟಿಫನ್ ಆಯ್ತು ತಿಂಡಿ ಆಯ್ತಾ ಸಿಸ್ ತಿಂಡಿ ಆಯ್ತು ಸಿಸ್ ಇವತ್ತು ಹಲಸಿನಕಾಯಿ ದೋಸೆ ಮಾಡಿದ್ದೆ ಹಲಸಿನಕಾಯಿ ದೋಸೆ ನನಗೆ ಇವತ್ತು ಸ್ಪೆಷಲ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಪನ್ನಗ ಶಕ್ತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಏ ऊपर ಹೋಗಬೇಡ ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್ ಸೂಪರ್ ಅಂದೆ ರೇವತಿ ಸಿಸ್ ಸೂಪರ್ ಅಂತಿದ್ದಾರೆ ಪನ್ನಗ ಶಕ್ತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈವ್ ಎಷ್ಟು ಗಂಟೆಗೆ ಅಂತ ಮರ್ತೇ ಹೋಗಿದೆ ಆದರೆ ಸಿಗುವುದಿಲ್ಲ ಏನು ಮಾಡೋದಂತ ಗೊತ್ತಿಲ್ಲ ನಿಮಗೆ ಲೈವ್ ನಿಮ್ಮ ಲೈವ್ಗೆ ಬರಲು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸಿಗ್ತಾ ಇಲ್ಲ ಪನ್ನಗ ಅವರೇ ನನಗೆ ಪನ್ನಗ ಶಕ್ತಿ ಕುಟುಂಬ ಚಾನಲ್ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ 4 ಮೆಂಬರ್ಸ್ ಇದ್ದೀರಾ ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್ ಓಲ್ಲರ್ ದಾದೆ ತಿಂಡಿ ರೇವತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರೇವತಿ ಸಿಸ್ ಹಲಸಿನಕಾಯಿ ಒಲ್ತು ಸಿಸ್ ಅಲ್ಪ ತಿಕ್ಕೊಂಡೆ ಮುಲ್ಪ ಉಂಡಿ ಮಸ್ತು ಜನ ಮಸ್ತ್ ಗುಜ್ಜ ಬರ್ಪುಣು ಮುಂಬೈಡು ಭಾರಿ ಗುಜ್ಜ ಬರ್ಪುಣು ಇತ್ತ ಡಿಸೆಂಬರ್ ಬರಸುರು ಮಲ್ತಾನೆ ಅಕ್ಟೋಬರ್ ಡಿಸೆಂಬರ್ ಬರಸುರು ಆತನು ಗುಜ್ಜ ನೀನ ಮಲ್ತೊಂದಿಲ್ಲ ಹೇಯ್ ಎಂತ ಮಾಡ್ತಿದ್ಯಾ ನೀನು ಹಾಂ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಏತು ಗುಜ್ಜ ಬೋಡು ಆತು ತಿಕ್ಕೊಂಡು ಮುಲ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಕಡೆಯಿಂದ ನಿಮಗೆ 6 ಮೆಂಬರ್ಸ್ ಇದ್ದೀರಾ ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಬನ್ನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ರೇವತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪನ್ನಗ ಶಕ್ತಿಯವರೇ 17 ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ ಇರಬೇಡಿ ಪರವಾಗಿಲ್ಲ ಸಿಸ್ ನಿಮಗೆ ಟೈಮ್ ಸಿಕ್ಕಾಗ ಬನ್ನಿ ಆಯಿತಾ ಇಲ್ಲ ಬರ್ತೀನಿ ಸಿಸ್ ನಿಮ್ಮ ಅದು ಟೈಮು ನನಗೆ ನಾನು ಟೈಮ್ ಮಾಡ್ಕೊಂಡು ಬರ್ತೀನಿ ನಿಮ್ಮದು ಟೈಮು ಯಾವುದಂತ ನನಗೆ ಮಿಸ್ ಆಗುತ್ತೆ ಸಿಸ್ ತುಂಬ ಜನರ ಲೈವ್ಗೆ ಹೋಗ್ತೀನಿ ಆದರೆ ನಿಮ್ಮ ಲೈವ್ ನನಗೆ ಸಿಗ್ತಾನೆ ಇಲ್ಲ ಅದಕ್ಕೆ ಅಂದಿದ್ದು ಗಂಟೆ ಟೈಮೇ ಮಿಸ್ ಆಗಿ ಹೋಗುತ್ತೆ ನನಗೆ ನಿಮ್ಮದು ಅಂತೆಲ್ಲ ರೂಪ ಅವರದ್ದು ಸಿಗಲ್ಲ ಕೆಲವೊಂದು ಸರ್ತಿ ಏನಂತ ಗೊತ್ತಿಲ್ಲ ಜನರಲ್ ನಾಲೆಜ್ ಭಯ್ಯ ಬಂದರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪನ್ನಗ ಶಕ್ತಿ ಅವರೇ ನಿಮ್ಮದ ಟೈಮ್ ಒಂದು ಚೆನ್ನಾಗಿ ಕೊಡಿ ನನಗೆ ಯಾವಾಗ ಅಂತ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ನಾನು ಯಾರಿಗೂ ಮಾಡಲ್ಲ ಅಂತಿಲ್ಲ ಪೋಖ್ರಿ ಪುಟ್ಟ ತುಂಬ ಪೋಖ್ರಿ ಅಂದರೆ ತುಂಬ ಪೋಖ್ರಿ ಎಷ್ಟು ಪೋಖ್ರಿ ಅಂದರೆ ಅದನ್ನು ಇದು ಮಾಡಲಿಕ್ಕಾಗಲ್ಲ ಅಷ್ಟು ಪೋಖ್ರಿ ಎಂತ ಮಾಡ್ತಿದ್ದಿ ನಾ ಸಂಗೀತ ತುನ್ಮಲ್ ಪೊಡ್ಚೆ 2:30 to 5 ತನಕ ಓಕೆ ಖಂಡಿತ ಇವತ್ತು ಜಾಯಿನ್ ಆಗ್ತೀನಿ ಸಿಸ್ ನನಗೆ ಮೆಸೇಜ್ ಮಾಡಿದ್ರ ನೀವು ಯಾವುದಕ್ಕೆ ಮಾಡಿದ್ರ ಅಂತ ಗೊತ್ತಿಲ್ಲ ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ 11 ಮೆಂಬರ್ಸ್ ಇದ್ದೀರಾ 2:30ರಿಂದ 5 ತನಕ ಓಕೆ ನಾನು ಇವತ್ತು ಬರ್ತೀನಿ
ನೆನಪೋಗುತ್ತಾ? ಎಲ್ಲರೂ ಟೈಮ್ ಕೊಡ್ತಾರಲ್ವಾ, ಯಾವ ಟೈಮು ಯಾರ ಟೈಮ್ ಅಂತ ನಂಗೆ ಗೊತ್ತಾಗಲ್ಲ, ಅಷ್ಟಾಗುತ್ತೆ. ಸಿಕ್ಕಿದವರಿಗೆಲ್ಲ ಹೋಗಿ ಬಿಡ್ತೀನಿ ಅಲ್ಲಿ ಬಂದರೆ, ಸಿಕ್ಕಿದ್ರೆ. ಹಾಗೆ ನಂದು. ಥ್ಯಾಂಕ್ ಯು, ವೆಲ್ಕಮ್ ಜನರಲ್ ನಾಲೆಜ್ ಭಯ್ಯ, ವೆಲ್ಕಮ್ ನಿಮಗೆ, ವೆಲ್ಕಮ್ आपको. खाना हो नाश्ता हो गए भैया? सन्नित टीवी खराब होएगा. ವೀಣಾ ಆರಾಧ್ಯ ಅವರು ಬಂದರು. ಐ ಸಿ ಸಾಯ್ ವೆಲ್ಕಮ್ ವೆಲ್ಕಮ್, ಲೈಕ್ ಡನ್ ಅಂತಿದ್ದಾರೆ. ಟಿಫನ್ ಆಯ್ತು ಅಕ್ಕ? ಟಿಫನ್ ಆಯಿತು, ಹಲಸಿನಕಾಯಿ ದೋಸೆ ಮಾಡಿದ್ದೇನೆ. ನಿಮಗೆ ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್ ಸಿಸ್ ಅಂತಿದ್ದಾರೆ. ಅಚ್ಚು ಅವರು ಬಂದರು. ಐ ಸಿಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಚ್ಚು ಅವರೇ, ನಿಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. 2:30ರಿಂದ 5 ನಾನು ಬರೆದಿಟ್ಟೆ, ನನಗೆ ನೆನಪೋಗುತ್ತೆ, ನಿಜವಾಗ್ಲೂ ನೆನಪೋಗುತ್ತೆ. ಇಲ್ಲಾಂದರೆ 2:30 ಮೇರೆ ಚಾವಿ ರಕೋದಾರ್ ಬರ್ದಿಟ್ಟೆ. ಪನ್ನಗ ಶಕ್ತಿ ಅವರೇ ಖಂಡಿತ ಜಾಯ್ನ್ ಆಗ್ತೀನಿ ಆಯಿತಾ, ನೆನಪೋಗುತ್ತೆ. 6:30 ಅಕ್ಕ ಲೈವಿಗೆ. ಓಕೆ, ಬರ್ತೀನಿ ವೀಣವರೇ, ಬಂದು ಹೋಗ್ತೀನಿ. ನಾನು ಬರ್ತಿದ್ದೀನಲ್ವಾ, ನನಗೆ ಎಂತ ಗೊತ್ತುಂಟಾ, ಆಯ್ ವೀಣಸಿಸು ಅಂತಿದ್ದಾರೆ ಪ್ರಪಂಚ ಅವರು, ಅಚ್ಚು ಪ್ರಪಂಚ ಅವರು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಅಚ್ಚು ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿ ಅವಿಜ್ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಣ್ಣಗ ಶಕ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಣಾ ಆರಾಧ್ಯ ಅವರು ಅಚ್ಚು ಟಿಫನ್ ಆಯ್ತಾ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾಂಡೆ ಲೈವ್ಗೂ ಬರ್ತಿರ್ತಾರೆ. ಅತ್ತು ಯಾನು ಆನ್ ಮಲ್ತು ದೀದಿತ್ತೆ ರೇವತಿ ಸಿಸ್ ಪಾತಿರ್ದು ಜಾತೆ ಆನ್ ನುಡಿತ್ತೆ, ಆನ್ ನುಡು ದೀದಿತ್ತೆ. ಟಿಫನ್ ಆಯಿತು, ನಿಮ್ದಾಯ್ತಾ ಅಂತಿದ್ದಾರೆ. ನಮ್ಮದು ಆಯಿತು, ನಿಮ್ದಾಯ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಪನ್ನಗ ಶಕ್ತಿ ಅವರು, ಥ್ಯಾಂಕ್ ಯು ಸೋ ಮಚ್. ವೀಣಾ ಅವರು ಆಯಿತು, ಈಗ ಲೈವ್ ಟೈಮ್ ಹೇಳಿ. ಅಚ್ಚು ನಿಮ್ಮ ಹೌದು ಅಚ್ಚು, ನಿಮ್ಮದು ಎಷ್ಟು ಗಂಟೆಗೆ ಇರುತ್ತೆ ಅನ್ನಿ, ನಾವು ಕೂಡ ಬಂದು ಜಾಯ್ನ್ ಆಗ್ತೀವಿ. ನಮಗೆ ಟೈಮು ಗೊತ್ತಾಗಲ್ಲ ಅತ್ತೆ. ಹಾಯ್ ವೀಣಾ ಸಿಸ್ ಅಂತಿದ್ದಾರೆ ಪನ್ನಗ ಶಕ್ತಿ ಅವರು, ಥ್ಯಾಂಕ್ ಯು ಸೋ ಮಚ್ ಪನ್ನಗ ಶಕ್ತಿ ಅವರೇ. ಹಾಯ್ ನಮ್ಮ ಟೀಚರ್ ತುಳುಸಿಸ್ ಅಂತಿದ್ದಾರೆ. ನಮ್ಮ ಟೀಚರ್ ತುಳುಸಿಸ್, ಅದು ಯಾಕೆ ವೀಣಾ ಅವರೇ, ನಾನು ಟೀಚರ್ ಅಲ್ಲ, ನನ್ನ ತಂಗಿ ಟೀಚರ್. ಏಜಸ್ ಇದ್ದಾರಲ್ವಾ, ಅವಳು ನನ್ನ ತಂಗಿ, ಅವರು ಟೀಚರ್, ನಾನು ಟೈಲರ್. ಅವಳು ಟೀಚರ್, ನಿಜವಾಗ್ಲೂ ಅವಳು ಟೀಚರ್, ಅವಳು ಟೀಚರ್ ಕೆಲಸ ಮಾಡ್ತಾಳೆ, ನಾವು ಟೈಲರ್ ಮಾಡ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ಭಯ್ಯ, ಸೂಪರ್ ಸಪೋರ್ಟು. ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಪನ್ನಗ ಇದ್ದಾರೆ. ಆಯಿತು ಸಿಸ್ ಅಂತಿದ್ದಾರೆ. ನಾನು ತಮಾಷೆ ಮಾಡ್ತಾ ಇದ್ದೀನಿ. ಹೌದು, ನಾನು ಟೀಚರ್ ಅಲ್ಲ, ನಿಜವಾಗ್ಲೂ ಅವಳು ಟೀಚರ್, ನಾನು ಟೈಲರ್, ಅವಳು ಟೀಚರ್. ನನಗೊಂದು ಬೇರೆ ಟೈಮ್ಗೆ ಕಾಲ್ ಮಾಡಲ್ಲ ಯಾರು, ಈ ಟೈಮ್ಗೆ ಕಾಲ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಯಿತು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೈ ಬೇಟ, ಅದನ್ನು ತಿನ್ನಬಾರ್ದು. ಥ್ಯಾಂಕ್ ಯು ಜನರಲ್ ನಾಲೆಜ್ ಭಯ್ಯ, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೆಸ್ಟ್ ತಮ್ಮ ಬರಲಿಲ್ಲ, ಅವನು ಕಾಲೇಜಿಗೆ ಹೋಗಿದ್ದಾನೇನ. ಜೋಯ್ಸಪ್ಪ ಅವ್ರು ಬಂದರು. ಗುಡ್ ಮಾರ್ನಿಂಗ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡು, ತಿನ್ಬೇಡ. ಅಚ್ಚು, ನೀ ಎಷ್ಟು ಗಂಟೆಗೆ ಲೈವ್ ಮಾಡ್ತಿ? ಅಚ್ಚು ಅವರೇ ಎಷ್ಟು ಗಂಟೆಗೆ ಮಾಡ್ತೀವಿ? ಬಣ್ಣಗಸಿ ಸ್ಕಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾಯ್ಸಪ್ ಮಲೆನಾಡು ಅವರು, ವೆಲ್ಕಮ್ ನಿಮಗೆ, ವೆಲ್ಕಮ್. ರೇವತಿ ಸಿಸ್ ನನಗೂ ಗಿಫ್ಟ್ ಕೊಡಿ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಜಾಯಿನ್ ಅಂತಿದ್ದಾರೆ. ಓಕೆ ಕೊಡ್ತೀನಿ, ಕಮೆಂಟ್ ಹಾಕಿ, ಖಂಡಿತ ಕೊಡ್ತೀನಿ ಅಂತಿದ್ದಾರೆ ಪನ್ನಗ ಶಕ್ತಿ ಅವರು. ಜಾಯ್ಸಪ್ ಅವರು, ಇವತ್ತು ಫುಲ್ ರೆಡಿ ಆಗಿದ್ದೀರಾ ಸಿಸ್ಟರ್? ಏನು ವಿಶೇಷ? ಏನೂ ಆಗಿಲ್ಲ, ಇವತ್ತು ಸ್ವಲ್ಪ ಹೋಗಿ ಬಂದೆ ನಾನು ಹೊರಗಡೆ, ಸ್ಕೂಲ್ಗೆ ಹೋಗ್ಲಿಕ್ಕಿತ್ತು, ನಾಳೆ ಕೂಡ ಹೋಗ್ಲಿಕ್ಕುಂಟು. ಅಡ್ಮಿಷನ್ ಒಬ್ಬನದಾಯಿತು, ಚಿಕ್ಕ ಒಂದು, ಇನ್ನು ದೊಡ್ಡವನಿಗೆ ನಾಳೆ ರಿಸಲ್ಟ್. ಅದಕ್ಕೆ ಹೋಗಿ ಬಂದೆ, ಅಡ್ಮಿಷನ್ ಕೊಟ್ಟು ಬಂದೆ ಚಿಕ್ಕವನನ್ನು. ಹಾಗೆ ರೆಡಿ ಆಗಿದೆ, ಸ್ವಲ್ಪ ರೆಡಿ ಆಗಿ ಬಂದೆ. ರೇವತಿ ಸಿ ಸಪೋರ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು ಆನಂದರವರೆಗೆ. 1 ಬರಲಾ.
ಎಷ್ಟು ಗಂಟೆಗೆ ಅಚ್ಚು ನಿಮ್ಮದು? 1:30ಗಾ? ಇನ್ನೂ ಬರಬೇಡ, ಕೊಡ್ತೀನಿ ನಿನಗೆ ನಾನು. ಹಾಂ, ಹೆಚ್ಚಾಗಿ ಟೆನ್ಷನ್ ಕೊಡಬಾರ್ದು ಮಕ್ಕಳು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಬೇಡ. ಹಾಯ್ ಬೇಟಾ, ನೀ ಅಣ್ಣನ ಬನ್ನಿ. ಗುಡ್ ಮಾರ್ನಿಂಗ್ ಬೇಟಾ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ವೆಲ್ಕಮ್ ಆಂಟಿ. ಸೂಪರ್ ಸಪೋರ್ಟ್ ಪನ್ನಗ ಶಕ್ತಿ ಅವರು. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಅವರು ಪನ್ನಗ ಸೀಸ್ ರಿಟರ್ನ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ ಅಂತಿದ್ದಾರೆ. ಜಾಯ್ಸಪ್ಪ ಅವರೇ, ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಟೈಮಿಂಗ್ ಇಲ್ಲ ಸೀಸ್, ಟೈಮಿಂಗ್ ಮಾಡಿ ಅಚ್ಚು ಅವರೇ, ಮಾಡಿ. ನಾವು ಕೂಡ ಜಾಯಿನ್ ಆಗ್ತೀವಿ, ಸಪೋರ್ಟ್ ಮಾಡ್ತೀವಿ. ಪನ್ನಗ ಶಕ್ತಿ ಅವ್ರದ್ದು ಗೊತ್ತಾಯಿತು ನನಗೆ. 2:30ಕ್ಕೆ ಉಂಟು. ಇವತ್ತು ಹೋಗಿ ಜಾಯಿನ್ ಆಗಬೇಕು ಅವರಿಗೆ. ನೆನಪಾಗಲ್ಲ, ಏನು ಮಾಡೋದು, ನೆನಪಾಗಲ್ಲ ಅಂತಲ್ಲ, ಟೈಮ್ ಗೊತ್ತಾಗಲ್ಲ ಎಷ್ಟಂತ, ಅದೇ ಒಂದು ಪ್ರಾಬ್ಲಮ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದರು, ಬಂದು ಸಪೋರ್ಟ್ ಮಾಡಿ. ಐ ಆಮ್ ಹಾಯ್, ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಜೆ ಅವರೇ. ಗುಡ್ ಮಾರ್ನಿಂಗ್ ಜೆ ಅವರೇ. ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಪಾಪು ಇದ್ದಾರಲ್ಲ, ಯಾವ ಟೈಮ್ ಫ್ರೀ ಆಗ್ತಾನೆ ಲೋಕೆ ಆಗಲ್ಲ. ಹೌದು, ಮಕ್ಕಳಿದ್ದರೆ ಮಕ್ಕಳು ನೋಡಬೇಕಲ್ವಾ. ಅದು ಚಿಕ್ಕ ಮಕ್ಕಳಾದರೆ ಟೈಮ್ ಇದಾಗ್ತದೆ. ಟಿ ವಿ ಬಂದ, ಟಿ ವಿ 17 ಅಲಿಯ ಬಂದ. ಲೈಕ್ ಡನ್ 9 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ ನಮ್ಮ ಟಿ ವಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಟೀ ಆಯಿತಾ ಮಿಸ್ಟರ್ ಜೆ ಅವರೇ? ತಿಂಡಿ ಆಯಿತಾ? ಟಿ ವಿ ಅವರೇ, ತಿಂಡಿ ಆಯಿತಾ ನಿಮ್ಮದು? ಅಚ್ಚುವರ್ದು ಆಯಿತಾ? ಜನರಲ್ನಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಇನ್ಯಾರೋ ಒಬ್ಬರು ಬಂದರು, LM ಅವರು ಬಂದರು. ಟಿಫನ್ ಆಯಿತಾ ಸಿಸ್ಟರ್? ಆಯಿತು, ನಿಮ್ದಾಯ್ತಾ? ಹಲಸಿನಕಾಯಿ ದೋಸೆ ಮಾಡಿದ್ದೀನಿ ನಾನು ನಿಮಗೆ. ನನಗೆ ಒಂದು ಲೈಕ್ ಕೊಡಿ. LM ಅವರೇ, ಒಂದು ಲೈಕನ್ನು ಕೊಡಿ. ಹಲಸಿನಕಾಯಿ ದೋಸೆ ನಮ್ಮ ಊರಲ್ಲಿ ಸಿಗಲ್ಲ, ನನಗೆ ಇಲ್ಲಿ ಸಿಕ್ಕಿದೆ ನೋಡಿ. ಆಯಿತು, ನಂದು ಕೂಡ ಆಯಿತು. ಲೈಕ್ ಡನ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಸಿಸ್ಟರ್, ನಿಮ್ಮ ನೈಟ್ ಲೈವ್ನಲ್ಲಿ ಕನೆಕ್ಟ್ ಆಗಿ ಲೆಸ್ ಮಾಡಿದ್ದಾರೆ ಸಿಸ್ಟರ್. ಯಾರು ಲೆಸ್ ಮಾಡಿದ್ರಾ? ನಾನು ನಿಜವಾಗ್ಲೂ ಹೇಳ್ತೀನಿ ನೋಡಿ, ನನಗೆ ನಿನ್ನೆ ನಾನು ಯಾರಿಗೆ ಕನೆಕ್ಟ್ ಆಗಿಲ್ಲ ಅಷ್ಟು, ಆದರೆ ನಂದು 3 ಲೆಸ್ ಆಗಿದೆ. ಹೇಗಂತ ಗೊತ್ತಿಲ್ಲ. ಅಚ್ಚತ್ತೆ ಅಂತಿದ್ದಾರೆ ಮಿಸ್ಟರ್ ಜೆ. ಸೂಪರ್ ಸಪೋರ್ಟ್ TV 17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಐ ಲವ್ ಬಂದರು. ಕೈ ಕತ್ರೋ ತುಂಬಿ ಚೈ ಪಿಲಿಕಾಯಿ ನೈ ವೈನಿ. ಏನಾ ಬೊಡ್ಚಪ್ಪ ಸಪುರ ಬುರುವೇರು ಐ ಕೆಮ್ಮಣ್ಣೊಂದು ಕೊರ್ನಿ ವೀಕ್ನೆಸ್ ಬುರ್ಗ ಬೊಕ. ಐ ಲವ್ ಯು ಅವ್ರಿ ನಾನು ಅಂತ ಅಂದರು. ನೈ ವೈನಿ ಕೈ ಕರ್ತೋ ತುಮಿ ಚಾಯ್ ಪೇಲಿ ಕೈ ನೈ ವೈನಿ. यो देवा, आपका ये मराठी लैंग्वेज मेरे को नहीं आएगा. चा पी लिया ना क्या? कई कर तो ಏನು ಮಾಡ್ತಿದ್ದೀರಿ? ಚಾ ಕುಡಿದ್ರಾ ವೈನಿ ಅಂತಿದ್ದಾರೆ. ಜನರಲ್ನಲ್ಲಿ ಸೂಪರ್ ಸಪೋರ್ಟ್. ಎಲ್ಲರೂ ಟಿಫನ್ ಆಯ್ತಾ ಅಂತಿದ್ದಾರೆ. ಹೌದು ಸಿಸ್ಟರ್, ಎಂತ ಗೊತ್ತಿಲ್ಲ. ಹೌದು ಜೋಯ್ಸಪ್ಪ ಅವರೇ, ಎಲ್ಲರದ್ದು ಕಟ್ ಆಗ್ತುಂಟು. ಹೌದು ಸಿಸ್ಟರ್, ನಂದು ತುಂಬ ಲೆಸ್ ಆಗಿದೆ. ನಂದು ಕೂಡ ಆಗಿದೆ. ನಾನು ಗಿಫ್ಟೇ ತಗೊಳ್ಳಿಲ್ಲ ನಿನ್ನೆ, ಆದರೂ ನನ್ನ ಲೆಸ್ ಆಗಿದೆ, ಏನಂತ ಗೊತ್ತಿಲ್ಲ. TV 17 ಅವರು ಸೂಪರ್ ಸಪೋರ್ಟ್ ಅವ್ರದ್ದು ಮಾಡ್ತಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ. ಅದು ಅವರು ವೈಟಿ ಕಡೆಯಿಂದನೇ ಮಾಡೋದಂತ ಅನಿಸುತ್ತೆ. ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ನೋಡಿ, ಅಚ್ಚು ಅವರು ಆಯ್ ಅಲಿಮಯ್ಯ ಅಂತಿದ್ದಾರೆ. LM ಸಿಸ್ಟರ್ 2 ಲೆಸ್ ಆಗಿದೆ ಸಿಸ್ಟರ್. ಆಗ್ಬೋದು ನಿಮ್ದು 2 ಲೆಸ್ ಆಗಿದೆ. ಇಲ್ಲಾಂದರೆ ನಮ್ಮದು ನೋಡಿ 3 4 ದಿನಕ್ಕೆ ಎಲ್ಲ ಲೆಸ್ ಆಗುತ್ತೆ. ನಂದು ಕೂಡ ಲೆಸ್ ಆಗಿದೆ. ಆಯ್ ಬೇಟಾ ಪನ್ನಗ ಶಕ್ತಿ ಕುಟುಂಬ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎಂತ ಮಾಡ್ತಿದ್ಯಾ ನೀನು? ಕನೆಕ್ಟ್ ಆಗಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ, ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ. ನೋಡಿ, ಕೊಪ್ಪ ಕೋಟ್ಯಾನ್ ಬ್ರದರ್ ಬಂದರು. ಹಾಯ್ ಬ್ರದರ್, ವೆಲ್ಕಮ್ ಬ್ರದರ್. ಎಂತ ಮಾಡುತ್ತದು? ಅವನೇನು ತಗೊಂಡೋದ? ಕೊಡ, ಏನು ತಗೊಂಡೋದಿ? ಹಾಂ,
ನಿಜ. ನಂದು ಆಯಿತು, ನಿಮ್ದು ಆಯಿತಾ? ಕೊಪ್ಪ ಕೊಟ್ಟಿಯನ ಆಯ್ ಅಂತಿದ್ದಾರೆ. ಆಯ್ ಕೊಪ್ಪ ಕೊಟ್ಟಿಯನವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಅಚ್ಚು ಅವರು ಎಷ್ಟೊತ್ತು ಹಾಗೆ ಆಗ್ತಿದೆ, ಎಷ್ಟೊಂದು ಎಲ್ರದ್ದು ಹಾಗೆ ಆಗ್ತಿದೆ. ಹೌದು, ನಮ್ಮದು ಮಾತ್ರ ಅಲ್ಲ, ಎಲ್ರದ್ದು ಆಗ್ತಿದೆ. ಅದು ನಮ್ಮದು ಮಿಸ್ಟೇಕ್ ಅಲ್ಲ, ಅದು ಅವರು ಕಟ್ ಮಾಡೋದಲ್ಲ, ಅದು ನನ್ನ ಕಡೆ ನನಗೆ ಅನಿಸುತ್ತೆ ಅದು ವೈಟಿ ಕಡೆಯಿಂದ ಆಗೋದಂತ. ಕಮೆಂಟ್ ಹಾಕಿ, ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೇನೆ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ನೋಡಿ, ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿ. ಕೊಪ್ಪ ಕೋಟಿಯನ್ನವರು ಡನ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ಅವರು ಬಂದರು. ಹಾಯ್ ಹನಿ ಅವರೇ. ಹಾಯ್ ಸೀಸ್, ವೆಲ್ಕಮ್ ವೆಲ್ಕಮ್, ಗುಡ್ ಮಾರ್ನಿಂಗ್. ಟಿಫನ್ ಆಯಿತಾ ಸೀಸ್? ವಾಚ್ ಅವರು ಲೆಸ್ ಆಗ್ತಿದೆ. ಇಲ್ಲ ಕೊಪ್ಪ ಕೋಟೆಯನವರೇ, ಅದು ಲೆಸ್ ಆಗಲ್ಲ ವಾಚ್ ಅವರು. ಅದು ನಿಮಗೆ ಅಂತ ಲೆಸ್ ಎಕ್ಸ್ಟ್ರಾ ನಿಮಗೆ ಆ್ಯಡ್ ಆಗಿದ್ರೆ ಒಂದು ವೇಳೆ ಅದು ಲೆಸ್ ಆಗುತ್ತೆ. ಮತ್ತು ನಿಮಗೆ ಅದು ಇದರಲ್ಲಿ ಲೈಫ್ ಟೈಮ್ ಉಂಟಲ್ವ, ಅದರಲ್ಲಿ ವಾಚ್ ಅವರಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮ್ಮ ವಾಚ್ ಅವರು ಕರೆಕ್ಟ್ ಇರ್ತದೆ. ನಿಮಗೆ ಎಷ್ಟು ಸಿಕ್ಕಿದೆ ಅಷ್ಟೇ ಇರುತ್ತೆ, ಲೆಸ್ ಆಗಲ್ಲ ವಾಚ್ ಅವರಂತೆ. ಹಾಗೆ ಲೆಸ್ ಆಗೋದು ಏಕೆ ಗೊತ್ತಾ? ಒಂದು ವೇಳೆ ಲೆಸ್ ಆಗುತ್ತೆ ಹೇಗೆ ಗೊತ್ತುಂಟಾ? ಅದು ನಿಮ್ಮ ವಿಡಿಯೋವನ್ನು ನೀವೇ ತುಂಬ ಪದೇ ಯಾರಾದರೂ ನೋಡಿದರೆ ವಾಚ್ ಅವರ್ ಲೆಸ್ ಆಗುತ್ತೆ. ನೋಡಬಾರ್ದಂತೆ ಯಾರು ಕೂಡ. ಒಮ್ಮೆ 2 ಸರಿ 3 ಸರ್ತಿ ನೋಡ್ಬೋದು. ಪದೇ ಅದನ್ನೇ ನೋಡ್ತಾ ಇದ್ದರೆ, ಅದು ಕೂಡ ನೀವೇ ನೋಡ್ತಾ ಇದ್ದರೆ, ಇಲ್ಲಾಂದರೆ ನೋಡಿದವರೇ ನೋಡ್ತಾ ಇದ್ದರೆ ಲೆಸ್ ಆಗುತ್ತೆ ಅಂತ ಅಂತಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ, ಕನೆಕ್ಟ್ ಆಗಿ. ಹೆಪ್ಪಿ ಅವರು ಟೈಟಲ್ ಆಯ್ತಾ? ಟಿಫನ್ ಆಯ್ತಾ ಸಿಸ್? ಆಯಿತು ನಿಮ್ದು ಆಯ್ತಾ ಸಿಸ್? ಕೊಪ್ಪ ಅವರೇ, ವಾಚ್ ಟೈಮ್ ಹೇಗೆ ಲೆಸ್ ಆಗುತ್ತೆ? 1 ಇಯರ್ ಕಂಪ್ಲೀಟ್ ಆಯ್ತಾ? ಚಾನಲ್ ಶುರು ಮಾಡಿ. ಏ ದೇವ, ಊಟ ತು ಬಂದ್ ಕರ್. ಇಲ್ಲ, ಲೆಸ್ ಆಗಲ್ಲ ವಾಚ್ ಅವರ್. ಲೆಸ್ ಆಗೋದು ನಿಮ್ಮ ವಿಡಿಯೋವನ್ನು ನೀವೇ ನೋಡಿದರೆ ಲೆಸ್ ಆಗುತ್ತೆ ಅಂತಾರೆ. ಆಫೀಸಲ್ಲಿ ಸೂಪರ್ ಸಪೋರ್ಟ್ ಅಲ್ಲಿದೆ. ಮಿಸ್ಟರ್ ಜೆ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. LM ಬ್ಲಾಗ್ಸ್ ನಿಮ್ಮ ಪನ್ನೀರ್ ರೆಸಿಪಿಗೆ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದೇನೆ, ನೀವು ಕೊಡಿ ಪ್ಲೀಸ್ ಅಂತಿದ್ದಾರೆ. LM ಬ್ಲಾಗ್ಸ್ ಅವರೇ ಇದ್ದೀರಾ? ಕೊಡಿ, ಕನೆಕ್ಟ್ ಆಗಿ. ಏಜಸ್ ಅವರು ಬಂದರು. ಆಯ್ ಗುಡ್ ಮಾರ್ನಿಂಗ್. ಪಿನ್ ಮಾಡಿ ಸಿಸ್, ಮಾಡ್ತೀನಿ ಅನಿ ಅವರೇ, ಇರಿ ಆಯ್ತಾ, ಹೋಗಬೇಡಿ. ಸೂಪರ್ ಅಂತಿದ್ದಾರೆ. ಏಜಸ್ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್. ಹಾಯ್ ಬೇಟಾ ಜಾಯ್ಸ್ ಆಪ್ ಮಲೆನಾಡು, ರಿಟರ್ನ್ ಗಿಫ್ಟ್ ಪ್ಲೀಸ್. ಜಾಯ್ಸ್, ಎಂತವಾ ನಿಮ್ಮದು? ಎಂತಾಯ್ತು ನಿಮಗೆ? ಹೊರಗಡೆ ಹೋಗಿ ಕೂತ್ಕೊಳ್ತೀನಿ ನಾನು, ನೀವೇ ಇರಬೇಕು ಒಳಗಡೆ. ನೋಡು. ಬಂದೆ, ಯಾರೋ ಬಂದರು ಯಾರ? ಸೂಪರ್. दरवाजा बंद मत करो, गैस आ गया. 1 मिनट हो गई. मुझे ही दूध बादाम खाने पड़ेंगे. आंटी आने के बाद रुकने को बोलो. बाबी और मन लगा के पढ़ाई करना. मैं तो बताना ही भूल गई कि मैंने चीकू के लिए मिल्कशेक और बंटी के लिए बादाम की बर्फी बना के रखी है, क्योंकि चीकू प्लेन दूध पीता नहीं है और बंटी प्लेन बादाम. 800 नहीं, 500 दे दो भाभी. 500 ये हो रहा है दूध और बादाम के साथ. अब देखना क्या होता है तुम दोनों के साथ. ये बेचारी सही कहती है कि तुम्हें पढ़ाना पहाड़ तोड़ने से भी मुश्किल काम है. अब तुम दोनों मेरी नजर के सामने रहो. दो मलाई रोटी बनाई.
इसका भी खाना नहीं हो गया, अभी खाना होने का है। चलो चलो वो भी खाना खा जा, जाओ वो भी। नहीं नहीं आ जा, बाद में जा, बाद में जा, आ जा जल्दी। खाना खा के आ जा। मारेगी। चलो चलो। अरे मम्मी आप वापस आ गए। हाँ तो बताओ तुम्हारे एग्जाम कैसे गए? एकदम बेस्ट मम्मी। मैंने सारे क्वेश्चन के आंसर्स लिखे, 100 आउट ऑफ 100 मार्क्स मिलेंगे, देख लेना। बंद करने के बाद मार्क्स बाद में नहीं आएगा ना, आ जाना ये। इस बार मैंने जो इनका ख्याल रखा, मैं तो कहता हूँ तुम इनके एग्जाम की टेंशन ना मुझ पर ही छोड़। बाय ओवी, बाय। ಹಲೋ ಹಲೋ ಹಲೋ. ಓಕೆ ಓಕೆ, ಸಾರಿ ಸಾರಿ, ಎಲ್ರಿಗೂ ಸಾರಿ. ಗ್ಯಾಸ್ ಬಂದಿತ್ತು, ಗ್ಯಾಸ್ ಬುಕ್ಕಿಂಗ್ ಮಾಡಿದ್ದೆ, ಗ್ಯಾಸ್ ಬಂತು, ಅದಕ್ಕೆ ಗ್ಯಾಸ್ ಇಟ್ಕೊಂಡು ಬರ್ಲಿಕ್ಕೆ ಅಂತ ಹೋದೆ. ಯಾರೆಲ್ಲ ಬಂದ್ರಂತನೂ ಗೊತ್ತಾಗಿಲ್ಲ ನನಗೆ, ಸಾರಿ. ಕೊಪ್ಪ ಬ್ರದರ್ ಇದ್ದೀರಾ ಅಂತಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಿ. ರಮ್ಯಾ ಅವರು ಬಂದಿದ್ದಾರೆ ನೋಡಿ, ಸಾರಿ ರಮ್ಯಾ ಅವರೇ, ನನಗೆ ಗ್ಯಾಸ್ ಬುಕ್ಕಿಂಗ್ ಮಾಡಿದ್ದೆ, ಗ್ಯಾಸ್ ಬಂತು. ಒಂದು ಮೊಬೈಲಲ್ಲಿ ಪೈಸಾ ಮೊಬೈಲಲ್ಲಿತ್ತು ದುಡ್ಡು, ಮತ್ತೆ ನಾನು ಅವರಿಂದ ಸೈಡ್ ಮನೆಯವರಿಂದ ತಗೊಂಡು ಕೊಟ್ಟೆ. ಇದು ಗ್ಯಾಸ್ ಇದು ವಿಷಯದಲ್ಲಿ ಹೀಗೆ ಬಂತು ನನಗೆ ಗ್ಯಾಸ್. ಆರ್ಯ ಅವರು ಬಂದರು. ಹಾಯ್ ರಮ್ಯಾ ಅಂತಿದ್ದಾರೆ ನೋಡಿ, ಆರ್ಯ ಅವರು ಬಂದಿದ್ದಾರೆ. ಹಾಯ್ ಆರ್ಯ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಆರ್ಯ ಅವರೇ. ಸನ್ವಿತ ಸನ್ವಿತ ಗೋಡೆ ಆಲಾಪುನ್ ಬಂಡ ಅರ್ಥ ಜಾ. ಓಕೆ ಆರ್ಯ, ಐ ಆಮ್ ವೈಟಿಂಗ್ ಅಂತಿದ್ದಾರೆ. ಅಚ್ಚು ಅವರು, ಅನಿ ಅವರು ರಿಟರ್ನ್ ಮಾಡಿ ಅಂತಿದ್ದಾರೆ. ಐ ರಮ್ಯಾ ಅವರೇ ಅಂತಿದ್ದಾರೆ. ಸಾರಿ, ಎಲ್ಲರದ್ದು ಮೆಸೇಜ್ ಸ್ಕಿಪ್ ಆಯಿತು, ಯಾರು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಅನಿ ಅವರು ಸೂಪರ್ ಸಪೋರ್ಟ್. ಟಿಫನ್ ಆಯಿತಾ ಸೀಸ್? ಆಯಿತು ಆಯಿತು ರಮ್ಯಾ ಅವರೇ, ನಿಮ್ದು ಆಯಿತಾ? ಸಾರಿ ಎಲ್ರಿಗೂ ಮೆಸೇಜ್ ಸ್ಕಿಪ್ ಆದಕ್ಕೆ ಸಾರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಿಫ್ಟ್ ಕೊಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ. ಇನ್ಸ್ಟಾ ಸ್ಟೋರಿ ಕೂಡ ಇಟ್ಕೊಂಡಿದ್ದೀನಿ, ನಿಮ್ಮ ಚಾನಲ್ ಸಬ್ ಮಾಡೋಕ್ಕಂತ ರಮ್ಯಾ ಅಂತಿದ್ದಾರೆ. ಆರ್ಯ ಅವರು ಹನಿ ಜಂಪ್ ಅಂತಿದ್ದಾರೆ. ಗಿಫ್ಟ್ ಕೊಡಿ ಅಂತಿದ್ದಾರೆ. ಹನಿ ಅವರು ಎಲ್ಲಿ ಹೋದ್ರಿ? ಇದ್ದೀರಾ? ಹೌದು ಆರ್ಯ, ಇನ್ಸ್ಟಾ ಐ ಡಿ ಯಾವುದು? ಯಾರ್ದು? ಟ್ರೈನ್ ಅವರು ಬಂದರು. ನಮಸ್ತೆ ನಮಸ್ತೆ ಟ್ರೈನ್ ಅವರೇ, ವೆಲ್ಕಮ್ ನಿಮಗೆ, ಗುಡ್ ಮಾರ್ನಿಂಗ್. ಆರ್ಯ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆರ್ಯ ಅವರೇ. ಟ್ರೈನ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಟ್ರೈನ್ ಬ್ರದರ್. ಆರ್ಯ ಬ್ರೂ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಅಚ್ಚು ಅವರು, ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ಯ ಸಿಂಪಲ್ ಹುಡುಗ. ಆರ್ಯ ಇದೇ ನನ್ನ ಐ ಡಿ ರಮ್ಯಾ ಅಂತಿದ್ದಾರೆ. ರಮ್ಯಾ ಸೂಪರ್ ಅಂತಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಅನಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಹನಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಾಧಾಕೃಷ್ಣ ಅವರು ಬಂದರು. ಹಾಯ್ ಸಿಸ್ಟರ್, ತಿಂಡಿ ಆಯಿತಾ? ತಿಂಡಿ ಆಯಿತು ಸಿಸ್ಟರ್, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ರಮ್ಯಾ ರಾಧಾಕೃಷ್ಣ ಸೀಸ್ ಒಂದು ಲೈಕನ್ನು ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಅನಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ರಾಧಾಕೃಷ್ಣ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು. ರಾಧಾಕೃಷ್ಣ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾಕೃಷ್ಣ ಬ್ರದರ. ಸಿಸ್ಸ ಗೊತ್ತಾಗಿಲ್ಲ ನನಗೆ, ಸಿಸ್ ಅಲ್ವಾ? ಹೌದು. ಓಕೆ ಆರ್ಯ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ರಾಧಾಕೃಷ್ಣ ಅಂತಿದ್ದಾರೆ. ರಮ್ಯಾ ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟ್. ರಾಧಾಕೃಷ್ಣ ಅಂತಿದ್ದಾರೆ. ರಾಧಾಕೃಷ್ಣ ಅವರಿದ್ದಾರೆ. ಹನಿ ಸೂಪರ್ ಅಂತಿದ್ದಾರೆ. ಯಾರೆಲ್ಲ ಇದ್ದೀರಾ ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡಿ ನೋಡಿ. ಇದ್ದಾರೆ ಎಲ್ಲರೂ, ಒಬ್ರಿಗೊಬ್ರು ಕೊಡಿ. ಹನಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟು. ಬ್ರದರ್ ಅಲ್ಲ ಸಿಸ್. ಓ ಸಿಸ್ಸಾ? ರಾಧಾಕೃಷ್ಣ ಸಿಸ್.
ಟ್ರೈನ್ ಅವರ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಟ್ರೈನ್ ಅವರೇ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ರಾಧಾಕೃಷ್ಣ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ರಾಧಾಕೃಷ್ಣ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು. ಮೈ ಲೈಫ್ 5 o'clock ಎವ್ರಿ ಡೇ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಅಂತಿದ್ದಾರೆ ಟ್ರೈನ್ ಅವರು. ಟ್ರೈನ್ ಅವರದ್ದು ಲೈವ್ ಇದೆ 5 ಗಂಟೆಗೆ ಈವ್ನಿಂಗ್. ಪ್ಲೀಸ್ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಆರ್ಯ ಹನಿ ಇಯಂ ತಿನ್ನಾವಾ ಅಸ್ಲು ಚಪು ಅರ್ಧಕ್ಕೂ ನಾ ಪೈನ ಕೊಂ ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಮಿಸ್ಟರ್ ಜೆ ಅವರೇ ಎಲ್ಲಿ ಹೋದ್ರಿ ಇದ್ದೀರಾ? ಯಾರೆಲ್ಲ ಐಡಲ್ ಇದ್ದೀರಿ ಬನ್ನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಚ್ಚು ಪ್ರಪಂಚ ಆರ್ಯ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಆರ್ಯ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಅಚ್ಚು ಪ್ರಪಂಚ ಅವರು ಕೊಡಿ ಅವರಿಗೆ ರಿಟರ್ನ್. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ನಮ್ಮ ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲಿ ಹೋಗಿದ್ದಾನೆ ಅಪ್ಪು? ಥ್ಯಾಂಕ್ ಯು. ರಾಧಮ್ಮ ಬನ್ನಿ. ಶುಭೋದಯ ರಾಧಮ್ಮ, ಶುಭೋದಯ ಫ್ರೆಂಡ್ಸ್ ಅಂತಿದ್ದಾರೆ. ರಾಧಮ್ಮ ಲೈಕ್ ಕೊಡಿ, ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಕಾಫಿ ಆಯಿತಾ? ಅಚ್ಚು ಓಕೆ ರಿಟರ್ನ್, ಐ ಆಮ್ ರಿಟರ್ನ್ ಅಂತಿದ್ದಾರೆ. ಹೆಪ್ಪಿ ಹನಿ ಅವರು, ಹನಿ ಆಫೀಸಲ್ ಅವರು, ಹೆಪ್ಪಿ ಹನಿ ಅಲ್ಲ ಆಫೀಸಲ್ ಅವರು. ಜಗದೀಶ್ ಪಾತ್ರಿ ಅವರು ಬಂದರು, ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಅಚ್ಚು ಓಕೆ ಅಂತಿದ್ದಾರೆ. ಜಗದೀಶ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ರಾಧಮ್ಮ ಲೈಕ್ ಕೊಡಿ ಒಂದು. ಸೂಪರ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು, ರಾಧಾ ID ಗಿಫ್ಟ್ ಡನ್. ರಾಧಮ್ಮ ನಿಮಗೆ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಹನಿ ಆಫೀಸಲ್ ಪ್ಲೀಸ್ ರಿಟರ್ನ್. ರಾಧಮ್ಮ ಪ್ಲೀಸ್ ರಿಟರ್ನ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಲೈಕ್ ಡನ್ ಅಮ್ಮ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಗಿಫ್ಟ್ ಡನ್. ಹನಿ ಆಫೀಸಲ್ ಪ್ಲೀಸ್ ರಿಟರ್ನ್. ಸೂಪರ್ ಸಪೋರ್ಟ್ ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟು. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವೈಶು ಬಂದ್ಲು, ಐ ಸಪೋರ್ಟ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಶ್ರೀಮತಿ ರಾಧಮ್ಮ ಗುಡ್ ಅಂತಿದ್ದಾರೆ. ರಾಧಮ್ಮ ಗಿಫ್ಟು ವಾಪಸ್ ಕೊಡಿ. ಗೀತಾ ಗೌಡ ಅವರು ಬಂದರು, ಆಯ್ ಗೀತಾ ಗೌಡ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ವೈಶು ಲೈಕು ಕೊಟ್ಟಿಯಾ? ಹನಿ ಅವರು ಆರ್ಯ ಅಂತಿದ್ದಾರೆ, ತಿಂಡಿ ಆಯ್ತಾ ಗೀತಾ ಅವರು ಅಂತಿದ್ದಾರೆ, ಆಯಿತು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ಯ ಅವರು ಹನಿ ಗಿಫ್ಟ್ ಟು ಬಿಸಿ ಅಂತಿದ್ದಾರೆ, ಸುಚಿ ಅವರು ಬಂದರು, ಐಸಿ ಸಾಯ್ ವೆಲ್ಕಮ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಸುಚಿ ಅವರೇ ಲೈಕನ್ನು ಕೊಡಿ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಆರ್ಯ ಅವರು ವೈಶು ಹಾಯ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಸುಚಿ ಅವರು ಲೈಕ್ ಡನ್ ಅಂತಿದ್ದಾರೆ. ವೈಶು ಎಲ್ಲಿದೆಯಾ, ತಿಂಡಿ ಆಯ್ತಾ ನಿಂದು ವೈಶು? ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹನಿ ಬ್ರೂ ನನಗೆ ಮಾತ್ರ ರಿಟರ್ನ್ ಮಾಡಿಲ್ಲ. ಹನಿ ಬ್ರೂ ಪ್ಲೀಸ್ ರಿಟರ್ನ್ ಮಾಡಿ. ಅಚ್ಚು ಅವರಿಗೆ ಕೊಟ್ಟೆ ಅಕ್ಕ ಅಂತಿದ್ದಾರೆ. ಕೊಟ್ಟೆ ಅಕ್ಕ, ನೀವು ಕೇಳಬೇಕು ಲೈಕ್ನ. ನಾನು ಕೊಡ್ತಿ ವೈಶು, ನೀ ಖಂಡಿತ ಕೊಡ್ತಿ ಅಂತ ಗೊತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಸುಚಿ ಅವರು. ಸೌಮ್ಯ ಚೆಟ್ಟಿ ಅವರು ಬಂದರು, ಬ್ರೇಕ್ಫಾಸ್ಟ್ ಆಯ್ತಾ ಸಿಸ್ಟರ್? ಆಯಿತು, ನಿಮ್ದು ಆಯ್ತಾ ಸಿಸ್ಟರ್? ನನಗೆ ಹಲಸಿನಕಾಯಿ ದೋಸೆ ಮಾಡಿದ್ದೀನಿ ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಅಚ್ಚು ಪ್ರಪಂಚ. ಶಶಿ ಆರ್ಯ ರಿಟರ್ನ್ ಮಾಡಿ. ಶಶಿ ಆರ್ಯ ರಿಟರ್ನ್ ಮಾಡಿ ಅಚ್ಚು ಅವರಿಗೆ. ಸೌಮ್ಯ ಅವರು ಲೈಕ್ ಡನ್ ಅಂತಿದ್ದಾರೆ. ಶ್ರೀಮತಿ ರಾಧಮ್ಮ ಅವರು ಕಮೆಂಟ್ ರವಳಿ ಅಂತಿದ್ದಾರೆ ನೋಡಿ. ಹನಿಯವರೇ ಕಮೆಂಟ್ ಹಾಕಿ ರಾಧಮ್ಮ ಅವರಿಗೆ. ರುಚಿ ಹಲೋ ಫ್ರೆಂಡ್ಸ್ ಅಂತಿದ್ದಾರೆ. ವೈಶು ಆರ್ಯ ಹಾಯ್ ಅಂತಿದ್ದಾರೆ. ಅಚ್ಚು ಅವರು ಶಶಿ ಆರ್ಯ ರಿಟರ್ನ್ ಮಾಡಿ. ಆರ್ಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅಚ್ಚು ಅವರಿಗೆ, ಆಯಿತಾ? ಸೌಮ್ಯ ಚಿಟ್ಟಿ ಸೂಪರ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಜೆಸ್ ಅವರು ಮೊಬೈಲ್ ಹ್ಯಾಂಗ್ ಆಗುತ್ತೆ, ಮೆಸೇಜ್ ಮಾಡೋಕ್ಕೆ ಆಗ್ತಿಲ್ಲ, ಈಗ ಸರಿ ಆಯಿತು. ಹೌದಾ, ಅದು ಒಂದು ವೇಳೆ ನಿಮ್ಮದು ಫುಲ್ ಆಗಿದೆ ಏನಾದರೂ ಗ್ಯಾಲರಿ ಇದು. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಏಜೆಸ್ ಅವರು ಆಯಿತು ಅಂತಿದ್ದಾರೆ. ಆಯಿತಾ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಮತಿ ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ.
ಸೌಮ್ಯ ಅವರು ಹಾಯ್ ಟ್ರೈನ್ ಯೋಗೇಶ್ ಬ್ರದರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶುಚಿರುಚಿ ಏನು ತಿಂಡಿ ಸೀಸ್? ಹಲಸಿನಕಾಯಿ ದೋಸೆ ಮಾಡಿದ್ದೆ, ಬನ್ನಿ ತಿನ್ನಿ, ಬನ್ನಿ ಬನ್ನಿ. ಹಲಸಿನಕಾಯಿ ದೋಸೆ ಊರ ಕಡೆ ಸಿಗಲ್ಲ, ಮುಂಬೈಯಲ್ಲಿ ಸಿಕ್ಕಿದೆ ನನಗೆ. ವೈಶು ಅಕ್ಕ ತಿಂಡಿ ಆಯಿತು, ನಿಮ್ಮದು ಆಯಿತಾ? ನಂದು ಆಯಿತು. ವೈಶು ಏನು ಮಾಡಿದ್ದಿ ನೀನು? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಯೋಗೇಶ್ ಬ್ರದರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಯೋಗೇಶ್ ಬ್ರದರ್ ಸೌಮ್ಯ ಚಿಟ್ಟಿ ಅವರು ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ವೈಶು ಅಂತಿದ್ದಾರೆ. ಯಜೇಶ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನಿ ಅವರು ಲೆಟ್ ಆರ್ಯ ಚಪ್ಪು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಶೆಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಅನಿ ಅಕ್ಕ ಅಂತಿದ್ದಾರೆ. ಸುಚುರಿಚಿ ಅವರು ನೈಸ್ ಅಂತಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಶೆಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೌಮ್ಯ ಆಯ್ ಅಂತಿದ್ದಾರೆ. ಯಜಸ್ ಅವರು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಜಸ್ ಅವರು ವೈಶು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಟ್ರೈನ್ ಅವರದ್ದು 5 ಗಂಟೆಗೆ ಲೈವ್ ಇದೆ, ಎಲ್ಲರೂ ಜಾಯ್ನ್ ಆಗಿ ಅವರಿಗೂ ಸಪೋರ್ಟ್ ಮಾಡಿ. ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಹೋಗಿ ಅವರಿಗೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಯಜಸ್ ಅವ್ರದ್ದು 2:30ಕ್ಕೆ ಇದೆ, ಎಲ್ಲರೂ ಹೋಗಿ ಜಾಯ್ನ್ ಆಗಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಟ್ರೈನ್ ಅವರೇ ಯಜಸ್ ಅವರಿಗೆ ಜಾಯ್ನ್ ಆಗಿ, ನಿಮಗೂ ಕೂಡ ಅವರು ಜಾಯ್ನ್ ಆಗ್ತಾರೆ. ನೀವು ಅವರಿಗೂ ಸಪೋರ್ಟ್ ಮಾಡಿ, ನಿಮಗೆ ಅವರು ಸಪೋರ್ಟ್ ಮಾಡ್ತಾರೆ. ಯಜಸ್ ಅವರು ಟ್ರೈನ್ ಇನ್ಫಾರ್ಮೇಷನ್ ಸೂಪರ್ ಸಪೋರ್ಟ್ 2:30ಗೆ ಇದೆ ಯಜಸ್ ಅವ್ರದ್ದು. 5 ಗಂಟೆಗೆ ಟ್ರೈನ್ ಅವ್ರದ್ದು ಇದೆ, ಹೋಗಿ ಜಾಯ್ನ್ ಆಗಿ ಎಲ್ಲರೂ. 4:30ಕ್ಕೆ ಸೌಮ್ಯ ಚಿಟ್ಟಿ ಅವ್ರದ್ದು ಇದೆ, ಹೋಗಿ ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ವೈಶು ಅವ್ರದ್ದು 4:30ಕ್ಕೆ ಇದೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಟಿಫನ್ ಆಯ್ತಾ ಯೋಗೇಶ್ ಅವರೇ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಶುಚಿ ಅವರು ಜೈ ಅಂತಿದ್ದಾರೆ. ಶ್ರೀಮತಿ ರಾಧಮ್ಮ ಅವರು ಗುಡ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಅಣಿ ಅಕ್ಕ ತಿಂಡಿ ಆಯ್ತಾ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಟಿಫನ್ ಆಯ್ತಾ ಯೋಗೇಶ್ ಅವರೇ ಅಂತಿದ್ದಾರೆ ನೋಡಿ. ಶುಚಿರುಚಿ ಅವರು ಆಯ್ ಫ್ರೆಂಡ್ಸ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶುಚಿರುಚಿ ಅವರು ನೈಸ್ ಅಂತಿದ್ದಾರೆ. ಶ್ರೀ ರಾಧಮ್ಮ ಅವರು ಅವನು ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಶೆಟ್ಟಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿ ಅವರು ಅಣಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮಿಸ್ಟರ್ ಜೆ ಅವರಿಗೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಾಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತಿದ್ದಾರೆ. ಮಾಲಾ ಮೆಸೇಜ್ ಕಿ ರಿಪ್ಲೈ ಲದ್ದು ಅಣಿ ಅಂತಿದ್ದಾರೆ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಶೆಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಯಜಸ್ ಅವರು ಸೂಪರ್ ಸಪೋರ್ಟ್. ಸೌಮ್ಯ ಅವರು ಸೂಪರ್ ಸಪೋರ್ಟ್. ನಮ್ಮ ಮಿಸ್ಟರ್ ಜೆ ಅವರು ಸಪೋರ್ಟಲ್ಲಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟ್. ಸೌಮ್ಯ ಅವರು ಸೂಪರ್ ಸಪೋರ್ಟ್. ಯಜಸ್ ಅವರು ಸೂಪರ್ ಸಪೋರ್ಟ್. ಸೌಮ್ಯ ಅವರು ವೈಶು ಅವರು ಸೂಪರ್ ಸಪೋರ್ಟ್. ಅಣಿ ಅವರು ಸೂಪರ್ ಸಪೋರ್ಟ್. ಶ್ರೀಮತಿ ರಾಧಮ್ಮ ಡನ್ ಅಂತಿದ್ದಾರೆ. ಯಜಸ್ ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟು ನೋಡಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ, ಯಾರು ಕನೆಕ್ಟ್ ಆಗಿಲ್ಲ ಆಗಿ. ಶುಚಿರುಚಿ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿ. ಸೌಮ್ಯ ಅವರಿದ್ದಾರೆ ನೋಡಿ. ಯಜಸ್ ಅವರಿದ್ದಾರೆ. ವೈಶು ಬ್ರೇಕ್ಫಾಸ್ಟ್ ಆಯ್ತಾ ಅಂತಿದ್ದಾರೆ. ಯಜಸ್ ಅವರಿದ್ದಾರೆ. ಮಿಸ್ಟರ್ ಜೆ ಅವರಿದ್ದಾರೆ. ಹಾಗೆಯೇ ಅಣಿ ಅವರಿದ್ದಾರೆ. ಶುಚಿರುಚಿ ಅವರಿದ್ದಾರೆ. ವೈಶು ಅವರಿದ್ದಾರೆ. ಕನೆಕ್ಟ್ ಆಗಿ ಒಬ್ರಿಗೊಬ್ರು ನೋಡಿ. ಅಕ್ಕ ನಂದು ತಿಂಡಿ ಆಗಿಲ್ಲ, ಫ್ರೈಡೇ ಅಲ್ವಾ, ಪೂಜೆ ಆಗೋದು ಲೇಟು. ಹೌದಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದವರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಯಜಸ್ ಅವರೇ. ಸೌಮ್ಯ ಅವರೇ ಥ್ಯಾಂಕ್ ಯು. ಶುಚಿರುಚಿ ಅವರೇ ಥ್ಯಾಂಕ್ ಯು. ಯಜಸ್ ಅವರೇ ಥ್ಯಾಂಕ್ ಯು. ಶುಚಿರುಚಿ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶುಚಿರುಚಿ. ಥ್ಯಾಂಕ್ ಯು. ವೈಶು ಥ್ಯಾಂಕ್ ಯು. ಯಜಸ್ ಥ್ಯಾಂಕ್ ಯು. ಸೌಮ್ಯ ಥ್ಯಾಂಕ್ ಯು. ಶ್ರೀಮತಿ ರಾಧಮ್ಮ ಥ್ಯಾಂಕ್ ಯು. ವೈಶು ಥ್ಯಾಂಕ್ ಯು. ಶುಚಿರುಚಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಥ್ಯಾಂಕ್ ಯು ಎಲ್ಲರೂ ಸಪೋರ್ಟಲ್ಲೇ ಇದ್ದಾರೆ. ಥ್ಯಾಂಕ್ ಯು. ನನ್ನಲ್ಲೇ ಟೈಮ್ ಹೇಳಿದ್ನಲ್ವಾ ವೈಶು 4:30ಕ್ಕೆ ಅಂತ. ವೈಶು ಅವ್ರದ್ದು 4:30ಕ್ಕೆ ಇದೆ. ಹಾಗೆಯೇ ಸೌಮ್ಯ ಅವ್ರದ್ದು ಕೂಡ 4:30ಕ್ಕೆ ಇದೆ. ಹಾಗೆಯೇ ಯಜಸ್ ಅವ್ರದ್ದು 2:30ಕ್ಕೆ. ಮತ್ತು ಟ್ರೈನ್ ಅವ್ರದ್ದಿದ್ದಾರೆ 5 ಗಂಟೆಗೆ. ಹೋಗಿ ಸಪೋರ್ಟ್ ಮಾಡಿ, ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ. ಹೋಗಿ ಅವರಿಗೂ ಜಾಯ್ನ್ ಆಗಿ. ಗಂಟೆ ಆತುಚಿ. ಯಜಸ್ ಅವರು ಸೂಪರ್ ಸಪೋರ್ಟಲ್ಲಿ ಕೊರ್ಪೆ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವ್ರದ್ದು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಅಂತೆ. ಅಚ್ಚು ಅವ್ರದ್ದು ಕೂಡ ಇದೆ, ಹೋಗಿ ಹನಿ ಬ್ರೂ ಅಂತಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ, ಸೌಮ್ಯ
ಸಿಸ್ಟರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಬ್ರೂ ಅಂತಿದ್ದಾರೆ. ಶುಚಿರುಚಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಚು ಡನ್ ಅಂತಿದ್ದಾರೆ. ಅಚ್ಚು ಅವರೇ ಏಜಸ್ ಅವರು ಡನ್ ಅಂತೆ ನೋಡಿ. ಅಚ್ಚು ಅವರೇ ಏಜಸ್ ಅವರು ಡನ್ ಅಂತೆ ಸರ್. ಥ್ಯಾಂಕ್ ಯು ಏಜಸ್ ಅವರು ಚೆಕ್ ಮಾಡಿ ಅಚ್ಚು ಅಂತಿದ್ದಾರೆ. ಶ್ರೀಮತಿ ರಾಧಮ್ಮ ಲೈಕ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟೈಮ್ ಆಗಿಲ್ಲಪ್ಪ ಇಷ್ಟು ಬೇಗ ಎಂತ ಊಟ, ಈಗ ಇಡ್ಲಿ ತಿಂದಿದ್ದಲ್ವಾ. ಸೌಮ್ಯ ಅವರಿಗೆ ಕನೆಕ್ಟ್ ಆಗೋಕ್ಕೆ ಹೇಳಿ ನೋಡಿ. ಸೌಮ್ಯ ಅವರೇ ಮಿಸ್ಟರ್ ಜೆ ಅವರಿದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಅಚ್ಚು ಅವರಿದ್ದಾರೆ ನೋಡಿ. ಥ್ಯಾಂಕ್ ಯು ಸಿಸ್. ಏಜಸ್ ಸಿಸ್ ಸಬ್ಸ್ಕ್ರೈಬರ್ ಅಂತಿದ್ದಾರೆ. ಏಜಸ್ ಅವರ ಲೈವ್ ಇದೆ ನೋಡಿ, ಹೋಗಿ ಜಾಯ್ನ್ ಆಗಿ. ವೈಶು ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರಿಗೆ ಏರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪಿನ್ ಐಡಿಗೆ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಕೊಡಿ, ರಿಟರ್ನ್ ಮಾಡ್ತೀನಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಓಕೆ ಬಾಯ್ ಪ್ಲೀಸ್ ಸಿಸ್ ಅಂತಿದ್ದಾರೆ. ಓಕೆ ಸೌಮ್ಯ ಸಿಸ್ ಬಾಯ್. ಓಕೆ ಬಾಯ್ ಸಿಸ್. ಬೆಳದಿಂಗಲ್ ಸಿಸ್ಟರ್ ಬಾಯ್ ಅಂತಿದ್ದಾರೆ. ಓಕೆ ಬಾಯ್ ಸೌಮ್ಯ ಚಿಟ್ಟಿ ಅವರೇ ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ, ಜಾಯ್ನ್ ಆಗ್ತೀನಿ. ಅಚ್ಚು ನೀವು ಕಮೆಂಟ್ ಮಾಡಿ ನನಗೆ ನನ್ನ ವಿಡಿಯೋಕ್ಕೆ ಅಂತಿದ್ದಾರೆ. ಅಚ್ಚು ಸೌಮ್ಯ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಸಪೋರ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಗಿಫ್ಟ್ ಕೊಡ್ತೀನಿ. ಚೌಮ್ಯ ಸಿಟಿ ಬಾಯ್ ಅಂತಿದ್ದಾರೆ. ಬಾಯ್. ಯಜಿಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು. ಎಂತ ಮಗ ಈಗ ಟೈಮ್ ಆಗಿಲ್ಲ ಅಂದರೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೊಡ್ತೀನಿ, ಹೋಗು ನಿಲ್ಲ ಅಲ್ಲಿ. ಅದು ಆನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಸಪೋರ್ಟ್. ಮಿಸ್ಟರ್ ಜೆ ಅವರೇ ನೀವು ಕೂಡ ಜಾಯ್ನ್ ಆಗಿ, ಅವರಿಗೆ ಅವರು ಕೂಡ ಆಗ್ತಾರೆ. ಥ್ಯಾಂಕ್ ಯು ಅಚ್ಚು ಅಂತಿದ್ದಾರೆ. ಏಜಸ್ ಅವರು ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವರು ಸೌಮ್ಯ ಸಿಸ್ ಹೊರಟೋದ್ರಾ? ಹೌದು, ಅವರು ಹೋದ್ರು. ನೀವು ಕೂಡ ಕನೆಕ್ಟ್ ಆಗಿ, ಅವರು ಕೂಡ ಕೊಡ್ತಾರೆ. ಇಟ್ಸ್ ಓಕೆ ಏಜಸ್ ಅಂತಿದ್ದಾರೆ. ಅನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅವರಿಗೆ ಕೊಟ್ರಾ ಅಚ್ಚು ಅವರೇ? ಸೌಮ್ಯ ಅವರಿಗೆ ಕೊಟ್ರಾ? ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದೀರಾ. ಅಚ್ಚು ಅವರು ಇಲ್ಲ ಕೊಟ್ಟಿಲ್ಲ ಸಿಸ್. ಹೌದಾ, ಕೊಟ್ಟಿಲ್ವಾ? ಹನಿ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಐಡಲ್ ಯಾರೆಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಯಾರು ಇದ್ದೀರಾ? ಆನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು 2:30ಕ್ಕೆ ಬನ್ನಿ ಆಯಿತಾ ಎಲ್ರು ಅಂತಿದ್ದಾರೆ ನೋಡಿ. 2:30ಕ್ಕೆ ಏಜಸ್ ಅವ್ರದ್ದು ಲೈವ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಏಜಸ್ ಅವರು. ಥ್ಯಾಂಕ್ ಯು. ಆನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟು. ವೈಶು ಅವರು ಸೂಪರ್ ಸಪೋರ್ಟು. ಏಜಸ್ ಅವರು ಸೂಪರ್ ಸಪೋರ್ಟು. 4:30ಕ್ಕೆ ವೈಶು ಅವ್ರದ್ದು ಲೈವ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅರ್ಧಿದೆ ಅಲ್ಲಿ ನಾನು ಇದು ಮಾಡ್ತೀನಿ. ಸೂಪರ್ ಸಪೋರ್ಟಲ್ಲಿ ಏಜಸ್ ಅವರಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟಲ್ಲಿದ್ದಾರೆ. ಯಾರು ಹೋಗಬೇಡಿ ಆಯ್ತಾ, ಬರುವ ತನಕ ಸಪೋರ್ಟ್ ಮಾಡ್ತಾ ಇರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೋದ್ರೆ ನೋಡಿ ನಿಮಗೆ ಏಜಸ್ ಮತ್ತು ವೈಶು. ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ಏಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ಜನ ಕಮ್ಮಿ, ಏನಂತ ಗೊತ್ತಿಲ್ಲ. ಕೆಲವೊಮ್ಮೆ ಇರ್ತಾರೆ, ಕೆಲವೊಮ್ಮೆ ಇರಲ್ಲ. ಜನ ಒಂದೇ ಥರ ಇರಲ್ಲ ಒಮ್ಮೊಮ್ಮೆ. ಹನಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು 2:30ಕ್ಕೆ ಏಜಸ್ ಅವ್ರದ್ದು ಲೈವ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಏಜಸ್ ಅವರು ಸೂಪರ್ ಸಪೋರ್ಟ್. ಹನಿ ಅವರು ವೈಶು ಅವರು ಸೂಪರ್ ಸಪೋರ್ಟು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ನಿಮಗೂ ಗಿಫ್ಟ್ ಸಿಗುತ್ತೆ. ಬನ್ನಿ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಮೈ ವಿಲೇಜ್ ಹೋಮ್ ಅವರು ಬಂದರು. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಮೈ ವಿಲೇಜ್ ಹೋಮ್ ಗುಡ್ ಮಾರ್ನಿಂಗ್. ಯಶೋರು ಅಕ್ಕ, ಅಣಿ ಅಕ್ಕ ಗೊತ್ತು ನನಗೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ವೆಲ್ಕಮ್ ಮೈ ವಿಲೇಜ್ ಹೋಮ್. ವೆಲ್ಕಮ್. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ವೈಶು. ಥ್ಯಾಂಕ್ ಯು ಸೋ ಮಚ್ ವೈಶು. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್.
ಎಲ್ಲಿ ಹೋದ್ಯಾ ಕೊಡ್ಪೆ ಆಮ್ಲೆಟ್ ಪೊಡಿ ಕೊಪ್ಪೆ ಉನ ಬಡಾಬುಂಡಿ ಕೊಪ್ಪೆ ಬಂಗಾರಿ ವೈಶು ಸೂಪರ್ ಸಪೋರ್ಟು ಅಚ್ಚು 12:30ಗೆ ಲೈವ್ ಇದೆ, ಎಲ್ಲರೂ ಬನ್ನಿ ಜಾಯ್ನ್ ಆಗಿ ಅಂತಿದ್ದಾರೆ. ಅಚ್ಚು ಅವರು ಯಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾನು ಇಂಚೆ ಮಸ್ತ್ ಮಲ್ಪೋಡ್ಚೆ ಗರ್ವ ಅರ್ಬಿಡು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ವೈಶು ಅವರು, ಥ್ಯಾಂಕ್ ಯು. ಡನ್ ಅಂತಿದ್ದಾರೆ ಮೈ ವಿಲೇಜ್ ಅವರು. ಹನಿ ಆಫೀಸಲ್ಲಿ ಡನ್ ಅಂತಿದ್ದಾರೆ ನೋಡಿ. ಹನಿ ಆಫೀಸಲ್ಲಿ ಅವರೇ ನಿಮಗೆ ಡನ್ ಅಂತ ನೋಡಿ. ಎಲ್ಲಿ ಹೋಗಿದ್ಯಾ? ಇವರು ನಮ್ಮದು ಇವರು ಟಿವಿ ಅವರು ಬಂದು ಸೀದಾ ಹೋದ್ರು. ಕಾಲೇಜಿಗೆ ಹೋಗಿದ್ರಾ ಟಿವಿ ಅಲಿಯಾ? ಬಂದು ಹೋದ್ರ ಏನು ಕಾಲೇಜಿಗೆ ಹೋಗಿ ಬಂದ್ರ ಅಲಿಯಾ? ನಮ್ಮ ಅಲಿಯಾ ಹೋಗಿ ಬಂದ. ಮಿಸ್ಟರ್ ಜೆ ಅವರು ಸಪೋರ್ಟ್ ಅಂದಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆದ್ರೇನೆ ಗಿಫ್ಟ್ ಬರುದು. ಏಜಸ್ ಅವರು ಸೂಪರ್ ಸಪೋರ್ಟು. ಮಿಸ್ಟರ್ ಜೆ ಅವರು ಇದ್ದಾರೆ. NBR ಅವರು ಬಂದರು. ಆಯ್ ವೆಲ್ಕಮ್ NBR ಅವರೇ. ಅನಿ ಅವರು ಸೂಪರ್ ಅಂತಿದ್ದಾರೆ, ಆಯ್ ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟು. ಟಿವಿ ಅವರು ಸೂಪರ್ ಸಪೋರ್ಟು. ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ. NBR ಅವರು ಲೈಕ್ ಡನ್ಸ್ ಇಸ್ ಥ್ಯಾಂಕ್ ಯು ಸೋ ಮಚ್ NBR ಅವರೇ. ವೈಶು ಅವರು ಸೂಪರ್ ಸಪೋರ್ಟ್. ಟಿವಿ ಅವರು ಸೂಪರ್ ಸಪೋರ್ಟ್ ಟಿವಿ ಅವರು. ಯಶು ಅವರು ಟಿಪ್ಪು ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್. ಅಚ್ಚು ಅವರು ಮೈ ವಿಲೇಜ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೈ ವಿಲೇಜ್ ಡನ್ ಅಂತೆ. ಮೈ ವಿಲೇಜ್ ಡನ್. ಅಚ್ಚು ಅವರು ಪ್ಲೀಸ್ ರಿಟರ್ನ್ ಮಾಡಿ ಪ್ಲೀಸ್. ಮೈ ವಿಲೇಜ್ ಡನ್ ಪ್ಲೀಸ್ ರಿಟರ್ನ್. ಅಚ್ಚು. ವೈಶು ಅವರು ಸೂಪರ್ ಸಪೋರ್ಟ್. ಟಿವಿ ಅವರು ಸೂಪರ್ ಸಪೋರ್ಟ್. ಅತ್ತೆಗೆ NBR ಆಗೆ ಜೈ ಅಂತಿದ್ದಾರೆ. ಇಷ್ಟು ಬೇಗ ಕಾಲೇಜ್ ಮುಗಿತಾ? ಕಾಲೇಜಿಗೆ ಬಂಕ. ವೈಶು ಅವರು ಸೂಪರ್ ಸಪೋರ್ಟ್. ಅನಿ ಅವರು ಸೂಪರ್ ಸಪೋರ್ಟ್. ಟಿವಿಗೆ ಜೈ ಅಂತಿದ್ದಾರೆ NBR ಅವರು. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟಿವಿ. ವೈಶುಗೆ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ. ಎಂತ ಆಲಿಯಾ ನಿಂದು? NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. NBR ಅವರು ಸೂಪರ್ ಸಪೋರ್ಟ್. ಮೈ ವಿಲೇಜ್ ಸಿಸ್ಟರ್ ಓಕೆ ಡನ್ ಅಂತಿದ್ದಾರೆ. ಹನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ಅವರಿಗೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿ ಇದ್ದಾರೆ ನೋಡಿ. ಕಿಚ್ಚ ಬಾಸ್ ಅವರು 10 ವರ್ಷಕ್ಕೆ ನಂಬರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಜರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ಕಿಚ್ಚ ಬ್ರದರ್ ಇದ್ದು ಸೂಪರ್ ಆಗಿದೆ ಅದು ಖಂಡಿತ. ಈಗ 50 ವರ್ಷಕ್ಕೆ ಡಮರ್ ಅಲ್ಲ, ಇವಾಗ ಬೇಗನೆ ಡಮರ್ ಆಗ್ತಾರೆ. ಈಗ ಇದು ಫುಡ್ ಹಾಗೆ ಇದೆ. TV 17 ಇವತ್ತು ಬಂದಿಲ್ವಾ? ಬಂದಿದ್ದಾರೆ ನೋಡಿ TV 17. ಅತ್ತೆಗೆ ಜೈ. ಹರಿನಕ್ಕ ಒಂದು 10 ನಿಮಿಷ ಪೂಜೆ ಮಾಡಿ. ಮಾಡಿ ನನಗೆ ಸ್ವಲ್ಪ ಜಾಸ್ತಿ ಮಾಡಿ ಆಯ್ತಾ? ನನಗೂ ಕೂಡ ಬೇಡಿ ಪೂಜೆ. ಟಿವಿ ರಜೆ ಇಲ್ವೋ? ಈ ಕಾಲೇಜ್ ಹೋಗಲ್ಲ ನೀನು? ಇರಲ್ಲ, ಲೈವ್ಗೆ ಹೋಗ್ತೀಯಾ ಯಾವಾಗಲೂ? ಟಿವಿ ಕಾಲೇಜಿಗೆ ಹೋಗಾಯ್ತಾ? ಏಜಸ್ ಅವರು ಐಜಸ್ ಅತ್ತೆ ಲೆಕ್ಚರ್ ಬಂದಿದ್ದಾರೆ, ನಾವು ಹೋಗಿಲ್ಲ. ಟಿವಿ ಇವತ್ತು ಓಡಾಟ ಜೋರ. ಟಿವಿ ಅವ್ರದಾ? ಏಜಸ್ ಅತ್ತೆ ಜೈ. ಕಿಚ್ಚಬ್ರು ಹಾಯ್ ಅಂತಿದ್ದಾರೆ. ನಮ್ಮ ಕಾಮಾಕ್ಷಿ ಅವರು ಬಂದರು. ಹಾಯ್ ಕಾಮಾಕ್ಷಿ ಅವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಕಿಚ್ಚಬ್ರು ಹಾಯ್ ಅಂತಿದ್ದಾರೆ ನೋಡಿ. ಹಾಯ್ ಅಂತಿದ್ದಾರೆ. ಅಚ್ಚು ಅವರು ಕಿಚ್ಚಬ್ರು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಕಿಚ್ಚಬ್ರು ಪ್ಲೀಸ್ ರಿಟರ್ನ್ ಕೊಡಿ ಅಚ್ಚು ಅವರಿಗೆ. ನೀನೇ ಪಾಡಿ ಕಿಚ್ಚಬ್ರು ರಿಟರ್ನ್ ಕೊಡಿ ಅಚ್ಚು ಅವರಿಗೆ. ಟಿವಿ ಅವರು ಸೂಪರ್ ಸಪೋರ್ಟ್. ಲೈಕ್ ಡನ್ ಅಂತಿದ್ದಾರೆ ಕಾಮಾಕ್ಷಿ ಅವರು. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು. ಅದು ಬೋರ್ ಆಯ್ತಾ ಲೆಕ್ಚರಿಂಗ್ ಅಂತಿದ್ದಾರೆ. ಶ್ರೀಮತಿ ಅವರು ಅಲ್ಲದು ಆಯ್ತಾ ಅಂತಿದ್ದಾರೆ. ಎಲ್ಲರದು ಆಯ್ತಾ ಅಂತಿದ್ದಾರೆ. ಟಿವಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವು ಬರೋಡೆ ಕಿಚ್ಚಾಪುರದ ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ರಿಟರ್ನ್ ಮಾಡಿದಾರಂತೆ ನೋಡಿ. ರಾಧಮ್ಮ ಅತ್ತೆ ಹಾಯ್ ಅಂತಿದ್ದಾರೆ. ಟಿವಿ ಅವರು ಯಾರನ್ನು ಬಿಡಲ್ಲ. ಟಿವಿ ಅವರು ಅತ್ತೆ ಅವರನ್ನು ಎಲ್ಲರನ್ನು ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ಟಿವಿ ಅವರು 17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು 10 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಮೈ ವಿಲೇಜ್ ರಿಟರ್ನ್ ಪ್ಲೀಸ್. ಮೈ ವಿಲೇಜ್ ಪ್ಲೀಸ್ ರಿಟರ್ನ್ ಮಾಡಿ ನೋಡಿ. ಮೈ ವಿಲೇಜ್ ಪ್ಲೀಸ್ ರಿಟರ್ನ್ ಮಾಡಿ. ಲಕ್ ಮೈ ವಿಲೇಜ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಹನಿ ಅವರು ಸೂಪರ್ ಸಪೋರ್ಟ್. ನೀವು ಹೇಳ್ಬೇಕು ಅಲಿಯಾ ಮನೆ. ನೀವು NBR ಅವರು ಕಾಮಾಕ್ಷಿ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಸನ್ವಿತ ಒಂದು ಆಂಡತ
ಶ್ರೀಮತಿ ತಿನ್ನಾರ ಅಂತಿದ್ದಾರೆ, ಶ್ರೀಮತಿ ತಿನ್ನಾರ ಎಲ್ಲರೂ ಅಂತಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದೆ ಅಪ್ಪ. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅತ್ತೆ. ನೀವು ತಿನ್ನಾಮ ಅಂತಿದ್ದಾರೆ. ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕಿಚ್ಚ ಬಾಸ್ ಅವರು ಕೊಟ್ಟೆ ಅಂತಿದ್ದಾರೆ ನೋಡಿ. ಯಜಸ್ ಅವರು ಹೌದು ಗುಡ್ ಸ್ಟೂಡೆಂಟ್ ಅಂತಿದ್ದಾರೆ ನಮ್ಮ. ಹೌದಂತೆ. NBR ಅವರು ಸೂಪರ್ ಕಿಚ್ಚ ಬ್ರೂ ಅಂತಿದ್ದಾರೆ. ಥ್ಯಾಂಕ್ ಯು ಕಿಚ್ಚ ಟಿವಿ ಕಿಚ್ಚ ಅಂತಿದ್ದಾರೆ ನೋಡಿ. ಮೈ ವಿಲೇಜ್ ಅವರು ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಪಿನ್ನಲ್ಲಿ ಗಿಫ್ಟ್ ಡನ್ ಅಂತೆ. ಅನಿ ಅವರೇ ಗಿಫ್ಟ್ ಡನ್ ಅಂತೆ ನಿಮಗೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಾಮಾಕ್ಷಿ ಅವರು MBR ರಿಟರ್ನ್ ಮಾಡ್ತೀನಿ. MBR ಅವರೇ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ವೈಶು ಹೇಳಿ ಅಂತಿದ್ದಾರೆ. ಸುಮಾರು ಅತ್ತಿಗೆ ಜೈ ಅಂತಿದ್ದಾರೆ. NBR ಹಾಯ್ ಅಂತಿದ್ದಾರೆ. ಯಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಪೂಜೆಗೆ ಹೋದ್ಲು. ಹೌದು ಪೂಜೆ ಮಾಡಿ ಬರ್ತಾರೆ ವೈಶು. ಓಕೆ ಸಿಸ್ ನೋಡ್ತೀನಿ ಅಂತಿದ್ದಾರೆ. TV ಅವರು NBRಗೆ ಜೈ ಅಂತಿದ್ದಾರೆ. NBR ಸೂಪರ್ ಅಂತಿದ್ದಾರೆ. ಯಶು ಬಲ ದೀಲ ವಾಸನೆ ಬರ್ಪುಂಡವೇನು ಊದಿವ ದೀಲಪ್ಪ ಬುಚ್ಚೆ ಏಯ್ ದೀಲ ಅಲ್ದೀಲ ದೀಲ ಅಲ್ದೀಲ ಹೊಂಡ ತಾಪ್ಜಾ ಕೊಲ್ಲೆಮ್ಮ ಬೊಕ್ಕ ಬಚ್ಚನ್ ಇಂದಾಯ್ದೆತ್ತಿ ನಮ್ಮಯ್ಯೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಯಜಸ್ ಅತ್ತೆ ಬ್ರೇಕ್ ಆಲ್ ಟಿಫನ್ ಆಯಿತು ಅಂತಿದ್ದಾರೆ. ಯಜಸ್ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೇನೆ ಅಂತಿದ್ದಾರೆ. ಬ್ರೇಕ್ ಹೌದಾ. ಕಾಮಾಕ್ಷಿ ಅವರು ಕಿಚ್ಚ ಬಾಸ್ ಅವರೇ ರಿಟರ್ನ್ ಮಾಡಿ. ಕಾಮಾಕ್ಷಿ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. ಕಿಚ್ಚ ಬಾಸ್ ಅವರೇ ನಿಮಗೆ ರಿಟರ್ನ್ ಕೊಡಿ ಅವರಿಗೆ. ಕಾಮಾಕ್ಷಿ ಅವರು ಕೊಟ್ಟಿದ್ದಾರೆ. ರಿಟರ್ನ್ ಕೊಡಿ ಅಕ್ಕ. ಲೈವ್ ಆನಲ್ಲೇ ಇದೆ. ವ್ಯೂಸ್ ಆಗಿಲ್ಲ ಅಂತ ಆಲ್ ಬಿಟ್ಟಿದ್ದೀನಿ. ಓಕೆ ಗೀತಾ ಗೌಡ ಕಿಚನ್ ಡನ್ ಅಂತಿದ್ದಾರೆ ನೋಡಿ. ಬರ್ಪತ್ ಅವರು ಹಾಯ್ ಗುಡ್ ಮಾರ್ನಿಂಗ್ ಸಪಡಿಯಾ. ಗುಡ್ ಮಾರ್ನಿಂಗ್ ಸಪಡಿಯಾ. ಅದ್ಯಾವ ಲ್ಯಾಂಗ್ವೇಜ್? ಗುಡ್ ಮಾರ್ನಿಂಗ್ ಸಪಡಿಯಾ ಅದ್ಯಾವ ಲ್ಯಾಂಗ್ವೇಜ್ ಬರ್ಪತ್ ಅವರೇ ನಿಮ್ಮದು? ಸಪಡಿಯಾ ಅಂದರೆ ಏನು ಅಂತ ಅರ್ಥ ಆಗಿಲ್ಲ. ಸ್ವಲ್ಪ ಇದು ಎಕ್ಸ್ಪ್ಲೇನ್ ಮಾಡ್ತೀರಾ ಅದರ ಅರ್ಥವನ್ನು? ಹಾಯ್ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ಎಲ್ಲ. ಅವರು ಕಾಮಾಕ್ಷಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಒಂದು ಸ್ವಲ್ಪ ಅರ್ಥ ಮಾಡಿ, ಅದು ಏನಂತ ಗೊತ್ತಿಲ್ಲ ನನಗೆ. ಕಲಿಬೇಕಲ್ವ ನಾವು ಕೂಡ, ಏನಂತ ಅರ್ಥ ಆಗಬೇಕಲ್ವ ನಮಗೆ. ರಿಟರ್ನ್ ಮಾಡಿದೆ ನೋಡಿ ಅಂತಿದ್ದಾರೆ. ಕಿಚ್ಚ ಬಾಸ್ ಅವರು ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಫ್ರೆಂಡ್ಸ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. LM ಅವರು TV ಅವರು NBR ಬ್ರೂ ಅಂತಿ NBR ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಜಸ್ ಅವರು ಸಪಡಿಯಾ ಅಂದರೆ ತಿಂದ್ರ ಅಂತ. ನನಗೆ ಗೊತ್ತಿಲ್ಲಪ್ಪ, ನಮಗೆ ಲ್ಯಾಂಗ್ವೇಜ್ ತೆಲುಗು ಬರಲ್ಲ ಅಲ್ವಾ. ನಮಗೂ ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲೀಷ್ ಸ್ವಲ್ಪ ಬರುತ್ತೆ, ಅದು ಬರಲ್ಲ. ಹೌದಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾಮಾಕ್ಷಿ. TV 17 ರಿಟರ್ನ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. TV 17 ಕಾಮಾಕ್ಷಿ ಅವರು ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ಕಾಮಾಕ್ಷಿ ಅವರಿಗೆ ರಿಟರ್ನ್ ಕೊಡಿ. ಯಜಸ್ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ನಿಮಗೂ ಗೊತ್ತಿಲ್ವಾ ಮತ್ತೆಂಥದ್ದು? ಆಲಿನ್ ಒನ್ ಸೂಪರ್ ಸಪೋರ್ಟಲ್ಲಿ ಬತ್ತಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು NBR ಅವರು TV ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಇಲ್ಲದೆ ಸಪೋರ್ಟು 25 ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್ ಬರ್ಪತ್ತು. ಸಪಾಡಿಯಾ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿ, ನನಗೆ ಗೊತ್ತಿಲ್ಲ ಅಂದೆ ಅಲ್ವಾ.
ಬರ್ಪಾತ್ ಅವರೇ, ನನ್ಗೆ ಗೊತ್ತಿಲ್ಲ ಅದು ಸಪಡಿಯ ಅಂದರೆ ಏನಂತ. ಎಲ್ರಿಗೂ ನೈಟ್ ಅಂತಿದ್ದಾರೆ. ಗುಡ್ ನೈಟ್. ಎಂತವಾ ಗುಡ್ ನೈಟ್ ಈಗ? ಕಾಮಾಕ್ಷಿ ಓಕೆ, ಥ್ಯಾಂಕ್ ಯು ಕಿಚ್ಚ ಬಾಸ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಕಿಚ್ಚ ಬಾಸ್ ಅಂತಿದ್ದಾರೆ. ಅಲಿನ್ 117 ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಹಾಯ್ ಅಂತಿದ್ದಾರೆ. TV17 ಸೂಪರ್ ಸಪೋರ್ಟ್ ಅಲ್ಲಿ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ ಕನೆಕ್ಟ್ ಆಗಿ. ಒಬ್ರಿಗೊಬ್ರು ರಾಧಮ್ಮ ತಮಿಳು ಅಮ್ಮ. ಓ ತಮಿಳು ಅಮ್ಕೋ ನೈ ಆಯೇಗಾ. ತೆಲುಗು ಅಲ್ಲ ಇದು. ತಿನ್ನಾರ ಅಂದರೆ ತೆಲುಗು, ಚಪ್ಪಡಿಯ ಅಂದರೆ ನಂಗೆ ಗೊತ್ತಿಲ್ಲ. ಚಪ್ಪಡಿಯ ತಮಿಳೆಲ್ಲ ಬರಲ್ಲ. ಕೊರ್ಪೆ ತುಂಬ್ಲ ಕೊರ್ಪೆ. ಥ್ಯಾಂಕ್ ಯು ಬರ್ಪತ್ ಅವರು. ತಿಂದೆ. ನೀವು ತಿಂದ್ರಾ? ಅದಾದ್ರೂ ಗೊತ್ತುಂಟು ನಮಗೆ. ಚಪ್ಪಡಿ ಅಂದರೆ ಗೊತ್ತಿಲ್ಲ ಏನಂತ. ಸಾರಿ ಆಯ್ತಾ, ಗೊತ್ತಿದ್ರೆ ಏನು ಇಲ್ಲ ಇದು ಮಾಡ್ಬೋದು. ನಂಗೆ ಅರ್ಥ ಇಲ್ಲ, ಗೊತ್ತಾಗಿಲ್ಲ, ಸಾರಿ. 17 ಅಲಿಯನಿಗೆ ಜೈ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ನೀವು ಅವ್ರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. 10 ವರ್ಷಕ್ಕೆ ನಂಬರ್, 200 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ನೈಸ್. ಥ್ಯಾಂಕ್ ಯು ಆಲ್ ಇನ್ ಒನ್. NBR ಥ್ಯಾಂಕ್ ಯು. ಆಲ್ ಇನ್ ಒನ್ ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ ರಾಧಮ್ಮ ಅವರು. ಸೂಪರ್, ಥ್ಯಾಂಕ್ ಯು. NBR ಥ್ಯಾಂಕ್ ಯು. ತಿನ್ನಾರ ಅನಿ ಅಂತಿದ್ದಾರೆ. ಏಜಸ್ ಅವರು ಏಜಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಿದ್ದಾರೆ. ಎಲ್ಲಿಯಮ್ಮ ಅವರು. ತತ್ವಜ್ಞಾನ ಅಮೃತ ಅವರು ಬಂದರು. ಹಾಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಹನಿ ಅವರು ತತ್ವಜ್ಞಾನ ಅವರೇ, ತಿಂಡಿ ಆಯ್ತಾ? ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಇಲ್ಲಿದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಆಗದಿದ್ದವರಿಗೆ ಆಗಿ ಕೊಡ್ತಾರೆ. ಎಲ್ಲಿಯಮ್ಮ ಅವರೇ, ಎಲ್ರಿಗೂ ಕನೆಕ್ಟ್ ಆಗಿ ಪ್ಲೀಸ್. ನೀವು ಕೂಡ ಆಗಿ, ಅವರು ಕೂಡ ಆಗ್ತಾರೆ. ನೀವು ಕೂಡ ಕನೆಕ್ಟ್ ಆಗಿ, ಅವರು ಕೊಡ್ತಾರೆ ನಿಮಗೂ ಕೂಡ. ಕೊಡ್ಪೇಂಡತಾ. ರಾಯರ ಮಗಳು ಬಂದರು. ಹಾಯ್ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ ರಾಯರ ಮಗಳು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಏಜಸ್ ಅಂತಿದ್ದಾರೆ. ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರೇ, ಎಲ್ರಿಗೂ ಕನೆಕ್ಟ್ ಆಗಿ, ಅವರು ಕೊಡ್ತಾರೆ, ನಿಮಗೂ ಕೂಡ ಕೊಡ್ತಾರೆ. ಮಿಸ್ಟರ್ ಜೆ ಅವರೇ ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆದರೆ ನೀವು ಗಿಫ್ಟ್ ಬರೋದು. ಮಿಸ್ಟರ್ ಜೆ ಅವರೇ ಇದ್ದೀರಾ? ನಿಮ್ಮ ಲೈವು ಯಾರು? ಕೂಕು ತಮ್ಜಾ ತೆರುಮು ತಮ್ಜಾ ಸೆಟ್. ನಿಮ್ಮ ಲೈವ್ ಯಾರಿಗೂ ತೆರ್ಕು ಮ್ಯಾಮ್ ಲೈವಲ್ಲಿ ಎರ್ಕು ತಮ್ಜು ತಿರ್ಮುಜು. ನೋ ತಮಿಳು. ನೋ ತಮಿಳು ಬರಲ್ಲ ಬರ್ಪಾತ್ ಅವರೇ. ಮಿಸ್ಟರ್ ಸಪೋರ್ಟ್ ರಾಧಮ್ ಅವ್ರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಯರ ಮಗಳು ಸೂಪರ್ ಸಪೋರ್ಟ್. ಎಲ್ಲರೂ ತಿಂಡಿ ಆಯ್ತಾ ಬಂಧುಗಳೇ ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆವಾಜ್ ಕಮ್ ಕರ್. ರಿಮೋಟ್ಗಿದ್ದಾರೆ, ಒಂದಲ್ಲಿಡು ಬೇಗ. ಜಲ್ದಿ ಒಂದು ಎತ್ಕೊ. ಮೆಲ್ಲ ಮಾರಯ್ಯ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ಜೆ. ಎಂತದ ನನ್ಗೆ ಗೊತ್ತಾಗಲ್ಲ ಅವ್ರದ್ದು ಏನಂತ ಬರೀತಾರಂತ, ನಮಗೆ ತೆಲುಗು ಬರಲ್ಲಲ್ವಾ. ಏಜಸ್ ತಾಯಿ ಅಕ್ಕ ತಾಯಿ ತಕ್ಕ ತೈ ತಕ್ಕ ಅಂತಿದ್ದಾರೆ, ಕುಣಿತಿದ್ದಾರೆ. ಏಜಸ್ ಅವರು ಕುಣಿತಿದ್ದಾರೆ ನೋಡಿ. ಏಜಸ್ ಅವರು ಕುಣಿತಾ ಇದ್ದಾರೆ. ಖಾಲಿ ಕೂತು ಕೈ ತಿನ್ನತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ ಕಮೆಂಟ್ ಮಾಡಿ ಅಂತಿದ್ದಾರೆ. TV17 ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಾಮಾಕ್ಷಿ ಅವರು ಎನ್ ಆರ್ ಅವರೇ ರಿಟರ್ನ್ ಮಾಡಿ. NR ಅವರೇ, NBR ಅವರೇ ಕಾಮಾಕ್ಷಿ ಅವರಿಗೆ ರಿಟರ್ನ್ ಮಾಡಿ. ಏಜಸ್ ಅವರು ಕುಣಿತಾ ಇದ್ದಾರೆ ತಕ್ಕ ಅಂತ ನೋಡಿ. NBR ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. NBR ಅವರೇ ಕಾಮಾಕ್ಷಿ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. TV ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜಸ್ ಅವರು ತಕ್ಕ ತೈ ತಕ್ಕ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಮತಿ ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ. TV ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ತಕ್ಕ ತಯ್ಯ ಅಂತಿದ್ದಾರೆ ನೋಡಿ. TV ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
NBR ಅವರು ನಾನು ಕೊಟ್ಟಿದ್ದೀನಿ. ಕಾಮಾಕ್ಷಿ ಚೀಸ್ ಲೈಕ್ ಮಾಡಿದ್ದೀನಿ ನೋಡಿ, ಅವ್ರು ಕೊಟ್ಟಿದ್ದಾರಂತೆ ನೋಡಿ. ಕೊಪ್ಪಕೋಟಿಯವನವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಕೋಟೆಯನವರು ಸೂಪರ್ ಸಪೋರ್ಟ್ ಆಯ್ತು ಪರಡು ಬಕ್ಕ ಕೊರತೆ. ಕಾಮಾಕ್ಷಿ ಓಕೆ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. TV17 ಅವರೇ ಅಯ್ಯಯ್ಯೋ ಅಯ್ಯಯ್ಯೋ ಅಂತಿದ್ದಾರೆ. ಏನಾಯ್ತು ರಾಧಮ್ಮ? ರಾಧಮ್ಮ ಏನಾಯ್ತು? ಯಾವ 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 ನಮ್ಮ ಪ್ರಪಂಚ ಬಂದ್ರು, ನಮ್ಮ ಪ್ರಪಂಚ ಬಾಜು ಬರ್ರ ಬಲ್ಲಿ ನಮ್ಮ ಪ್ರಪಂಚ. ಹಾಯ್ ವೆಲ್ಕಮ್ ವೆಲ್ಕಮ್. ಬಾಯ್ ಆಮ್ಲೆಟ್ ಹಾಕ್ಲೆಟ್ ಆಮ್ಲೆಟ್ ತಪ್ಪು. ಥ್ಯಾಂಕ್ ಯು ಕಾಮಾಕ್ಷಿ ಅತ್ತೆ. ಕಮೆಂಟ್ ಮಾಡಿ. AJ ಸಾವ್ ಸೂಪರ್ ಸಪೋರ್ಟ್. ನಮ್ಮ ನಾಷ್ಟ ಆಯ್ತಾ? ಆಯ್ತು. ನಮ್ಮ ಪ್ರಪಂಚ ನಿಮ್ದಾಯ್ತಾ? ನಂದಾಯ್ತು, ನಿಮ್ದಾಯ್ತಾ? ಬೇಗ ಸೂಪರ್ ಸಪೋರ್ಟ್ AJ ಸಾವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಣ್ಣಿಟ್ಟು ತುಗ ಅವು ಬರ್ತಾನೆ ಬಿಡ್ ಹಂಗ ಆಮ್ಲೆಟ್ ಅವು ಆಮ್ಲೆಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು AJ ಅವರೇ. ಆಯಿತು ಸಿಸ್ ಅಂತಿದ್ದಾರೆ. ಹೌದಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. AJ ಸಾವ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಾಮಾಕ್ಷಿ ಅವರು ಶ್ರೀಮತಿ ರಾಧಮ್ಮ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಶ್ರೀಮತಿ ರಾಧಮ್ಮ ಪ್ಲೀಸ್ ರಿಟರ್ನ್. ಕಾಮಾಕ್ಷಿ ಕುಮಾರ್ ಪ್ಲೀಸ್ ರಿಟರ್ನ್. AJ ಅವರು ವಾವ್ ಅಂತಿದ್ದಾರೆ ನೋಡಿ. AJ ಅವರು ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. AJ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. AJ ಅವರು ಸೂಪರ್ ಸಪೋರ್ಟ್. ಬಾಯಂಗ ಥ್ಯಾಂಕ್ ಯು ಸೋ ಮಚ್. ತತ್ವಜ್ಞಾನಾಮೃತ ಅವರೇ, ಕಾಮಾಕ್ಷಿ ಅವರೇ ಥ್ಯಾಂಕ್ ಯು ಸೋ ಮಚ್. AJ ಅವರೇ ಥ್ಯಾಂಕ್ ಯು ಸೋ ಮಚ್. ತತ್ವಜ್ಞಾನಾಮೃತ ಅವರೇ ಥ್ಯಾಂಕ್ ಯು ಸೋ ಮಚ್. AJ ಅವರೇ ಥ್ಯಾಂಕ್ ಯು ಸೋ ಮಚ್. ತತ್ವಜ್ಞಾನಾಮೃತ ಅವರೇ ಥ್ಯಾಂಕ್ ಯು ಸೋ ಮಚ್. AJ ಅವರೇ ಥ್ಯಾಂಕ್ ಯು. ಶ್ರೀಮತಿ ರಾಧಮ್ಮ ಅವರು ಡನ್ ಅಂತಿದ್ದಾರೆ. AJ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಾಮಾಕ್ಷಿ ಕುಮಾರ್ ಅವರು ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 ಅವರು. ಕಾಮಾಕ್ಷಿ ಅವರೇ ಕಮೆಂಟ್ ಮಾಡಿ ನೋಡಿ. TV17 ಅವರಿಗೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 ಅವರು ಥ್ಯಾಂಕ್ ಯು ಸೋ ಮಚ್. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಮ್ಮ ಅವರು ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಕಮೆಂಟ್ ಮಾಡಿದ್ದೀನಿ. TV17 ಕಮೆಂಟ್ ಮಾಡಿದ್ದಾರಂತೆ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು TV17 ಅವರೇ. ಥ್ಯಾಂಕ್ ಯು ತತ್ವಜ್ಞಾನ ಅಮೃತ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಹಂಗ ಥ್ಯಾಂಕ್ ಯು ಕಾಮಾಕ್ಷಿ ಅವರು. ಥ್ಯಾಂಕ್ ಯು ತತ್ವಜ್ಞಾನ ಅಮೃತ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. AJ ಅವರು ಜೈ ತುಳುನಾಡು ಅಂತಿದ್ದಾರೆ. AJ ಅವರು ಸೋಕಾತನ ಕೊಕ್ಕಲು ತುಂಬಿದ್ದೀನಿ ಇಟ್ಕೊಡ. ಥ್ಯಾಂಕ್ ಯು ಜೈ ತುಳುನಾಡು ಅಂತಿದ್ದಾರೆ. ಕಾಮಾಕ್ಷಿ ಅವರೇ ಥ್ಯಾಂಕ್ ಯು. AJ ಅವರೇ ಥ್ಯಾಂಕ್ ಯು. 3 ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. 5 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು AJ ಅವರೇ. ಥ್ಯಾಂಕ್ ಯು ಸೊ ಮಚ್. ನೀನು ಹೀಗೆ ಮಾಡಿದ್ದೀನಿ ನನಗೆ ಸಿಟ್ಟು ಬರುತ್ತೆ. TV17 ನೀವು ನಿಜವಾಗಿ ಬನ್ನಿ ಅಂತಿದ್ದಾರೆ. ಆಮ್ಲೆಟ್ ಕಾಮಾಕ್ಷಿ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ನೈಸ್ ಅಂತಿದ್ದಾರೆ. ಆಮ್ಲೆಟ್ ಅಪ್ಪು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್. AJ ಅವರು ಸೂಪರ್ ಸಪೋರ್ಟ್.
Yeah, all in one super support. Thank you, all in one sis. Bonus sis. Thank you. Aegis our super support. Thank you, Aegis ಅವರೇ. Thank you so much. ಹೈಡಲ್ ಇದ್ದೀರಾ 5 ಮಂದಿ. ಶ್ರೀಮತಿ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ತೈತಕ ಅಂತಿದ್ದಾರೆ ನೋಡಿ. ಏಜಸ್ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಕುಮಾರಿ ಅವರು ಆರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ 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 ಎಲ್ಲರೂ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಆಮ್ಲೆಟ್ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ರಾಮ್ ರಾಮ್ ಅಂತಿದ್ದಾರೆ. ಅಜೇಶ್ ಅವರು ಶುಶ್ ಇದು ಯಾರು ಬಂದರು? ಯಾರಿಗೆ ಕಮೆಂಟ್ ಆಗಲಿ ಈಗ? ಕಾಮಾಕ್ಷಿ ಸುಜಾತಾ ಸುಸ್ತಾಯಿತು ಕಮೆಂಟ್ ಹಾಕಿ ಆಮೇಲೆ ಮಾಡ್ತೀನಿ. ಸುಸ್ತಾಯ್ತಾ? ಲೈಕ್ ಅಂತಿದ್ದಾರೆ. ಓಕೆ ಅಂತಿದ್ದಾರೆ. 5 ಮೆಂಬರ್ಸ್ 6 ಮೆಂಬರ್ಸ್ ಇದ್ದೀರಾ. ಬಂದು ಐಡಲ್ ಇರಬೇಡಿ, ಬನ್ನಿ ಸಪೋರ್ಟ್ ಮಾಡಿ ಬನ್ನಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಕಾಮಾಕ್ಷಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಬಂದರು. ಐ ಸಿಸ್ ಐ ವೆಲ್ಕಮ್ ಸಿಸ್, ವೆಲ್ಕಮ್ ನಿಮಗೆ. ಬೇಗ ನೋಡು. ವೆಲ್ಕಮ್ ನಿಮಗೆ. ಐ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಟಿಫನ್ ಆಯ್ತಾ ಸೀಸ್? ಆಯ್ತು ನಿಮ್ದು ಆಯ್ತಾ ಸೀಸ್? ಟಿಫನ್ ಏನು ಮಾಡಿದ್ದೀರಿ ಸೀಸ್? ನಮ್ದಾಯ್ತು ಟಿಫನ್. ಬಾಬಾ ಬೇಗನು ಸೋಕಮ್ಮನ ಗಂಜಿ ಉಂಡ್ರಾ? ಆಯಿತು ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ ಇರ್ತೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬಂದು ಸಪೋರ್ಟ್ ಮಾಡಿ ಬನ್ನಿ. ತ್ರೀ ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಎವ್ರಿಡೇ ಅನ್ಕಟ್ಟವ್ರೆ ನಿಮ್ದು ಆಯ್ತಾ ತಿಂಡಿ? ಈಗ ಮಾಡಬೇಡ ಆಯ್ತಪ್ಪ. ಯಾರು ಇಲ್ವಾ? ಯಾಕೆ ಏನಾಯಿತು? ಎವ್ರಿಡೇ ಅನ್ಕಟ್ಟವರು ನ್ಯೂ ಮೆಂಬರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರಂತೆ ನೋಡಿ. ಎವ್ರಿಡೇ ಅನ್ಕಟ್ಟವರು ಇದ್ದಾರೆ, ಬನ್ನಿ. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ಟವರು. ಟಿವಿ ಅವರೇ ಎಲ್ಲಿ ಹೋದ್ರಿ? ಏಜಸ್ ಅವರು ಹೋದ್ರಾ? ಕಾಮಾಕ್ಷಿ ಅವರೇ ಎಲ್ಲಿ ಇದ್ದೀರಾ? ನೋಡಿ ಎವ್ರಿಡೇ ಅನ್ಕಟ್ ಅವರು ಬಂದಿದ್ದಾರೆ ನೋಡಿ. ಕೊಡಿ, ಮೆಸೇಜ್ ಮಾಡಿ. ಐಡಲ್ ಇರಬೇಡಿ ಬಂದು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಪ್ಲೀಸ್. 4 ಮೆಂಬರ್ಸ್ ಇದ್ದೀರಾ. ಯಾಕೆ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪಕೋಟೆಯನವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೊಪ್ಪಕೋಟೆಯನವರೇ ನೋಡಿ ಎವ್ರಿಡೇ ಅನ್ಕಟ್ ಅವರು ಇದ್ದಾರೆ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಆಮ್ಲೆಟ್. ಥ್ಯಾಂಕ್ ಯು ಎವ್ರಿಡೇ ಅನ್ಕಟ್ ಅವರೇ, ಕೊಪ್ಪಕೋಟೆಯನವರೇ. ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಏನಾಯಿತು? ಬನ್ನಿ. 3 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತತ್ವಜ್ಞಾನ ಅಮೃತ ಅವರೇ. ಥ್ಯಾಂಕ್ ಯು ಸೋ ಮಚ್.
ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಿಮಗೂ ಸಪೋರ್ಟ್ ಮಾಡ್ತೀನಿ ನಾನು, ನೀವು ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೈಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಹೈಡಲ್ ಇರಬೇಡಿ, ಮೆಸೇಜ್ ಮಾಡಿ ಬನ್ನಿ. ತ್ರೀ ಮೆಂಬರ್ಸ್ ಇದ್ದೀರಾ, ಯಾಕೆ ಹೈಡಲ್ ಇದ್ದೀರಾ? ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತತ್ವಜ್ಞಾನ ಅಮೃತ ಅವರೇ. ನೀವು ವಿಡಿಯೋ ಲೈವ್ ಮಾಡ್ತೀರಾ ತತ್ವಜ್ಞಾನ ಅಮೃತ ಅವರೇ? ಮಹಾ ಅವರು ಬಂದರು. ಐ ಸಿ ಸಾಯ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಮಹಾ ಅವರೇ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ನೋಡಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎವ್ರಿಡೇ ಅನ್ಕಟ್ ಅವರಿದ್ದಾರೆ, ತತ್ವಜ್ಞಾನ ಅಮೃತ ಅವರಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾ ಅವರೇ. ಬನ್ನಿ 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 ಜನರೇ, ಯಾಕೆ ಹಲೋ ಎವ್ರಿ ಒನ್ ಅಂತಿದ್ದಾರೆ. 4 ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಮಹಾ ಅವರು ಬನ್ನಿ ಅರಿನಾ ಸಿಸ್ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನೀರು ಕೊಡ. ಬನ್ನಿ ಅರಿನಾ ಸಿಸ್ಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾ ಅವರೇ. ಯಾರು ಇವತ್ತು ಗೊತ್ತಿಲ್ಲ, ತುಂಬ ಕಡಿಮೆ ಜನ ಇದ್ದಾರೆ ಇವತ್ತು, ಇಲ್ಲಾಂದರೆ ತುಂಬ ಇರ್ತಾರೆ. ಇವತ್ತು 4 ಮೆಂಬರ್ಸ್ ಇದ್ದಾರೆ ಐಡಲ್ ಇದ್ದಾರೆ ನೋಡಿ. ಬರಲ್ಲ ಕೆಳಗೆ. ಬನ್ನಿ 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 ಎಲ್ಲರೂ, ಯಾಕೆ ಐಡಲ್ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಬನ್ನಿ. ಹೌದು ನೋಡ್ತೀನಿ ಸಿಸ್, ಹೌದು ನೋಡಿ 4 ಮೆಂಬರ್ಸ್ ಇದ್ದಾರೆ. ಒಮ್ಮೊಮ್ಮೆ ಕೆಲಸ ಇರುತ್ತಲ್ವ ಎಲ್ರಿಗೂ. ವೀಣಾ ಜೋಗಿ ಅವರು ಬಂದರು. ಆಯ್ ವೀಣಾ ಯೋಗಿ ಅವರೇ, ಯೋಗಿ ಯೂಟ್ಯೂಬ್ ಚಾನಲ್ ಅವರು. ಆಯ್ ಸಿ ಸಾಯ್, ವೆಲ್ಕಮ್ ವೆಲ್ಕಮ್ ವೀಣಾ ಯೋಗಿ. ವೀಣಾ ಯೋಗಿ ಅವರೇ ಬ್ಲೂ ಕೊಡ್ತೀನಿ. ವೀಣಾ ಯೋಗಿ ಅವರೇ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಏಜಸ್ ಅವರು ಬಂದರು, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ನೀವು ಯಾರೆಲ್ಲ ಬಲ ಕನೆಕ್ಟ್ ಆಗದಿದ್ದರೆ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. 6 ಮೆಂಬರ್ಸ್ ಇದ್ದೀರಾ. ವೀಣಾ ಯೋಗಿ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೀಣಾ ಯೋಗಿ ಅವರೇ. ತತ್ವಜ್ಞಾನ ಅಮೃತ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ. ಮಹಾ ಅವರು ಏಜಸ್ ಅವರೇ ಹಾಯ್ ಅಂತಿದ್ದಾರೆ. ಏಜಸ್ ಅವರೇ ಹಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಹಾ ಅವರು ಟಿಫನ್ ಆಯ್ತಾ ಅಂತಿದ್ದಾರೆ. ಪಿನ್ ಮಾಡಿ, ಮಾಡ್ತೀನಿ ವೀಣಾ ಯೋಗಿ ಅವರೇ, ಖಂಡಿತವಾಗ್ಲೂ ಮಾಡ್ತೀನಿ. ಇರಿ ಆಯಿತಾ? ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸಿಸ್ ನಾನು ಇವಾಗ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ವೀಣಾ ಯೋಗಿ ಅವರು ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರಂತೆ, ಎಲ್ಲರೂ ಸಪೋರ್ಟ್ ಮಾಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹೊಸಬ್ರು ಅವರು ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಅವರಿಗೂ ಸಪೋರ್ಟ್ ಮಾಡಿ. ಮಹಾ ಟಿಫನ್ ಆಯ್ತಾ ಅಂತಿದ್ದಾರೆ. ವೀಣಾ ಯೋಗಿ ಸೂಪರ್ ಅಂತಿದ್ದಾರೆ ನೋಡಿ. ವೀಣಾ ಯೋಗಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನೈಸ್ ಲೈವ್ ಸಿಕ್ಸ್, ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ನೋಡಿ, ವೀಣಾ ಅವರೇ ಏಜಸ್ ಅವರಿದ್ದಾರೆ, ಇಲ್ಲಿ ಮಹಾ ಅವರಿದ್ದಾರೆ. ಕನೆಕ್ಟ್ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ ನಿಮಗೆ. ಕನೆಕ್ಟ್ ಆಗಿ ಕಮೆಂಟ್ ಹಾಕಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ ಮಹಾ ಅವರು. ಮಗ ಮೊಬೈಲ್ ಚಾರ್ಜ್ ಇಲ್ಲ ಇಜ್ಜಿ. ಹೌದು ವೀಣಾ ಅವರೇ ಕನೆಕ್ಟ್ ಆಗಿ ನೈಸ್ ಅಂತಿದ್ದಾರೆ. ಮಹಾ ಅವರು ಕನೆಕ್ಟ್ ಆಗಿ ಕಮೆಂಟ್ ಹಾಕಿ, ರಿಟರ್ನ್ ಮಾಡ್ತೀನಿ. ಮಹಾ ಅವರು ಇದ್ದಾರೆ ನೋಡಿ, ಕನೆಕ್ಟ್ ಆಗಿ. ವೀಣಾ ಅವರೇ ಅವರು ರಿಟರ್ನ್ ಕೊಡ್ತಾರೆ. ತತ್ವಜ್ಞಾನ ಅಮೃತ ಅವರಿದ್ದಾರೆ, ಹಾಗೆ
ಏಜಸ್ ಅವರು ಕೂಡ ಇದ್ದಾರೆ. 6 ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಹೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ವೀಣಾ ಅವರು, ಮಹಾ ಅವರೇ 205 ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಮಹಾ ಅವರೇ, ಮೀನಾ ಅವರು ನಿಮಗೆ ಕೊಟ್ಟರು ನೋಡಿ, ಅವರಿಗೆ ಕೊಡಿ. ಬಲ ಕುಲ್ ವೀಣಾ ಅವರೇ ಕೊಟ್ಟರು ನೋಡಿ ನಿಮಗೆ. ವಿದ್ಯಾ ನೋಡಿ ಕಮೆಂಟ್ ಮಾಡಿ ಹೇಳ್ರು, ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಸಿಂಧು ಅವರು ಬಂದರು, ಸೂಪರ್ ಲೈವ್ ಅಂತಿದ್ದಾರೆ. ಹಾಯ್ ಸಿಂಧು ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಸಿಂಧು ಅವರೇ. ನಮ್ಮ UK ಸುಬ್ಬಿ ಕಾರ್ಟೂನ್ ಅವರು ಬಂದರು. ಹಾಯ್ ಸ್ಟಾರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸುಬ್ಬಿ ಅವರೇ ಹೇಗಿದ್ದೀರಾ? ನಮ್ಮ UK ಸುಬ್ಬಿ ಅವರೇ ಹೇಗಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ UK ಸುಬ್ಬಿ. ಪಿನ್ ಐಡಿಗೆ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಪಿನ್ ಐಡಿ ವೀಣಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ UK ಸುಬ್ಬಿಗೆ. ಸೂಪರ್ ಅಂತಿದ್ದಾರೆ. ಲೈಕ್ ಕೊಡಿ ಸಿಂಧು ಅವರೇ, ಒಂದು ಲೈಕನ್ನು ಕೊಡಿ ಪ್ಲೀಸ್. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಂಧು ಅವರೇ ಇದ್ದೀರಾ? ಒಂದು ಲೈಕ್ ಕೊಡಿ. ಗಿವ್ ಮೀ ಲೈಕ್ ಸಿಂಧುಜಿ. ವೀಣಾ ಅವರು ಹಾಯ್ ಸಿಸ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಕೊಟ್ಟಿದ್ದಾರಂತೆ ನೋಡಿ. ಕನ್ನಡ ಹೆಲ್ತ್ ಆ್ಯಂಡ್ ಬ್ಯೂಟಿ ಅವರು ಬಂದರು. ಹಾಯ್ ಸಿಸ್, ವೆಲ್ಕಮ್ ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಕನ್ನಡ ಹೆಲ್ತ್ ಅವರೇ. ನೋಡಿ ಪಿನ್ ಐಡಿ ವೀಣಾ ಅವರಿದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ನಮ್ಮ ಸುಬ್ಬಿ ಅವರಿದ್ದಾರೆ ನೋಡಿ, ಅವರಿಗೂ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ವೀಣಾ ಅವರೇ ಕನ್ನಡ ಹೆಲ್ತ್ ಅವರಿದ್ದಾರೆ ನೋಡಿ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಐಡಲ್ ಇರಬೇಡಿ, ಯಾಕೆ ಐಡಲ್ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ. ಮೆಸೇಜ್ ಹಾಕಿದರೆ ನಮಗೂ ಕೂಡ ಖುಷಿ ಆಗುತ್ತದೆ. ಐಡಲ್ ಇದ್ಕೊಂಡು ಏನು ಮಾಡೋದು? 23 ಗಿಫ್ಟ್ ಡನ್ ಸುಬ್ಬಿ ಅಂತಿದ್ದಾರೆ ನೋಡಿ. ಫ್ರೆಂಡ್ಸ್ ಸಪೋರ್ಟ್ ಮೀ, ಡೆಫಿನೆಟ್ಲಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಣಾ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಕನ್ನಡ ಹೆಲ್ತ್ ಅವರು. ವೀಣಾ ಅವರು ರಿಟರ್ನ್ ಮಾಡಿ ಸುಬ್ಬಿ ಅಂತಿದ್ದಾರೆ. ರೈತನ್ ಹೊಲ ಬಂದರು. ಹಾಯ್ ಸಿಸ್ಟರ್, ಆಯಿತು. ಹಾಯ್ ರೈತನ್ ಹೊಲ ಅವರೇ, ವೆಲ್ಕಮ್ ರೈತನ್ ಹೊಲ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ರೈತನ್ ಹೊಲ. ಆಮ್ಲೆಟ್ ರೈತನ್ ಹೊಲ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಮಹಾ ಅವರು ಎಲ್ರಿಗೂ ಹಾಯ್ ಅಂತಿದ್ದಾರೆ. ರೈತನ ಹೊಲ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹಾಯ್ ಅಂತಿದ್ದಾರೆ ಮಹಾ ಅವರು ನೋಡಿ. ರೈತನ ಹೊಲ ವೀಣಾ ಅವರಿದ್ದಾರೆ. ಪಿನ್ ಐಡಿ ಇದ್ದಾರೆ ನೋಡಿ. ಕನ್ನಡ ಹೆಲ್ತ್ ಅವರು ಇದ್ದಾರೆ ನೋಡಿ. UK ಸುಬ್ಬಿ ಇದ್ದಾರೆ ನೋಡಿ. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. 449 ಗಿಫ್ಟ್ ಡನ್. ಕನ್ನಡ ರಿಟರ್ನ್ ಮಾಡಿ ಅಂತಿದ್ದಾರೆ. ಅವರು ಕನ್ನಡ ಅವರೇ 44 ಡನ್ ಅಂತೆ ನೋಡಿ. ವೀಣಾ ಸಿಸ್ಟರ್ 293 ಕೊಟ್ಟಿದ್ದೀನಿ ನಾನು ಅಂತಿದ್ದಾರೆ. ಸುಬ್ಬಿ ಕೊಟ್ಟಿದ್ದಾರೆ ವೀಣಾ ಅವರೇ ನಿಮಗೆ, ನೋಡಿ ಚೆಕ್ ಮಾಡಿ ಬಾಯಂಗ. ಮಹಾ ಅವರು ಸಪೋರ್ಟಲ್ಲಿದ್ದಾರೆ. ಸುಬ್ಬಿ ನಾನೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಸಿಸ್ಟರ್. ಹೌದು, ಅವರೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ವೀಣಾ ಅವರೇ. ಆಯಿತಾ, ಕನ್ನಡ ಓಕೆ ಅಂತಿದ್ದಾರೆ. ಸುಬ್ಬಿ ಅಂತಿದ್ದಾರೆ ಕನ್ನಡ ಹೆಲ್ತ್ ಅವರು. ರೈತನ ಹೊಲ ಎಲ್ಲಿ ಹೋದ್ರಿ? ಜಾಯಿನ್ ಆಗಿ. ಕೋರಿ ಬಿಚ್ಚ ಥ್ಯಾಂಕ್ ಯು ಸೋ ಮಚ್ ಸುಬ್ಬಿ. ಥ್ಯಾಂಕ್ ಯು. ಕಮೆಂಟ್ ಮಾಡಿ ಎಲ್ಲರೂ ಅಂತಿದ್ದಾರೆ ವೀಣಾ ಯೋಗಿ ಅವರು. ರೈತನ ಹೊಲ ಸಪೋರ್ಟಲ್ಲಿದ್ದಾರೆ. ಕಮೆಂಟ್ ಒಮ್ಮೊಮ್ಮೆ ಶೋ ಆಗ್ತಿಲ್ಲ. ಥ್ಯಾಂಕ್ ಯು ಸುಬ್ಬಿ ಸಿಸ್ಟರ್ ಅಂತಿದ್ದಾರೆ ವೀಣಾ ಅವರು. ನೈಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಹಾಯ್ ಸಿಸ್ಟರ್, ಕನ್ನಡ ಹೆಲ್ತ್ ಸಿಸ್ಟರ್ ಸಪೋರ್ಟ್ ಮೀ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ.
ಕನ್ನಡ ಗಿಫ್ಟ್ ರಿಟರ್ನೆಡ್ ಶುಭಾ ಸುಬ್ಬಿ ಅಂತಿದ್ದಾರೆ. ರೈತನ್ ಹೊಲ ವೀಣಾ ಗಿಫ್ಟ್ ಡನ್. ವೀಣಾ ಅವರೇ ರೈತನ್ ಹೊಲ ಅವರು ಕೊಟ್ಟರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಮಹಾ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ಲೈಕ್ ಡನ್ ಅಂತಿದ್ದಾರೆ. ಅರ್ಚನಾ ಅವರು ಬಂದರು. ಹಾಯ್, ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೇ, ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಅರ್ಚನಾ ಅವರೇ ತಿಂಡಿ ಆಯ್ತಾ ನಿಮ್ಮದು? ನಂದು ಆಯಿತು, ನಿಮ್ದು ಆಯ್ತಾ? ಏನು ತಿಂಡಿ ಅರ್ಚನಾ ಅವರೇ ಇವತ್ತು? ನೋಡಿ ಅರ್ಚನಾ ಅವರು ಇದ್ದಾರೆ, ಅವರಿಗೆಲ್ಲ ಕನೆಕ್ಟ್ ಆಗಿಲ್ಲ. ಆಗಿ ಸುನೀತಾ ಬ್ಲಾಗ್ ಜೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ. ಸುನೀತಾ ಅವರೇ ವೀಣಾ ಅವರಿದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ. ವೀಣಾ ಅವರೇ ಸುನೀತಾ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಅರ್ಚನಾ ಅವರು ಚಪಾತಿ ಸಿಸ್ ಅಂತಿದ್ದಾರೆ. ಹೌದಾ, ರೈತನ ಹೊಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರೇ ರೈತನ ಹೊಲ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಇದೆ. ಮಹಾ ಅವರು ನೈಸ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಗಿಫ್ಟ್ ಲೈಕ್ ಕೊಟ್ಟಿಲ್ಲ? ಸುನೀತಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ವೀನಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೀನಸಿಸ್ ರಿಟರ್ನ್ ಮಾಡಿ. ಅವರು ರಿಟರ್ನ್ ಮಾಡಲಿಕ್ಕೆ ಹೋದ್ರೇನಾ? 8 ಮೆಂಬರ್ಸ್ ಇದ್ದೀರಾ, ಐಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ವೀಣಾ ಯೋಗಿ ಅವರು 189 ಗಿಫ್ಟ್ ಡನ್. ರೈತನ ಹೊಲ ಅಂತಿದ್ದಾರೆ ನೋಡಿ. ರೈತನ ಹೊಲ ನಿಮಗೆ ಕೊಟ್ರಂತೆ, ಚೆಕ್ ಮಾಡಿ. ವೀಣಾ ಅವರು ಬಾಯ್ ರೈತನ ಹೊಲ ಸಿಸ್ಟರ್ 199 ಡನ್. ಪ್ಲೀಸ್ ರಿಟರ್ನ್ ಮಾಡಿ ಕೊಡಿ. ರೈತನ ಹೊಲ ಪ್ಲೀಸ್ ರಿಟರ್ನ್ ಕೊಡಿ. UK ಸುಬ್ಬಾ ಸುಬ್ಬಿ, ನಮ್ಮ UK ಸುಬ್ಬಾ ಸುಬ್ಬಿ ಅವರಿಗೆ ರಿಟರ್ನ್ ಕೊಡಿ ರೈತನ ಹೊಲ. ವೀಣಾ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದೀನಿ, ನೀವು ಗಿಫ್ಟ್ ಕೊಡಿ, ರಿಟರ್ನ್ ಕೊಡಿ ಅಂತಿದ್ದಾರೆ. ವೀಣಾ ಅವರೇ ಅರ್ಚನಾ ಅವರಿಗೆ ಕೊಡಿ ರಿಟರ್ನ್, ಸಪೋರ್ಟ್ ಮಾಡಿ ಎಲ್ರು ಅಂತಿದ್ದಾರೆ. ವೀಣಾ ಅವರೇ ಅರ್ಚನಾ ಅವರಿಗೆ ರಿಟರ್ನ್ ಕೊಡಿ. ಜಾಯ್ಸಪ್ ಮಲೆನಾಡು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾಯ್ಸಪ್ ಅವರೇ. ಪಿನ್ ಐಡಿ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ವೀಣಾ ಅವರೇ ಜಾಯ್ಸಪ್ ಅವರಿದ್ದಾರೆ ನೋಡಿ. ವೀಣಾ ಅವರೇ ಇವರಿಗೆ ಅರ್ಚನಾ ಅವರಿಗೆ ರಿಟರ್ನ್ ಕೊಡಿ. ಸಿಸ್ ನಂಬರ್ ಕಮೆಂಟ್ ಹಾಕಬೇಡಿ, ಶಾರ್ಟ್ ಗಿಫ್ಟ್ ನೋಡಿ ಗಿಫ್ಟ್ ಕೊಡಿ. ವೀಣಾ ಅವರೇ ನಂಬರ್ ಎಲ್ಲ ಹಾಕಬೇಡಿ ಆಯಿತಾ. ಗಿಫ್ಟ್ ನೋಡಿ ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ. ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಅರ್ಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೈ 6474 ಆಗಿತ್ತು. ಡನ್ ಅರ್ಚನಾ ಅಂತಿದ್ದಾರೆ ನೋಡಿ. ಅರ್ಚನಾ ಅವರಿಗೆ ಡನ್ ಅಂತೆ ನಿಮಗೆ. ಕೆಲಸ ಮುಗೀತಾ ಸಿಸ್? ಕೆಲಸ ಆಯಿತು ಒಂದು ಸರ್ತಿ, ಎಲ್ಲ ಬೇಗ ಹೇಳ್ತೀನಿ ನಾನು. ಮಾರ್ನಿಂಗ್ ಒಂದು ಸರ್ತಿದು ಎಲ್ಲ ಕೆಲಸ ಆಯಿತು. ಇನ್ನೂ ಮಕ್ಕಳು ಎಲ್ಲ ಮತ್ತೆ ಹಾಗೇನೆ ಮಾಡ್ತಾರಲ್ವ ಮಕ್ಕಳು. ಕನ್ನಡ ಹೇಳ್ತು ಅಂತಿದ್ದಾರೆ. ನಿಮ್ಮದು ಚಿಪ್ಸ್ದು ವಿಡಿಯೋ ನೋಡಿದ್ದೀನಿ. ಜಾಯ್ಸಪ್ ಅವರು ಸೂಪರ್ ಸಪೋರ್ಟ್ 90 ಡನ್. ಸಿಸ್ಟರ್ ಜಾಯ್ಸಪ್ ಮಲೆನಾಡು ರಿಟರ್ನ್ ಮಾಡಿ ಅಂತಿದ್ದಾರೆ. ಜಾಯ್ಸಪ್ ಮಲೆನಾಡು ಅವರೇ ನಮ್ಮ UK ಸುಬ್ಬಾ ಸುಬ್ಬಿ ಅವರಿಗೆ ರಿಟರ್ನ್ ಕೊಡಿ. ಥ್ಯಾಂಕ್ ಯು ವಿನಸಿಸ್ ಅಂತಿದ್ದಾರೆ. ರೈತನ್ ಹೊಲ ನಮ್ಮ UK ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ವೈಶು ಅಕ್ಕ ನಾನು ಬಂದೆ, ಬಾ ವೈಶು. ಇಲ್ಲ ಸಿಸ್, ನಾನು ವಿಡಿಯೋ ನೋಡಿನೇ ಕಮೆಂಟ್ ಮಾಡಿದ್ದು, ಗಿಫ್ಟ್ ಡನ್ ಅಂತ ಮಾಡಲ್ಲ. ಓಕೆ ಸಿಸ್, ಓಕೆ. ಅಲ್ಲ ಹೊಸೊಬ್ರು ಎಲ್ರಿಗೂ ನಾವು ಅಂದಿದ್ದು, ನಿಮ್ಗಂತನಿಲ್ಲ, ಎಲ್ರಿಗೂ ವಿಡಿಯೋ ನೋಡಿ ಹಾಕಿ. ಇಲ್ಲಾಂದರೆ ಅದು ನಿಮಗೂ ಕಟ್ಟಾಗುತ್ತೆ, ಅವರಿಗೆ ಕಟ್ಟಾಗುತ್ತೆ. ಎಲ್ಲರೂ ಕೂಡ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಎಷ್ಟು ಗಂಟೆಗೆ ಹೇಳ್ತೀರಾ ಸಿಸ್? ನಾನೊಂದು 6 ಗಂಟೆಗೆ ಹೇಳ್ತೀನಿ. ನಮ್ಗೆ ಮುಂಬೈಯಲ್ಲಿ ಅಷ್ಟೊಂದು ಕೆಲಸ ಇರಲ್ಲಲ್ವ, ಅಡಿಗೆ ಕ್ಲೀನಿಂಗ್ ಮಾಡೋದು, ಹೊಟ್ಟೆ ಒಗೆಯೋದು ಅಷ್ಟೇ. ಮತ್ತೆ ಹಾಗೆ ವೀಣಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾಯ್ಸಪ್ ಮಲೆನಾಡು ಅವರು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ ವಿಡಿಯೋ ನೋಡಿದ್ದಕ್ಕೆ. ನಾನು ನಿಮ್ಮ ವಿಡಿಯೋ ನೋಡಿದ್ದೆ ಸಿಸ್. ಹೌದಾ, ನಾನು ಕೂಡ ನೋಡಿದ್ದೀನಿ.
ಇದು ಚಿಪ್ಸ್ ಮಾಡಿದ್ರಲ್ವ, ನಾನು ಕೂಡ ಟ್ರೈ ಮಾಡ್ತೀನಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಚಿಪ್ಸ್ ಅಂದರೆ. ವಯಸ್ಸು ಅವ್ರ ಸೂಪರ್ ಸಪೋರ್ಟ್, ರೈತನ್ ಹೊಲ ಅವ್ರ ಸೂಪರ್ ಸಪೋರ್ಟ್. ಸಿಸ್ ಕೊಟ್ಟೆ 189 ಅಂತಿದ್ದಾರೆ. ಮೀನಾ ಜೋಗಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು, ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ನೋಡು ವೀಣಾ ಅವರೇ, ವೈಶು ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಮ್ಯಾಮ್ UK ಸುಬ್ಬಿ ಗಿಫ್ಟ್ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ವೀಣಾ ಯೋಗಿ ಅವರು ಸೂಪರ್ ಸಪೋರ್ಟ್. ವೀಣಾ ಅವರೇ, ಇವರು ವೈಶು ಅವರಿದ್ದಾರೆ ನೋಡಿ. ಸ್ವಲ್ಪ ನಿಂತರೆ ಗಿಫ್ಟ್ ಸಿಗುತ್ತೆ ವೀಣಾ ಅವರೇ ನಿಮಗೆ. ಮತ್ತು ನೀವು ಸ್ವಲ್ಪ ಬೇಗ ಬಂದರೆ ತುಂಬ ಗಿಫ್ಟ್ ಸಿಕ್ತಿತ್ತು. ಈಗ ಇನ್ನೂ ಕೂಡ ಇದ್ದಾರೆ, ಬರ್ತಾರೆ, ಇರಿ, ಗಿಫ್ಟ್ ಸಿಗುತ್ತೆ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟಾಗ. ವೈಶು ಅವರು ಸೂಪರ್ ಸಪೋರ್ಟ್. ಹಾಯ್ ಸಿಸ್ಟರ್, ವೆಂಕಟಚಾಮ ಅವರು ಬಂದರು. ಹಾಯ್, ವೆಲ್ಕಮ್ ಸಿಸ್ಟರ್. UK ಹಾಯ್ ವೈಶು ಅಕ್ಕ ಅಂತಿದ್ದಾರೆ. UK ಅವರು ಬಂದರು. ವೆಂಕಟಚಾಮ ಸಿಸ್ ಲೈಕ್ ಕೊಡಿ. ಪಿನ್ ಮಾಡ್ತೀನಿ, ಒಂದು 5 ನಿಮಿಷದಲ್ಲಿ ಮಾಡ್ತೀನಿ. ಅವ್ರದ್ದು ಮಾಡಿದ್ದೇನೆ, ವೀಣಾ ಯೋಗಿ ಅವ್ರದ್ದು, ಜೋಗಿ ಅವ್ರದ್ದಾದ್ಮೇಲೆ ನಿಮಗೆ ಮಾಡ್ತೀನಿ. ವೈಶು ಅಕ್ಕ ಅಂತಿದ್ದಾರೆ. UK ಬೆಳಗಾವಿ ಅವರು. UK ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರ್ಚನಾ ಅವರು, 1 ವರ್ಷದವರಿಗೆ ಏನೂ ಆಗಲ್ಲ ಸಿಸ್, ಬೇಕು ಅಂದಾಗ ಟ್ರೈ ಮಾಡಿ ಕೊಡ್ಬೋದು ಸಿಸ್. ಹೌದಾ, ನಾನು ಮಾಡ್ತೀನಿ ಸಿಸ್, ನಾನು ಕೂಡ ಹಾಗೇನೆ ಮಾಡ್ತೀನಿ. ಅದರದ್ದು ಸಿಪ್ಪೆ ತೆಗಿಲಿಕ್ಕಿಲ್ವಾ ಅರ್ಚನಾ ಅವರೇ? ವೆಂಕಟಚಾಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೈತನ್ ಮಲ್ಲ ವೀನಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಾಡಿದ್ರಂತೆ ನೋಡಿ, 189 ಅವ್ರದ್ದೇ. ರೈತನ್ ವಲ ಅವರು ನಿಮಗೆ ಮಾಡಿದ್ದಾರೆ. ಲೈಕ್ 39 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. UK ಬೆಳಗಾವಿ ಲೈಕ್ ಕೊಡಿ. ಸೂಪರ್ ಸಪೋರ್ಟ್ ವೀಣಾ ಅವರು. ವೈಶು ಅವರೇ 566 ಗಿಫ್ಟ್ ಡನ್ ರಿಟರ್ನ್ ಮಾಡಿ. ವೈಶು ಅವರೇ ನೋಡಿ, ವೀಣಾ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವೈಶು ಅವರೇ ರಿಟರ್ನ್ ಕೊಡಿ ವೀಣಾ ಅವರಿಗೆ. ವೆಂಕಟಚಾಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು UK ಬ್ರೂ ತಿಂಡಿ ಆಯ್ತಾ, ತಿಂದಾರಾ ಅಂತಿದ್ದಾರೆ. ವೈಶು ರಿಟರ್ನ್ ಕೊಡಿ ಆಯ್ತಾ. ವೀಣಾ ಅವರಿಗೆ ವೆಂಕಟಚಾಮ ಸೂಪರ್ ಸಪೋರ್ಟ್. ಹಾಯ್, ರೈತನ್ ಹೊಲ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಮಾಡಿದ್ದಾರೆ ರೈತನ್ ಹೊಲ ನೋಡಿ. UK ಅವರು ವೈಶು ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಫೀಸಲ್ಲಿ ಇದ್ದೀನಿ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಓಕೆ UK ಸುಬ್ಬಿ ಅವರೇ ನೋಡಿ. UK ಸುಬ್ಬಿ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವೆಂಕಟಚಾಮ ಅವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಂಟೆಂಟ್ ಸರ್ಕಲ್ ಬಲೆ 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 ಬಾಲೆ 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 ಬತ್ತೆ ಬಲೆ 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 ಬರ್ತಾರೆ ಬಲೆ. ಲೈಕ್ ಕೊರಿಯಾರೆ ಕೊರ್ಲೆ వీడియో తూతే కంటెంట్ బ్రదర్ ఇర్న వీడియో తూదు యాను ಒಂಜಾರೆಕ್ ಜೈದನ್ ಗೊತ್ತುಂಡೆ, ಅವು ಗೊತ್ತುಂಡಾ? ಒಂಜಾರೆಕ್ ಜೈದನ್ ಸಿಪ್ಪೆ ತೆಗಿಬಹುದು ಸಿಸ್. ಹೌದಾ, ಓಕೆ, ನಾನು ಟ್ರೈ ಮಾಡ್ತೀನಿ ಸಿಸ್. ನನಗೂ ಕೂಡ ಮಕ್ಕಳಿಗೆ ತುಂಬ ಇಷ್ಟ ಅದೆಲ್ಲ, ಮಾಡ್ತೀನಿ ಅಂತ. ಆನ್ ಇರ್ತೀನಿ ಸಿಸ್ಟರ್, ಗುಡ್ ಕುಕ್ಕಿಂಗ್ ಮಾಡ್ತೀನಿ. ಓಕೆ. ವೈಶು ನೋಡಿ, ವೀಣಾ ಅವರಿಗೆ ರಿಟರ್ನ್ ಕೊಡಿ. ಲೈಕ್ ಡನ್ ಅಂತಿದ್ದಾರೆ. UK ಬೆಳಗಾವಿ ಅವರು. ಕಂಟೆಂಟ್ ಬ್ರದರ್ ಲೈಕ್ ಕೊಡಿ. ಬೆಳದಿಂಗಲ್ಲಿ ಯಾವಾಗ ಆಗುತ್ತೆ? ಫುಲ್ ಮೋನೋ ಬರಬೇಕು ಅಲ್ವಾ? ಫುಲ್ ಮೂನ್ ಬರಬೇಕು ಅಂದರೆ ಬೆಳದಿಂಗಲು ಯಾವಾಗ ಆಗುತ್ತೆ? ಬೆಳದಿಂಗಲು ಆಗುತ್ತೆ ಈಗ, ಬೆಳಗ್ಗೆ ನೈಟ್ ಆಗುತ್ತೆ, ನೈಟು. ವಿಡಿಯೋ ನೋಡಿದ್ದೀನಿ ಗೊತ್ತಾ ನಿಮ್ಮದು? ನೋಡಿಲ್ಲ ಅಂತೀರಲ್ವ? ನೋಡಿದ್ದೀನಿ, ನಾನು ಯಾವಾಗಲೂ ನೋಡ್ತೀನಿ. 2 ವಿಡಿಯೋ ಹಾಕಿದ್ದು ನೀವು, 3 ವಿಡಿಯೋ ಹಾಕಿಲ್ಲ ನೀವು. ನೋಡಿದ್ದೀನಿ. ವೈಶು ರಿಟರ್ನ್ ಮಾಡಿ ವೀಣಾ ಜೋಗಿ ಅವರಿಗೆ. ವೆಂಕಟಚಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅರ್ಚನಾ ವರ್ಲ್ಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ್ ಕಿಟ್ಟಿ ಬ್ರದರ್ ಬಂದರು. 39 ಲೈಕ್ ಡನ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ವೆಲ್ಕಮ್, ನಿಮಗೆ ವೆಲ್ಕಮ್ ಕಿಟ್ಟಿ ಬ್ರದರ್. ವೆಲ್ಕಮ್. ಗುಡ್ ಮಾರ್ನಿಂಗ್. ಟಿಫನ್ ಆಯ್ತಾ ಬ್ರದರ್? ವೆಂಕಟಚಾಮ್ ಸೂಪರ್ ಸಪೋರ್ಟ್. ಅರ್ಚನಾ ಅವರು ವೆಂಕಟಸೀಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ವೆಂಕಟಸೀಸ್ ಅರ್ಚನಾ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕೊಡಿ ಅವರಿಗೆ, ರಿಟರ್ನ್ ಕೊಡಿ. ನೀರು ನಿನಗೆ ರಿಟರ್ನ್ ಕೊಡಿ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ.
ವೆಂಕಟಚಾಮ್ ಸೂಪರ್ ಸಪೋರ್ಟ್ ಅಲ್ಲದೆ ಕಿಟಿ ಬ್ರದರ್ ಸೂಪರ್ ಸಪೋರ್ಟ್. ವೀಣಾ ಅವರೇ ಕಿಟಿ ಬ್ರದರ್ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ರೈತನೋಲರ ಸೂಪರ್ ಸಪೋರ್ಟ್, ಕಿಟಿ ಬ್ರದರ್ ಸೂಪರ್ ಸಪೋರ್ಟ್. ಯು ಕೆ ಅವರು ಆನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕೆ ಅವರೇ. ಕಿಟಿ ಅವರ ಸೂಪರ್ ಸಪೋರ್ಟ್. ವೆಂಕಟಚಾಮ್ 904 ಗಿಫ್ಟ್ ಡನ್. ಜಾಯ್ಸ್ ಮಲೆನಾಡು ರಿಟರ್ನ್ ಮಾಡಿ. ವೀಣಾ ಯೋಗಿ ಅವರು, ಜಾಯ್ಸ್ ಅಪ್ ಮಲೆನಾಡು ಅವರೇ, ವೀಣಾ ಯೋಗಿ ಅವರಿಗೆ ಪ್ಲೀಸ್ ರಿಟರ್ನ್ ಕೊಡಿ. ನಿಮ್ಮದು ಡನ್ ಮಾಡಿದ್ರು ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈವ್ ಸುಂದರವಾಗಿದೆ. ಹೌದಾ ಬ್ರದರ್, ಲೈವ್ ಸುಂದರವಾಗಿದೆ. ಥ್ಯಾಂಕ್ ಯು ಬ್ರದರ್. ಮಿಸ್ಟರ್ ಜೆ, ವೀಣಾ ಯೋಗಿ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ನೋಡಿ ವೀಣಾ ಯೋಗಿ ಅವರೇ, ಮಿಸ್ಟರ್ ಜೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಆಯ್ತಾ. ವೀಣಾ ಯೋಗಿ ಅವರೇ ರಿಟರ್ನ್ ಕೊಡಿ. ಎಂತ ಮಾಡಿದ್ ನೀನು? ವೀಣಾ ಯೋಗಿ ಗಿಫ್ಟ್ ರಿಟರ್ನ್. ಪ್ರಿಯಾ ಅವರು ಬಂದರು. ಹಾಯ್ ಪ್ರಿಯಾ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕಿಟ್ಟಿ ಅವರು ಸಪೋರ್ಟ್ ಅಂತಿದ್ದಾರೆ. ಪ್ರಿಯಾ ಅವರು ಆಯ್ಕೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ವೀಣಾ ಯೋಗಿ ಗಿಫ್ಟ್ ರಿಟರ್ನ್ ಮಾಡಿ. ವೈಶು ನಿಮಗೆ ಅವರು ಆವಾಗಲೇ ಕೊಟ್ಟರು. ವೈಶು ಅವರು ಮೊದಲು ಕೊಟ್ಟರು, ಮತ್ತೆ ನೀವು ಕೊಟ್ಟಿದ್ದು. ವೈಶು ವೀಣಾ ಅವರು ಆವಾಗಲೇ ನಿಮಗೆ ಕೊಟ್ಟರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಿಯಾ ಅವರು ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಿಯಾ ಅವರು ವೀಣಾ ಯೋಗಿ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ವೀಣಾ ಯೋಗಿ ಇದ್ದಾರೆ, ಅವರು ಎಂತ ಗೊತ್ತಾ, ಅವರು ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನಾ, ಬರ್ತಾರೆ ಈಗ, ಕೊಡ್ತಾರೆ ಅವರು. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲದೆ ಕಂಟೆಂಟ್ ಸರ್ಕಲ್. ನೀವು ಬೇರೆ ಅಮ್ಮ, ನಿಮ್ಮ ಸ್ಟೈಲೇ ಬೇರೆ, ನಿಮ್ಮ ಲೈವ್ ಬೇರೆ, ಸೂಪರ್ ಡುಪ್ಪರ್. ಥ್ಯಾಂಕ್ ಯು ಸೋ ಮಚ್. ನೀನಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈ ಮಕ್ಕಳು ಒಂದು ನನ್ನ ಮಂಡೆ ತಿನ್ನೋದು ನೋಡಿ. 12 o'clock ಲೈವ್ ಇದೆ, ಬನ್ನಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ವೈಶು ಅವರು ವೀಣಾ ಜೋಗಿ ನಿಮ್ಮ ಗಿಫ್ಟ್ ಬಂದಿಲ್ಲ. ವೀಣಾ ಅವರೇ, ವೈಶು ಅವರಿಗೆ ಬಂದಿಲ್ಲ ಅಂತೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅರ್ಚನಾ ಅವರು ವೆರಿ ನೈಸ್ ಅಂತಿದ್ದಾರೆ. ನಿಮ್ಮ ನಂಬರ್ ಕೂಡ ಹಾಕಿದ್ರು ಅವರು. ವೈಶು ಕೂಡ ನಂಬರ್ ಕೂಡ ಹಾಕಿ 566 ಎಷ್ಟೋ ನಂಬರ್ ಹಾಕಿದ್ರು ಅವರು. ಪ್ರಿಯಾ ಅವರು आवाज कम कर कम, आवाज कम कर, आवाज कम कर. ಯುಕೆ ಅವರು ಸೂಪರ್ ಸಪೋರ್ಟ್. ಜೈ ಶ್ರೀರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಮ್ಕರ ಸನ್ನಿತ ಗಿಫ್ಟ್ ಕೊಡಿ ವೀಣಾ ಯೋಗಿ ಅಕ್ಕ ಅಂತಿದ್ದಾರೆ. ಕೊಟ್ಟಿದ್ದಾರೆ ಅಂತ ಅವರು ಕೊಟ್ರಾಗ ನೋಡು, ಅವ್ರು ಬರ್ತಾನೆ ನೋಡು ಆಯ್ತಾ. ಇದ್ದಾರೆ ಅವರು. ವೀಣಾ ಅವರೇ, ನೀವು ಅವರಿಗೆ ಗಿಫ್ಟ್ ಕೊಟ್ಟಿಲ್ವಾ? ಬಂದಿಲ್ಲ ಅಂತೆ ನಿಮ್ಮದು ಗಿಫ್ಟ್ ನೋಡಿ. ವೀಣಾ ಯೋಗಿ ಅವರೇ, सन्नीता आवाज कम कर, नहीं तो टीवी बंद करेगा मैं अभी. हाँ 28 गिफ्ट डन मिस्टर जे ಅವರೇ. 281 ಗಿಫ್ಟ್ ಡನ್ ಮಿಸ್ಟರ್ ಜೆ ಅವರೇ. ವೀಣಾ ಅವರು ಹಾಂ. ಯು ಕೆ ಅವರು ಜೈ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯು ಕೆ ಅವರು ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ ಅಂತಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿ. ಅರ್ಚನಾ ಅವರು ವೆಂಕಟೇಶಮ್ಮ ಸೂಪರ್ ಸಪೋರ್ಟ್. ಡಿ ಅಂತಿದ್ದಾರೆ ಅವರು. ಎಂತದು? ಥ್ಯಾಂಕ್ ಯು ಅರ್ಚನಾ ಅವರು ಸೂಪರ್ ಸಪೋರ್ಟ್. ಕಪ್ಪ ಕೋಟಿಯನ್ನ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಗಿಫ್ಟ್ ಬಂದಿದೆ. ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ. ವೀಣಾ ಯೋಗಿ ಅವರೇ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಮಿಸ್ಟರ್ ಜೆ ಅವರಿಗೆ ನೋಡಿ. ಎಲ್ರಿಗೂ ಹಾಗೇನೆ ಮಾಡಿ, ಕಮೆಂಟ್ ಮಾಡಿ, ರಿಟರ್ನ್ ಕೊಡ್ತೇನೆ ಎಲ್ರಿಗೂ ಅಂತಿದ್ದಾರೆ. ವೆಂಕಟಚಮ್ಮ ಸೂಪರ್ ಸಪೋರ್ಟ್ ಅಲ್ಲಿ. ಅರ್ಚನಾ ಅವರು ವೆಂಕಟಸಿಸ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ವೆಂಕಟಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ಇವರಿಗೆ. ಅರ್ಚನಾ ಸಿಸ್ಸಿಗೆ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೆಂಕಟಚಮ್ಮ ಅವರು. ವೈಶು ಸಿಸ್ ಗಿಫ್ಟ್ ಡನ್ ಕೊಟ್ಟಿದ್ದೀನಿ. ವೆಂಕಟ ಸಿಸ್ ಅವರೇ ನಿಮಗೆ ಕೊಟ್ಟಿದ್ದಾರೆ. ವೀಣಾ ಅವರು ವೈಶು ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಅಕ್ಕ ನಂದು ಮೊದಲೇ 566 ಇತ್ತು ಅಕ್ಕ. ವೀಣಾ ಅಕ್ಕ ಗಿಫ್ಟ್ ಬಂದಿಲ್ಲ, ಕೊಡಕ್ಕೆ ಹೇಳಿ ಅಕ್ಕ. ವೀಣಾ ಅವರೇ ನೀವು ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು? ವೀಣಾ ಅವರೇ ಅವರಿಗೆ ಎಷ್ಟನೇ ಗಿಫ್ಟ್ ಕೊಟ್ಟಿದ್ದು ಇವರಿಗೆ?
ವೈಶು ಅವರಿಗೆ ಪಣ್ಪುಡ್ ಅವರು ಬಂದರು. ಹಲೋ ಸಿಸ್, ಹಲೋ, ವೆಲ್ಕಮ್ ಪಣ್ಪುಡ್ ಅವರೇ. ತುಂಬ ದಿನ ನಿನಗೆ ಬಡಿತೀನಿ ನೋಡೀಗ, ನೀರಲ್ಲಿ ಆಡಬೇಡ. ಪಣ್ಪುಡ್ ಅವರೇ ತುಂಬ ದಿನ ಆದಮೇಲೆ ಎಂಟ್ರಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ವೆಂಕಟೇಶಮ್ಮ ಅವರು. ಸೂಪರ್ ಸಪೋರ್ಟ್ 42 ಲೈಕ್ ಡನ್ ಅಂತಿದ್ದಾರೆ. ನಿಮಗೆ ಟಿ ವಿ ಬಂದ್ ಮಾಡಬೇಕಾ ಈಗ? ಮಾಡಬೇಕಾ ಬಂದು? ಹಾಂ ಬರ್ತೀನಿ ಈಗ, ನೀರಲ್ಲಿ ಆಡು, ಬರ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಜೆ. ವಿನಯ್ ಯೋಗಿ ಗಿಫ್ಟ್ ಬಂದಿದೆ. ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಎಂತ ಹಾಕಿದ್ದಾರೆ ಮಿಸ್ಟರ್ ಜೆ ಅವರೇ ಅವರು ಕಮೆಂಟ್? ಕ್ಯಾನ್ಸಲ್ ಆಗುತ್ತೆ. ಹೌದು, ಎಂತ ಹಾಕಿದ್ದಾರೆ ಅವರು? ವೆಂಕಟೇಶಂ ಸೂಪರ್ ಸಪೋರ್ಟು. ಅಚ್ಯುತಂ ಕೇಶವಂ ರಾಮ ನಾರಾಯಣಂ ದಾಮೋದರ ವಾಸುದೇವಂ ಅಂತಿದ್ದಾರೆ. ನಮ್ಮ ಹರಿವಂ ಅಂತಿದ್ದಾರೆ. ಪಣ್ಪುಡ್ ಅವರು. ಥ್ಯಾಂಕ್ ಯು ಸೋ ಮಚ್ ಪಣ್ಪುಡ್ ಅವರೇ. ವೆಲ್ಕಮ್ ನಿಮಗೆ, ವೆಲ್ಕಮ್. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ನಿಮ್ಮದು? ಅರ್ಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೋಡು ಯಶು, ಬರ್ತೀನಿ ನಾನೀಗ. ಥ್ಯಾಂಕ್ ಯು ಪಣ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೈಶು ಸಿಸ್ ನಂದೇ 566 ನೋಡಿ ಅಂತಿದ್ದಾರೆ. ವೈಶು 6 ವೈಶು ವೀಣಾ ಅವರೇ, ನೀವೊಂದ್ಸರಿ ಆನ್ಸಪ್ ಮಾಡಿ, ವೈಶು ನೋಡಲಿ. ವೈಶು ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟ್. ಕಿಟ್ಟಿ ಅವರು, ಪ್ರಿಯಾ ಅವರು ಹಾಡಿರುವ ಜಾನಪದ ವಿಡಿಯೋ ನೋಡಿ ಉಡುಗೊರೆ ಕೊಟ್ಟಿದ್ದೀನಿ. ಪ್ರಿಯಾ ಅವರೇ, ನಿಮಗೆ ಕೊಟ್ಟಿದ್ದಾರಂತೆ ನೋಡಿ ಕಿಟ್ಟಿ ಬ್ರದರ್ ಅವರು. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಅವರು ಹೋದ್ರು ಏನಾ? ಕಿಟ್ಟಿ ಬ್ರದರ್ ಅವರು ಹೋದ್ರು. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು, ವೀಣಾ ಸಿಸ್ ನಂದು ಮೊದಲೇ 566 ಇತ್ತು. ವೀಣಾ ಅವರೇ, ವೈಶು ಅವರೇ ನೀವು ಹೋಗಿ ನೋಡಿ. ವೀಣಾ ಅವರಿಗೆ ಆನ್ಸಪ್ ಮಾಡ್ತಾರೆ. ಆಗ ಏನಾಗುತ್ತೆ, ಅವ್ರದ್ದು ಕಟ್ಟಾದರೆ ಅವ್ರು ಕೊಟ್ಟಿದ್ದಾರಂತೆ ಲೆಕ್ಕ, ಕಟ್ಟಾಗಿಲ್ಲ ಅಂದರೆ ಅವ್ರು ಕೊಟ್ಟಿಲ್ಲ ಅಂತ ಲೆಕ್ಕ. ನೋಡಿ ವೀಣಾ ಅವರೇ, ನೀವು ಹೋಗಿ ಆನ್ಸಪ್ ಮಾಡಿ ಬನ್ನಿ. ವೈಶು ಅವರೇ, ನೀವು ಚೆಕ್ ಮಾಡಿ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ನಿಮ್ಮದು ಮೊದಲೇ ಏನೋ ಕಟ್ಟಾಗಿತ್ತಾ ಏನೋ ಗೊತ್ತಿಲ್ಲ. ವೈಶು ನೋಡಿ, ಒಮ್ಮೆ ಚೆಕ್ ಮಾಡಿ, ಹಾಗೆ ಮಾಡಿ ಚೆಕ್ ಮಾಡಿ ಹೋಗಿ. ಪಣ್ಪುಡ್ ಅವರು ಸೂಪರ್ ಸಪೋರ್ಟು. ಒಂದ್ಸಲ ಆನ್ಸಪ್ ಮಾಡಿ. ಹೌದು, ಒಂದ್ಸಲ ಆನ್ಸಪ್ ಮಾಡಿ ವೀಣಾ ಅವರೇ, ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಯೋಗಿ ಗಿಫ್ಟ್ ಬಂದಿದೆ, ವಿಡಿಯೋ ಮಾಡಿ ರಿಲೇಟೆಡ್ ಕಮೆಂಟ್ ಹಾಕಿ ಮಾಡಿ ಪ್ಲೀಸ್ ಅಂತಿದ್ದಾರೆ. ಎಂತ ಗಿಫ್ಟ್, ಎಂತ ಮೆಸೇಜ್ ಹಾಕಿದ್ದಾರೆ ಅವರು? ಸೂಪರ್ ಸಪೋರ್ಟ್ ಅಲ್ಲಿದೆ ಪಣ್ಪುಡ್ ಅವರು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. UK ಅವರು ವೈಶು ಅಂತಿದ್ದಾರೆ. ಪುಡ್ಡ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಪಣ್ಪುಡ್ ಅವರು ಥ್ಯಾಂಕ್ ಯು ಪಣ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪಣ್ಪುಡ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರಿಗೂ ಕೂಡ. ಕಿಟ್ಟಿ ಅವರಿದ್ದಾರೆ. ಹಾಗೇನೆ ನಮ್ಮ ಮಿಸ್ಟರ್ ಜೆ ಅವರಿದ್ದಾರೆ. ವೆಂಕಟಚಾಮ ಅವರಿದ್ದಾರೆ ನೋಡಿ. ವೀಣಾ ಯೋಗಿ ಅವರಿದ್ದಾರೆ. ನಮ್ಮ ಬೆಂಗಳೂರು, ಅದಕ್ಕೆ ಕಮೆಂಟ್ ಮಾಡಿದ್ದೀನಿ ನೋಡಿ. ನಮ್ಮ ಬೆಂಗಳೂರು, ಅದಕ್ಕೆ ಕಮೆಂಟ್ ಮಾಡಿದ್ದಾರಂತೆ ನೋಡಿ. ಯಾರಿಗೆ? ವೀಣಾ ಅವರೇ, ನಾನು ಒಂದು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರದ್ದು ಒಂದು ಅನ್ಸಬ್ ಮಾಡಿ, ಅನ್ಸಬ್ ಮಾಡಿ ನೋಡಿ. ಅವ್ರದ್ದು ಲೆಸ್ ಆಗಿದೆ ಅಂತ ನೋಡುವ. ಮತ್ತೆ ವಾಪಸ್ ರಿಟರ್ನ್ ಕೊಡಿ ಅವರಿಗೆ. ಸಪೋರ್ಟ್ ಅಂತಿದ್ದಾರೆ. ಅಚ್ಯುತಂ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಣ್ಪುಡ್ ಅವರು, ಪಣ್ಪುಡ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಪಣ್ಪುಡ್ ಅವರೇ, ಅರ್ಚನಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಪ್ಲೀಸ್. ವೆಂಕಟೇಶಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರು ಓಕೆ ಥ್ಯಾಂಕ್ಸ್ ವೀಣಾ ಅವರೇ ಅಂತಿದ್ದಾರೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ವೆಂಕಟೇಶಮ್ಮ ಅವರು, ಅಮ್ಮ ಅಲ್ಲಿ ನಂದು ಪಿನ್ ಮಾಡ್ತೀರಿ ಸಿಸ್ಟರ್, ನಾನು ಹೋಗ್ತೀನಿ, ಆಮೇಲೆ ನಂದು ಪಿನ್ ಮಾಡಿರಿ. ಓಕೆ ಮಾಡ್ತೀನಿ. ನೆನಪೇ ಆಗಿಲ್ಲ ನನಗೆ, ನೀವು ಹೇಳ್ಬೋದಿತ್ತಲ್ವಾ. ಮಾಡಿದೆ ಪಣ್ಪುಡ್ ಅವರೇ. ಇವರೇ ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆಂಕಟಚಾಮ ಸೂಪರ್ ಸಪೋರ್ಟ್. ಅರ್ಚನಾ ಅವರು, ವೆಂಕಟಚಾಮ್ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ. ಅರ್ಚನಾ ಅವರಿಗೆ ನೋಡಿ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಪಣ್ಪುಡ್ ಅವರು ಸೂಪರ್ ಸಪೋರ್ಟ್. ಅವ್ರು ಮಾಡಿದ್ರಂದ್ರು ನೋಡಿ, ಚೆಕ್ ಮಾಡಿ ಒಮ್ಮೆ ನೋಡಿ. ವೈಶು ಸಿಸ್ ಕೊಟ್ಟಿದ್ದೀನಿ ನೋಡಿ. ವೈಶು ಸಿಸ್ ಕೊಟ್ಟಿದ್ದಾರಂತೆ ನೋಡಿ. ವೈಶು ನೋಡಿದ್ಯಾ? ಮೀನಾ ಥ್ಯಾಂಕ್ಸ್ ಅಂತಿದ್ದಾರೆ. ಪಣ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಗೆ ಬರ್ತೀನಿ ನಾನೀಗ. ಈಗ ಇನ್ನೊಂದು ಸಾರಿ ಹೋಗಬೇಕು ನೀನು. ಹಾಂ
Super support Panput our super support Panput. This is gift done. Please return. But Panput sis, please gift done. Return please. Venkatesam super support. Panput our super support alidare. Kitty our super support alidare. Venkatesam super return. ನಾನು ರಿಟರ್ನ್ ಕೊಟ್ಟಿದ್ದೀನಿ ಸಿಸ್ಟರ್ ಕೊಟ್ಟಿದ್ದಾರಂತೆ ಅರ್ಚನಾ ಅವರೇ ಸೂಪರ್ ಸಪೋರ್ಟ್ ವೈಶು ವೀನಸ್ ಇಸ್ ಅನ್ಸಬ್ ಮಾಡಿ ನೀವು ಅವ್ರು ಕೊಟ್ರಂತೆ ಈಗ ವಾಪಸ್ ಕೊಟ್ರಂತೆ ವೀಣಾ ಅವರು ನೋಡಿ ಅವರು ಹೇಳ್ದಾಗ ಕೊಡ್ಬೇಕಂತೆ ವೀಣಾ ಅವರೇ ಈಗ ಅನ್ಸಬ್ ಮಾಡಿ ವೀಣಾ ಯೋಗಿ ಡನ್ ರಿಟರ್ನ್ ಮಾಡಿ ವೀಣಾ ಯೋಗಿ ಅವರೇ ಕಂಟೆಂಟ್ ಸರ್ಕಲ್ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ ಕಿಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೀಣಾ ಯೋಗಿ ನಂದೇ ಗಿಫ್ಟು ವೈಶು 566 ಅಂತಿದ್ದಾರೆ ವೀಣಾ ಅವರೇ ಕಂಟೆಂಟ್ ಸರ್ಕಲ್ ಅವರಿಗೆ ರಿಟರ್ನ್ ಕೊಡಿ ಓಕೆ ಅನ್ಸಪ್ ಮಾಡ್ತೀನಿ ನೋಡು ಹೇಮಂತ್ ಗಿಫ್ಟ್ ಡನ್ ಹೇಮಂತ್ ಗಿಫ್ಟ್ ಡನ್ ಅಂತೆ ನೋಡಿ ಅರ್ಚನಾ ಅವರಿಗೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಮಾಡಿ ವೀಣಕ್ಕ ಅಂತಿದ್ದಾರೆ ಮಾಡ್ತಾರೆ ನೋಡಿ ವೀಣಾ ವೈಶು ಮಾಡ್ತಾರೆ ನೋಡಿ ನಿಮಗೆ ಯಾರೋ ಬೇರೆ ಲೆಸ್ ಮಾಡಿದ್ದಾರೆ ನೋಡಿ ವೆಂಕಟಚಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ UK ಬೆಳಗಾವಿ ಅವರು ಅಮ್ಮ ಅಂತಿದ್ದಾರೆ ವೆಂಕಟ ಅವರು ಸೂಪರ್ ಸಪೋರ್ಟ್ ಪನ್ಪುಡ್ ಅವರು ಅರ್ಚನಾ ಸಿಸ್ ರಿಟರ್ನ್ ಡನ್ ಅರ್ಚನಾ ಅವರೇ ಪನ್ಪುಡ್ ಅವರು ರಿಟರ್ನ್ ಕೊಟ್ಟರು ನೋಡಿ UK ಅವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ವೆಂಕಟಚಾಮ ಅವರಿದ್ದಾರೆ ಕನೆಕ್ಟ್ ಆಗಿ ಮಿಸ್ಟರ್ ಜೆ ಅವರಿದ್ದಾರೆ ಎಂತ ಬೇಕಾ ಥ್ಯಾಂಕ್ ಯು ವೆಂಕಟಚಾಮ್ ಸೂಪರ್ ಸಪೋರ್ಟ್ ಓಕೆ ವೆಂಕಟ ಸಿಸ್ ಇವಾಗ ಲೆಸ್ ಮಾಡಿದೆ ಚೆಕ್ ಮಾಡ್ಕೊಳ್ಳಿ ಸಿಸ್ ಅಂತಿದ್ದಾರೆ ವೀಣಾ ಅವರು ನೋಡಿ ಯಶು ಅನ್ಸಬ್ ಮಾಡಿದೆ ನೋಡಿ ಅನ್ಸಬ್ ಮಾಡಿದಾರಂತೆ ವೀಣಾ ಯೋಗಿ ಅವರು ಪನ್ಪುಟ್ಟು ಸೂಪರ್ ಸಪೋರ್ಟ್ ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೊಪ್ಪ ಕೋಟೆಯನವರು ಸಿಸ್ ಹೊಸಬ್ರು ಇದ್ರೆ ಕನೆಕ್ಟ್ ಆಗಿ ಅಂತಿದ್ದಾರೆ ಕೊಪ್ಪ ಕೋಟ್ಯಾನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ ವೀಣಾ ಅವರಿದ್ದಾರೆ ಪನ್ಪುಡ್ ಅವರಿದ್ದಾರೆ ನೋಡಿ ಹೊಸಬ್ರು ಅವರು ಕೂಡ ವೀಣಾ ಯೋಗಿ ಇವಾಗ ಕೊಡಲ್ಲ ವೈಶು ಕೊಡ್ಲಾ ವೀಣಾ ಯೋಗಿ ಅವರೇ ಇವರಿಗೆ ಕಂಟೆಂಟ್ ಸರ್ಕಲ್ ಬ್ರದರಿಗೆ ಕೊಡಿ ಪನ್ಪುಡ್ ಸೂಪರ್ ಕಂಟೆಂಟ್ ಸರ್ಕಲ್ ವೆಂಕಟಚಾಮು ನೀವು ಅನ್ಸಬ್ మీకు ಸಬ್ಬು ಅನ್ಸಾನು మీకు ವೆಂಕಟಚಾಮ ಅವರೇ ನೋಡಿ ಕಂಟೆಂಟ್ ಸರ್ಕಲ್ ಅವರು ನಿಮಗೆ ಕೊಟ್ಟಿದ್ದಾರಂತೆ ನೋಡಿ ರಿಟರ್ನ್ ಕೊಡಿ ಯಾರೋ ಗಿಫ್ಟ್ ರಿಟರ್ನ್ ತಗೊಂಡಿದ್ದಾರೆ ವೀಣಾ ಅಕ್ಕ ಹೌದೌದು ವೀಣಾ ಅಕ್ಕ ತಗೊಂಡ್ರು ಈಗ ಅವರು ಕೊಟ್ಟಿದ್ದಾರೆ ನಿಮ್ಮದು ಗಿಫ್ಟ್ ನಿಮ್ಮದು ಯಾರೋ ವಾಪಸ್ ತಗೊಂಡಿದ್ದಾರೆ ಯಾವಾಗ ಅದೇ ಆಗಿದ್ದು ವಿಡಿಯೋ ನೋಡಿ ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ ನಾನು ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನನ್ನ ನೋಡಿ ಕನೆಕ್ಟ್ ಆಗ್ತೀನಿ ಕೊಪ್ಪ ಕೋಟೆಯನವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಪ್ಪ ಕೋಟೆಯನವರೇ ನೀವು ಕೂಡ ಆಗಿ ಕನೆಕ್ಟ್ ಎಲ್ಲರೂ ಎಲ್ಲೋ ಸಿಸ್ಟರ್ ರಿಟರ್ನ್ ಮಾಡಿದ್ದೇನೆ ನೋಡಿ ಅರ್ಚನಾ ಹೇಮಂತ್ ಅವರೇ ವೆಂಕಟಚಾಮ ಅವರೇ ಪ್ಲೀಸ್ ಕಂಟೆಂಟ್ಸ್ ಬ್ರದರ್ ಅವರಿಗೆ ರಿಟರ್ನ್ ಕೊಡಿ ಲಕ್ಕಿ ಬ್ಲಾಗ್ಸ್ ಅವರು ಬಂದರು ಲಕ್ಕಿ ಅರುಣ್ ಅಲ್ಲ ನಮಸ್ತೆ ದಾನಿಗಳೇ ಅಡ್ಡಬಿದ್ದೆ ನಿಮಗೂ ಕೂಡ ನಮಸ್ತೆ ವೈಶು ಅವರು ವೀಣಾ ಅಕ್ಕ ಸಾರಿ ಅಂತಿದ್ದಾರೆ ಅವರು ಕೊಟ್ಟಿದ್ದಾರೆ ಅವರು ಹಾಗೆ ಅಂದರು ನಾನು ಕೊಟ್ಟಿದ್ದೇನೆ 566 ಅಂದರು ಇವಾಗ ಕೊಡಲ್ಲ ಸಿಸ್ ಕೊಡ್ಲಾ ಸಿಸ್ ಅಂತಿದ್ದಾರೆ ಇವಾಗ ಕೊಡ್ಲಾ ಅಂತಿದ್ದಾರೆ ನೋಡಿ ವೈಶು ಸ್ವಲ್ಪ ಟೈಮು ಪಿನ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಇವ್ರದ್ದು ವೆಂಕಟಚಮ್ಮ ಅವ್ರದ್ದು ಇವಾಗಷ್ಟೇ ಮಾಡಿದ್ದೀನಿ ಒಂದು 5 ನಿಮಿಷ ಬಿಟ್ಟು ನಿಮ್ಮದು ಮಾಡ್ತೀನಿ ಸ್ವಲ್ಪ ಪಿನ್ ಮಾಡಿ ಅಂತಿದ್ದಾರೆ ವೆಂಕಟಚಮ್ಮ ಆಲೂ ಚಿಪ್ಸ್ಕಿ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ವೆಂಕಟಚಮ್ಮ ಅವರೇ ಕಂಟೆಂಟ್ ಸರ್ಕಲ್ ಅವರಿಗೆ ಕೊಡಿ ಲಕ್ಕಿ ಅವರು 43 ಲಕ್ಕಿ ಅರುಣಲ್ಲ ಅಲ್ವಾ ಇವರು ಲಕ್ಕಿ ಅವರು ಥ್ಯಾಂಕ್ ಯು ಲಕ್ಕಿ ಅವರೇ ಲಕ್ಕಿ ಬ್ಲಾಗ್ಸ್ ಅವರೇ ಥ್ಯಾಂಕ್ ಯು ವೆಲ್ಕಮ್ ನಿಮಗೆ 43 ಥ್ಯಾಂಕ್ ಯು ಲಕ್ಕಿ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನಿಮಗೆ ವೈಶು ಅವರು ಬೇಡ ವೀಣಾ ಅಕ್ಕ ಅಂತಿದ್ದಾರೆ ಕೊಡೋದು ಬೇಡವಾ ಕಂಟೆಂಟ್ ಸರ್ಕಲ್ ಪ್ಲೀಸ್ ದೋ ಕಮೆಂಟ್ ಆನ್ ಲಾಂಗ್ ವಿಡಿಯೋ ಒನ್ಲಿ
ಪ್ಲೀಸ್ ಕಮೆಂಟ್, ಪ್ಲೀಸ್ ಕಮೆಂಟ್ ಮಾಡಿ ಲಾಂಗ್ ವಿಡಿಯೋಗೆ. ಕಂಟೆಂಟ್ ಸರ್ಕಲ್ ಅವರು ವೆಂಕಟಚಾಮ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕೊಡಿ. ವೀಣಾ ಅವರಿಗೂ ಕೂಡ ಕೊಟ್ಟಿದ್ದಾರೆ, ವೀಣಾ ಅವರೇ ಕೊಡಿ ಕಂಟೆಂಟ್ ಸರ್ಕಲ್ ಬ್ರದರ್ ಅವರಿಗೆ. ಲಕ್ಕಿ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಲಕ್ಕಿ ಬ್ಲಾಗ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪನ್ಬುಡ್ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಆಮೇಲೆ ಕೊಡಿ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ವಿಡಿಯೋಗೆ ಕಮೆಂಟ್ ಗಿಫ್ಟ್ ಮಾಡಿ ವೀಣಾ ಸಿಸ್ ಅಂತಿದ್ದಾರೆ. ಪನ್ಪುಡ್ ಅವರು ಕಂಟೆಂಟ್ ಸರ್ಕಲ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರೇ ಪನ್ಪುಡ್ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ, ಅವ್ರು ಕೊಟ್ಟರು ನಿಮಗೆ, ನಾನು ಅನ್ಸಬ್ ಮಾಡಿದ್ದೇನೆ. ಅರ್ಚನಾ ಸಿಸ್ಟರ್ ಥ್ಯಾಂಕ್ ಯು ಅಂತಿದ್ದಾರೆ. ಎಂತಕ್ಕೆ ಅನ್ಸಪ್ ಮಾಡ್ತೀರಾ ವೆಂಕಟಚಾಮ ಅವರೇ, ಯಾಕೆ ಅನ್ಸಪ್ ಮಾಡಿದ್ದೀರಾ, ಏನಾಯಿತು? ಶಾರ್ಟ್ಗೆ ಬೇಡ ಅಂತಿದ್ದಾರೆ. ವಿಡಿಯೋ ನೋಡಿ ಕಮೆಂಟ್ ರಿಲೇಟೆಡ್ ಕಮೆಂಟ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್, ವೈಶು ಅವರು ಸೂಪರ್ ಸಪೋರ್ಟ್. ಓಕೆ ಬಾಯ್ ಸಿಸ್ಟರ್, ಓಕೆ ಬಾಯ್ ಬಾಯ್ ಬಾಯ್, ಓಕೆ ಬಾಯ್. ಮಿಸ್ಟರ್ ಜೆ ಅವರೇ ಇರಿ, ಪಿನ್ ಮಾಡಿದ್ದೀನಿ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್, ಪನ್ಪುಡ್ ಅವರು ಸೂಪರ್ ಸಪೋರ್ಟ್, ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್. ವೈಶು UK ಬ್ರೂ ಅಂತಿದ್ದಾರೆ ನೋಡಿ. ಅಚ್ಯುತ ಕೇಶವಂ ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ಅರ್ಚನಾ ಅವರು ವೆಂಕಟ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ಚೆಕ್ ಇಟ್ ಸಿಸ್ ಅಂತಿದ್ದಾರೆ. ಅವರು ಅನ್ಸಪ್ ಮಾಡಿದ್ದಾರಂತೆ ನಿಮ್ಮನ್ನು ನೋಡಿ. ಅರ್ಚನಾ ಅವರೇ ವೆಂಕಟ ಸಿಸ್ ಇದ್ದೀರಾ? ಅರ್ಚನಾ ಅವ್ರು ಕೊಟ್ಟಿದ್ದಾರಂತೆ ನೋಡಿ, ರಿಟರ್ನ್ ಕೊಡಿ ಅವರಿಗೆ. ಅನ್ಸಪ್ ಎಲ್ಲ ಮಾಡಬೇಡಿ, ಯಾರ ಹತ್ರ ಅದು ಹೆಚ್ಚು ಕಮ್ಮಿ ಆಗುತ್ತೆ, ಏನು ಮಾಡೋದು, ಒಮ್ಮೊಮ್ಮೆ ಗಿಫ್ಟ್ ಬರ್ತಿಲ್ಲ, ಹಾಗೆ ಅನ್ಸಪ್ ಎಲ್ಲ ಮಾಡಬೇಡಿ. ವೆಂಕಟಚಾಮ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೀಣಾ ಅವರು ನೋಡಿ ವೈಶು ಸಿಸ್ ಕೊಟ್ಟಿದ್ದೀನಿ ಇವಾಗ ನಿಮಗೆ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅರ್ಚನಾ ಅವರು ಪನ್ಪುಡ್ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಸಿಸ್ ಅಂತಿದ್ದಾರೆ. ಪನ್ಪುಡ್ ಅವರೇ ನೀವು ಕೊಟ್ಟರೆ ಅವರಿಗೆ, ಅರ್ಚನಾ ಅವರಿಗೆ. ಮಿಸ್ಟರ್ ಸೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೀಣಾ ಅವರು ನೋ ಅನ್ಸಬ್ ಮಾಡಿದೆ ಅಂತಿದ್ದಾರೆ. TV17 ವೈಶು ಇರಲಿ ಬಿಡಿ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ವೆಂಕಟಚಾಮ್ ಗಿಫ್ಟ್ ರಿಟರ್ನ್ ಮಾಡೋಕ್ಕೆ ಹೇಳಿ. ವೆಂಕಟಚಾಮ್ ಅವ್ರು ನೀವು ಕೊಟ್ರಾ? ಕೊಟ್ಟೇ ಇಲ್ವಾ? ಅವ್ರು ಹೋದ್ರಲ್ವಾ ಮಿಸ್ಟರ್ ಜೆ ಅವರೇ, ಮತ್ತೆ ಬರ್ತಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ. ಪನ್ಬುಡ್ ಅವರು ಸೂಪರ್ ಸಪೋರ್ಟ್. ವೈಶು ಇರಲಿ ಬಿಡಿ ಅಂತಿದ್ದಾರೆ. ಎರಡೇ ಅನ್ಕಟ್ ಅವ್ರು ನಾನು ಇವಾಗ ಕಮೆಂಟ್ ಹಾಕಿದ್ದೀವಿ, ನೀವು ಇನ್ನೂ ನನಗೆ ಮಾಡಿರಲಿಲ್ಲ. ಯಾರಿಗೆ ಹಾಕಿದ್ದೀರಿ ಎವ್ರಿಡೇ ಅನ್ಕಟ್ ಅವರೇ ನೀವು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್. ವಿನಯೋಗಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟು. ವೈಶು ಹಾಂ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ನಾನು ಎರಡು ಅನ್ಸಬ್ ಮಾಡಲ್ಲ, ನಾನು ಯಾರದ್ದು ಅನ್ಸಬ್ ಮಾಡಲ್ಲ. ಯಾರು ಅನ್ಸಬ್ ಮಾಡಿದ್ರು? ನಿಮಗೆ ಅನ್ಸಬ್ ಮಾಡಿದ್ದಾರೆ ಯಾರಾದರೂ? ಥ್ಯಾಂಕ್ ಯು. ಹೀಗಿದ್ರೆ ನಾನು ಸೇಫ್. ಎವ್ರಿಡೇ ಅನ್ಕಟ್ ಅವರು ಅನ್ಸಬ್ ಮಾಡಲ್ಲಪ್ಪ, ಅವರು ಯಾರ್ದು ಅನ್ಸಬ್ ಮಾಡಲ್ಲ ಅವರು. ವೆಂಕಟಚಾಮ್ ಗಿಫ್ಟ್ ರಿಟರ್ನ್ ಮಾಡಿ. ವೆಂಕಟಚಾಮ್ ಅವರೇ ಇದ್ದೀರಾ? ಅವರು ಹೋದ್ರು ಮಿಸ್ಟರ್ ಜೆ ಅವರೇ. ಅವ್ರು ಹೋದ್ಮೇಲೆ ನೀವು ಗಿಫ್ಟ್ ರಿಟರ್ನ್ ಮಾಡಿ ಅಂದರೆ ಹೇಗೆ? ಅವರು ಹೋದ್ರು. ನನ್ನ ಗಿಫ್ಟ್ ರಿಟರ್ನ್ ತಗೋ ಅವರಿಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗಲಿ. ಯಾರದು? ಕಿಚ್ಚ ಅವರು ಬಂದರು, ಕಿಚ್ಚ ಬೋಸ್ ಅವರು ಬಂದರು. ಯಾರು ತಗೊಂಡಿದ್ದು? ಇಲ್ಲಿದ್ದಲ್ಲ ವೈಶು, ಇಲ್ಲಿ ತಗೊಂಡಿದ್ದಲ್ಲ. ಇಲ್ಲಿ ಒಂದೇ ಗಿಫ್ಟು ನಿಮಗೆ. 10 ವರ್ಷಕ್ಕೆ 20 ವರ್ಷ, 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರ್. ವೈಶು ಅಂತಿದ್ದಾರೆ. ಪನ್ಬುಡ್ ಅವರು ಸೂಪರ್ ಸಪೋರ್ಟ್. ಕಂಟೆಂಟ್ ಸಾರ್ ಅಂತಿದ್ದಾರೆ. ವೈಶು ಅವರು ಮಿಸ್ಟರ್ ಸೂಪರ್ ಸಪೋರ್ಟ್ ಅಂತ. ಪನ್ಬುಡ್ ಅವರು ಸೂಪರ್ ಸಪೋರ್ಟ್. ವೈಶು ಅವರು ನನ್ನ ಗಿಫ್ಟ್ ರಿಟರ್ನ್ ತಗೊಂಡವರಿಗೆ ಡೈಸೆಂಟರಿ ಸ್ಟಾರ್ಟ್ ಆಗಲಿ ಅಂತಿದ್ದಾರೆ. ಮಿಸ್ಟರ್ ಜೆ ಡನ್ ಅಂತೆ. ಕೊಪ್ಪಕೋಟಿಯನವರು ನೋಡಿ. ಮಿಸ್ಟರ್ ಜೆ ಅವರೇ ರಿಟರ್ನ್ ಕೊಡಿ ಕೊಪ್ಪಕೋಟಿಯನವರಿಗೆ. ಕಿಚ್ಚ ಅನ್ನ ಅಂತಿದ್ದಾರೆ ನೋಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಲೈಕ್ ಕೊಟ್ಟು ಬನ್ನಿ ಆಯಿತಾ. ನನ್ನ ಗಿಫ್ಟ್ ರಿಟರ್ನ್ ತಗೊಂಡ್ರೆ ಅವರಿಗೆ
ಡೈಸೆಂಟ್ಲಿಯರಿ ಸ್ಟಾರ್ಟ್ ಆಗಲಿ. ಯಾರು ಈ ಚಾನಲಲ್ಲಿ ತಗೊಂಡಿಲ್ಲ ನಿಮ್ಮದು ಗಿಫ್ಟ್ ರಿಟರ್ನ್? ಯಾರು ತಗೊಂಡಿದ್ದು? ಇದರಲ್ಲಿ ನಿಮಗೆ ಗಿಫ್ಟ್ ಬಂದಿದ್ದು ಒಂದೇ ಅಲ್ವಾ, ವೀಣಾ ಅವ್ರದ್ದು. ಅವರು ರಿಟರ್ನ್ ಮಾಡಿದ್ರು ನೋಡಿ. ನಿದ್ದೆ ಬಂದಿಲ್ಲ, ನನಗೆ ನಿದ್ದೆ ಬಂದಿಲ್ಲ ಅಂತಿದ್ದಾರೆ. ನಾನು ಗಿಫ್ಟ್ ರಿಟರ್ನ್ ತಗೊಂಡಿದ್ದಾರೆ ಅಂತಿದ್ದಾರೆ ಇವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು, ಸೂಪರ್ ಸಪೋರ್ಟ್ ಅಲ್ಲಿದೆ ವೈಶು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು, ಸೂಪರ್ ಸಪೋರ್ಟ್. ಮಿಸ್ಟರ್ ಜಯ ಅವರಿದ್ದಾರೆ ನೋಡಿ, ಸಪೋರ್ಟ್ ಮಾಡಿ. TV9 ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 ಮೋಸ್ಟ್ಲಿ ಎವ್ರಿ ಡೇ ಅನ್ಕಟ್ ಅನ್ಸಬ್ ಮಾಡ್ತಾರೆ ಅನಿಸುತ್ತೆ. 3ನೇ ಬಾರಿ ಗಿಫ್ಟ್ ಕೇಳ್ತಾ ಇರೋದು. ಹೌದಾ, ಎವ್ರಿ ಡೇ ಅನ್ಕಟ್ ಅವರೇ, ನೀವು ಅವರಿಗೆ ಕೊಟ್ಟಿಲ್ವಾ? ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನ್ನ ಗಿಫ್ಟ್ ರಿಟರ್ನ್ ತಗೊಂಡವರಿಗೆ ಅಂತಿದ್ದಾರೆ. ಮಿಸ್ಟರ್ ಜೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಾನು ಗಿಫ್ಟ್ ರಿಟರ್ನ್ ತಗೊಂಡ್ರೆ ಅಯ್ಯಯ್ಯೋ ದೇವಾ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನ್ನ ರಿಕ್ವೆಸ್ಟ್ ಒನ್ಲಿ ಕಮೆಂಟ್ ಲಾಂಗ್ ವಿಡಿಯೋ ಜಾಯಿನ್, ನನ್ನ ರಿಟರ್ನ್ ಗ್ಯಾರಂಟಿ. ಖಂಡನ್ ಸರ್ಕಲ್ ಅವರು. ವೈಶು ಥ್ಯಾಂಕ್ ಯು. ಕಿಚ್ಚ ಬಾಸ್ ಅವರು ಹಾಯ್ TV. ನನ್ನ ಗಿಫ್ಟು ನಾನು ಓದು. ವೀಣಾ ಅವರು ವೈಶು ಸೂಪರ್ ಸಪೋರ್ಟ್. ಪನ್ಪುಟ್ಟ ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್. TV ಯಾರು ಸೂಪರ್ ಸಪೋರ್ಟ್. ಎವಡೆ ಅನ್ಕಟ್ ಅವರು. ರಚನಾ ಅವರಿಗೆ ನಾ ತಗೊಂಡಿಲ್ಲಂತೆ, ಅನ್ಸಬ್ ಮಾಡಿಲ್ಲಂತೆ ನೋಡಿ. ವೈಶು ಅವರು ನನ್ನ ಗಿಫ್ಟು ಅಂತಿದ್ದಾರೆ. ಸಾರಿ ವೈಶು ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಕಿಚ್ಚ ಬಾಸ್ 185 ಡನ್. ಪ್ಲೀಸ್ ರಿಟರ್ನ್ ವೀಣಾ ಅವರಿಗೆ, ಆಯಿತಾ? ಕಿಚ್ಚ ಬಾಸ್ ಅವರೇ ವೀಣಾ ಅವರಿಗೆ ರಿಟರ್ನ್ ಕೊಡಿ. ಯಾರು ಅದು ನೀರಲ್ಲಿ ಆಡೋದಂತ ನಂಗೆ ಗೊತ್ತಾಗಬೇಕೀಗ. ಇದೆಂತ ನೀರು ಹಾಕಿಟ್ಟದ್ದು? ಹಾಂ, ಹೋಗು ಇನ್ನೊಂದು ಸರಿ ಹೋಗು. ಸನ್ವಿತಿ ಇದೆಂತ ನಿಂದು? ನಿಂದು ಮಕ್ಕಳಂದರೆ ಹೀಗೇನೆ. ಥ್ಯಾಂಕ್ ಯು. ಭಾಗ್ಯಲಕ್ಷ್ಮಿ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಭಾಗ್ಯಲಕ್ಷ್ಮಿ ಅವರು ಬಂದರು. ಐ ವೆಲ್ಕಮ್ ಭಾಗ್ಯಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಬಂದೆ, ಒಂದು ನಿಮಿಷ ಬಂದೆ, ಇರಿ ಎಲ್ಲರೂ ಬಂದೆ. ಭಾಗ್ಯಲಕ್ಷ್ಮಿ ಅವರೇ ವೆಲ್ಕಮ್ ನಿಮಗೆ. ಎಲ್ಲರೂ ಇದ್ದಾರೆ ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಅಕ್ಕ ಬಂದರು. ನೀವಲ್ಲ, ನನ್ನ ಮಕ್ಕಳು. ಬಂದೆ. ಅವ್ರು ನೀರಲ್ಲಿ ಆಡ್ತಾ ಇದ್ದಾರೆ. ಪುಟ್ ಮೇಲೆ ಇದ್ದೀರಿ, ಕೆಳಗಡೆ ಬನ್ನಿ ಬೇಗ ಅಂತಿದ್ದಾರೆ. ಬಂದೆ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ವೀಣಾ ಯೋಗಿ ಅವರು ಸೂಪರ್ ಸಪೋರ್ಟ್. ವೈಸು ಅವರು ಸೂಪರ್ ಸಪೋರ್ಟ್. ಪನ್ಬುಡ್ಡ ಅವರು ಸೂಪರ್ ಸಪೋರ್ಟ್. ಕಿಚ್ಚ ಬಾಸ್ ಅವರು TV ಅಂತಿದ್ದಾರೆ. ಸಾರಿ ಎವ್ರಿ ಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. ಅನು ವಿಜಯ್ ಅವರು ಬಂದರು. ಭಾಗ್ಯ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ರಿಟರ್ನ್ ಆಗಿ ಅಂತಿದ್ದಾರೆ. ಭಾಗ್ಯ ಅವರು ಇದ್ದಾರಾ? ಭಾಗ್ಯಲಕ್ಷ್ಮಿ ಅವರು. ವೈಶು ಅವರು ಸೂಪರ್ ಸಪೋರ್ಟ್. ಮೀನಾ ಅವರು ನೈಸ್ ಅಂತಿದ್ದಾರೆ. ವೈಶು ಅವರು ಪಿನ್ ಮೀ ಅಂತಿದ್ದಾರೆ. ಓಕೆ ಮಾಡುವ. ಮಾಡ್ತೀನಿ. ಕಿಚ್ಚ ಬ್ರೂ ನೀರು ಪತ್ತಂಪೊಂಡು ಮಾತ್ರ ಬೂರು ಬರ್ಪೆ ಅನಿತ್ತೆ. ಸ್ಕೇಲ್ ಬತ್ತೊಂದು ಬರ್ಪೆನು ಫಸ್ಟೇ ಬಂತೆ.
ಎವ್ರಿಡೇ ಅನ್ಕಟ್ ಡನ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ ಅನುವಿಜಯ್ ಅವರು ಕೊಟ್ಟರು, ಕೊಪ್ಪ ಕೊಟ್ಟಿ ಒಂದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಣ್ಪುಡ್ ಅವರು ಅನುವಿಜಯ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಪಣ್ಪುಡ್ ಅವರಿಗೆ ರಿಟರ್ನ್ ಕೊಡಿ ಅನುವಿಜಯ್ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿದೆ ಎವ್ರಿಡೇ ಅನ್ಕಟ್ ಅವರು. ಎವ್ರಿಡೇ ಅನ್ಕಟ್ ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಆಫೀಸಲ್ಲಿ ಅನಿತಾ ಅವರು ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ವೆಲ್ಕಮ್ ಸಿಸ್ಟರ್, ಗುಡ್ ವೆಲ್ಕಮ್. ಪಣ್ಪುಡ್ ಅವರಿಗೆ ರಿಟರ್ನ್ ಕೊಡಿ ಆಯ್ತಾ ಅನುವಿಜಯ್ ಅವರೇ. ವೈಶು ಅವರು ಸೂಪರ್ ಸಪೋರ್ಟ್, ಪಣ್ಪುಡ್ ಅವರು ಸೂಪರ್ ಸಪೋರ್ಟ್, ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್, ಪಣ್ಪುಡ್ ಅವರು ಸೂಪರ್ ಸಪೋರ್ಟ್, ಪಣ್ಪುಡ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಪಣ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಎವ್ರಿಡೇ ಅನ್ಕಟ್ ಅವರೇ ಥ್ಯಾಂಕ್ ಯು ಸೋ ಮಚ್. ವೈಶು ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಎಲ್ರಿಗೂ. ಟಿವಿ ಎಲ್ಲಿದ್ದೀಯಾ? ಟಿವಿ ಅವರು ಕಿಚ್ಚ ಬಾಸ್ ಅವರೆಲ್ಲ ಹೋದ್ರಾ? ಐಡಲ್ ಇದ್ದೀರಾ? 4 ಮೆಂಬರ್ಸ್ ಬನ್ನಿ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಅಂದ ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ. ಹೌದಾ, ನಿದ್ದೆ ಬಂದಿಲ್ವಾ? ಇಲ್ಲೇ ಇದ್ದೀನಿ ಅಂತಿದ್ದಾರೆ ಕಿಚ್ಚ ಬಾಸ್ ಅವರು. ಬಂದಿರಾ? ಇದ್ದೀರಾ? ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ. ಬರ್ತೀನಿ ನಿಮಗೆಲ್ಲ ಆಯ್ತಾ? ಅವರಿಗೆ ಬಂದೆ. ಫುಲ್ಲಲ್ಲಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಬಂದಿಲ್ಲ ಅಂತಿದ್ದಾರೆ. ಪನ್ಪುಡ್ ಜಿ ರಿಟರ್ನ್ ಕರೋ. ಪನ್ಪುಡ್ ಅವರೇ ನಿಮಗೆ ಆಫೀಸಲ್ಲಿ ಅನಿತಾ ಅವರು ಕೊಟ್ಟಿದ್ದಾರೆ ನೋಡಿ. ಕೊಪ್ಪ ಕೊಟ್ಟಿ ಸೈಕಲ್ ಕೊಡು ಅವನಿಗೆ. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತಿದ್ದಾರೆ. LM ಅವರು ಇದ್ದಾರೆ ನೋಡಿ. ಅನುವಿಜಯ್ ಅವರು TV17 ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಕಿಚ್ಚ ಅಂತಿದ್ದಾರೆ ನೋಡಿ. ಪನ್ಪುಡ್ ಅವರು ಅನುವಿಜಯ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅನುವಿಜಯ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಅನುವಿಜಯ್ ಅವರೇ ರಿಟರ್ನ್ ಕೊಡಿ. ಪನ್ಪುಡ್ ಅವರಿಗೆ ರಿಟರ್ನ್ ಕೊಡಿ. ಅನುವಿಜಯ್ ಅವರೇ ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಕೊಟ್ಟಿದ್ದಾರಂತೆ ನೋಡಿ ಪನ್ಪುಡ್ ಅವರೇ, ಚೆಕ್ ಮಾಡಿ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅದಿಯಾ? ಇಲ್ತೀಯಾ? ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ಪುಡ್ ಜಿ ರಿಟರ್ನ್ ಕರೋ. ಪನ್ಪುಡ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಆಫೀಸಲ್ಲಿ ಅನಿತಾ ಅವರಿಗೆ. ಅನುವಿಜಯ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಅನುವಿಜಯ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. TV17 ಅವರಿಗೆ ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ ಅಂತಿದ್ದಾರೆ. ಕಿಚ್ಚಬ್ರು ಹೋದ್ರಾ? ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ದ್ರಾಕ್ಷಿ ಹಾಲು ಮಾಡಬೇಡ. ಪಿಕ್ಕತಿಲ್ಲ ದ್ರಾಕ್ಷಿ ಉಂಡತಲ್ಲು ತಿನ್ರಾಬ್ ಜನಿಕ್ ಜಾಯಿನ್ ಅಂತಿದ್ದಾರೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಕುತ್ತೋ ಜನಿಕಲ್ಲು ಹಾಂ ಆ ತೆಡ್ಡಜ್ಜ ಅದು ಸೋಕೊಂಡು ತಿನ್ರ ಅಲ್ಯಾ? ಓ ತಿನ್ನಡೆ ಅವ ಅವೇನು ತಿನ್ನಲಿಲ್ಲ ಆಯ್ಕಬ್ಬಂಡವು ತಿಂದಂಡ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪನ್ಪುಡ್ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಜನರಲ್ ನಾಲೆಜ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಕುಡ್ಲಾ ಬಿರುವಾಜ್ ಅವರೇ ಹಾಯ್ ಅಂತಿದ್ದಾರೆ ನೋಡಿ. ನಿಮ್ಮ ಕುಡ್ಲಾ ಅವರೇ ನಿಮಗೆ ನಾನು ಅನ್ಸಬ್ ಮಾಡಲೇ ಇಲ್ಲ. ನೀವು ಅನ್ಸಬ್ ಮಾಡಿದ್ರಂತಾರೆ. ನಾನು ನಿನ್ನೆ ಹೋಗಿ ಚೆಕ್ ಮಾಡಿದ್ದೇನೆ. ನಾನು ಅನ್ಸಬ್ ಮಾಡಿಲ್ಲ, ನಂದು ಸಬ್ ಆಗಿಯೇ ಇದೆ. ನೀವು ಎಲ್ಲಿ ನೋಡಿದ್ದೀರಾ ದೇವರಿಗೆ ಗೊತ್ತು. TV17 ಅವರು ರಿಟರ್ನ್ ಕರೋ. TV17 ರಿಟರ್ನ್ ಕರೋ. ಅನಿತಾ ಆಫೀಸಲ್ ಪ್ಲೀಸ್ ಒಬ್ರಿಗೊಬ್ರು ಅವ್ರದ್ದು ರಿಟರ್ನ್ ಕೊಡಿ ಅಲ್ವಾ? ಅವ್ರು 4 ಮೆಸೇಜ್ ಹಾಕ್ಬಾರ್ದಲ್ವಾ? ನೀವು ಒಂದೊಂದು ಮೆಸೇಜ್ಗೂ ನೋಡಿ ಕೊಡಿ. ನೋಡಿ TV17 ಅವರೇ ನಿಮಗೂ ಕೂಡ ಕೊಟ್ರಂತೆ ಅವರು ನೋಡಿ. ಅನಿತಾ ಆಫೀಸಲ್ ಅವರು ಅನಿತಾ ಆಫೀಸಲ್ ಅನಿತಾ ಅವರೇ TV17 ಅವರು ಡನ್ ಅಂತೆ ನೋಡಿ. ರಿಟರ್ನ್ ಕೊಡಿ ಅವರಿಗೂ ಕೂಡ. ಕಿಚ್ಚ ಟಿವಿ ಅನುವಿಜಯ್ ಅವರೇ ನಿಮ್ಮ ಕಮೆಂಟ್ ಬಂದಿಲ್ಲ. ಅನುವಿಜಯ್ ಅವರೇ ಪನ್ಪುಡ್ ಅವರಿಗೆ ಕಮೆಂಟ್ ಬಂದಿಲ್ಲ. ಅನುವಿಜಯ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಅನುವಿಜಯ್ ಅವರೇ ಗಿಫ್ಟ್ ಕೇಳುವುದಲ್ಲ, ಅವ್ರು ಕೊಟ್ಟಾಗ ನೀವು ರಿಟರ್ನ್ ಕೊಡಬೇಕು ಪ್ಲೀಸ್. TV17 ಅವರಿಗೆ ಕೊಡಿ.
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. TV17 जी रिटर्न करो. अनीता ऑफिसल जी आपको रिटर्न कर दिया TV17, प्लीज चेक कीजिए. ऑफिसल अनीता रिटर्न प्लीज. ऑफिसल अनीता जी प्लीज रिटर्न कीजिए. अनुविजय प्लीज रिटर्न की ಮಾಡಿ. TV17 ಆ್ಯಂಡ್ ಪನ್ಪುಡ್ ಅವರಿಗೆ ಕಮೆಂಟ್ ಹಾಕಿ. ಸೂಪರ್ ಸಪೋರ್ಟ್ ಅನಿತಾ ಓಕೆ ಅಂತಿದ್ದಾರೆ. ವೆಂಕಟಸ್ವಾಮ್ ಪಿನ್ ಅಂತಿದ್ದಾರೆ. ವೈಶು ಅವ್ರದ್ದು ಮಾಡಿದ್ದೀನಿ. ವೆಂಕಟಸ್ವಾಮ್ ಅವರೇ ನೀವು ಎಲ್ಲಿ ಹೋಗಿದ್ದೀರಿ ಆಗ? ಪನ್ಪುಡ್ 2 ಆಗಿದೆ ಸಿಸ್ ವೆಯ್ಟ್ ಅಂತಿದ್ದಾರೆ. ಬರುತ್ತೆ ಅಂತಿದ್ದಾರೆ. ಬರುತ್ತಂತೆ ನೋಡಿ. ಮಾಡಲ್ಲ ನಂದು ಮಾಡ್ತೀನಿ ವೆಂಕಟಸ್ವಾಮಿ ಅವರೇ. ಇವಾಗಷ್ಟೇ ವೈಶು ಅವ್ರದ್ದು ಮಾಡಿದ್ದೀನಿ. ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ, ಮಾಡ್ತೀನಿ. ಈಗಷ್ಟೇ ವೈಶು ಅವ್ರದ್ದು ಮಾಡಿದ್ದೀನಿ ಅಲ್ವಾ, ಅವ್ರದ್ದು ತೆಗಿಲಿಕ್ಕೆ ಅವರಿಗೂ ಬೇಜಾರಾಗುತ್ತೆ ಅಲ್ವಾ ತೆಗೆದ್ರೆ. ಈಗಷ್ಟೇ ಮಾಡಿದ್ದೀನಿ ಅವ್ರದ್ದು. ಮಾಡ್ತೀನಿ ಆಯ್ತಾ, ಇರಿ ಮಾಡ್ತೀನಿ. ಆಫೀಸಲ್ ಅವರು ಕೂಡ ಆಗ ಇದಕ್ಕೆ ಸಪೋರ್ಟಿಗಾಗಿ ಹಾಕಿದ್ದಾರೆ. ऑफिसल कमेंट करो. ऑलरेडी डन. ऑफिसल अनीता जी प्लीज़ कमेंट कीजिए TV17 ब्रदर को. गुड लक. ಕ್ರೋಮ್ ಪೂರ ಸುಳ್ಳೆ ನಂದು ಮಾರ್ರೆ. ಇರ್ನ ಕ್ರೋಮುನ್ ಪತ್ತೊಂದು ಎಂಕಲು ಇತ್ತ ಗಲಾಟೆ ಮಲ್ಪುನ ಬೇಲೆ ಆಪುನ ಅಂದು ದಯಪಂಡ ಯಾನ್ ಅನ್ ಸಬ್ಬೆ ಮಲ್ದು ಜಿ ಮುರಾಣಿ ವರ್ತಿ ಬತ್ತದ ಅಂಚೆ ನೆನಡ ಬಾರಿ ಬತ್ತೀರಿ ಎಂಕು ಬಾರಿ ಬೇಜಾರು ಅನ್ಬೊಕ್ಕ ಐಕ್ಕಿ ಬಂಡ ಎನ್ನ ಅನ್ ಸಬ್ ಮಲ್ತು ಬಿಡ್ಲೆ ಯಾನ್ ಮಾತ್ರ ಅನ್ ಸಬ್ ಮಲ್ಪುಜಿ ಎಂಕ ಅಂಚಿತ್ರ ಬುದ್ಧಿ ದೇವೇರು ಕೊರ್ತು ಚೇರ್ ಪಂಡೇನು ನೀವು ಕ್ರೋಮುನ್ ಪೂರ ಪತ್ತೊಂದು ನಮಕ್ ಇಂಚ ಮಲ್ಪರ ಬತ್ತಡ್ಡ ನಮ್ಮ ಮಾತ್ರ ಗಲಾಟಿದ ವಿಷಯನೇ ಆಪುಂಡವು. ಕ್ರೋಮುಡು ಪೂರಲ ಅನ್ಸಬ್ಬೆ ಇಪ್ಪು ತೋಜಾವು ಎಂಕುಲ್ ಮಾತ್ರ ಅನ್ಸಬ್ ಮಲ್ಪಂಡೆ ಮಲ್ದಿಜಿ ಮುರಳಿ ವರ್ತಿ ಅಂಚೆನೆ ಪಂಡೇರು ಬೊಕ್ಕ ಏನು ಕರೆಕ್ಟ್ ಪಂಡೆ ನಿಗಿಲೆಗೆ ಎನ್ನ ಮಿತ್ತೆ ನಂಬಿಕೆ ಜಿಂಡ ಯಾನ್ ದೇವೇರು ನಂಬುದೆ ಆ ದೇವೇರ ನಮಿತ್ತೆ ಯಾನ್ ಪಂಡ್ಪೆ ಯಾನ್ ಅನ್ಸಬ್ ಮಲ್ದುಜಿ ಮಲ್ಪಾರ್ಲ ಇಜ್ಜಿ ನೀರೇಗ ಅನ್ಸಬ್ ಮಲ್ಪಾರ ಇತ್ತಿನ ಮಲ್ಪಲೆ ಎಂಕ ದಾಲ ಟೆನ್ಷನ್ ಇಜ್ಜಿ ಎನ್ನ ಗಿಫ್ಟುನ್ ಫ್ರೀಟ್ ದೀವನ್ಲೆ ಮಂತೆ. ಆ ಕ್ರೋಮುನ್ ಪತ್ತೊಂದು ಕ್ರೋಮುನ್ ತೂವರ ಪೋಡ್ಚಿ ಮಾರ್ರೆ ಪೊಕ್ಕಡ್ದಂತೆಲ್ಲ ಆ ಕ್ರೋಮು ಪೂರಲ ಮಲ್ಪಂದನಾಗಲೆಲ್ಲ ಮಲ್ದು ನಿಂದು ಪನ್ಪುನು. ನೀವು ರಿಟರ್ನ್ ಇಡ್ಲಿ ಸಾಂಬಾರ್ ವಿಡಿಯೋಗೆ ಮಾಡಿದ್ದೇನೆ. ಇಡ್ಲಿ ಸಾಂಬಾರ್ ವಿಡಿಯೋಗೆ ಮಾಡಿದ್ದಾರಂತೆ ನೋಡಿ ಪನ್ಪುಡ್ಡವರೇ. ಅನುವಿಜಯ ಕಮೆಂಟ್ ಮಾಡಿ TV17 ಅವರಿಗೆ. ಓಕೆ ಅನುವಿಜಯ ಸಿಸ್ ಥ್ಯಾಂಕ್ಸ್. अनुविजय आप ज्वाइन हो सिस्टर. ಮಿಸ್ಟರ್ ಸಪೋರ್ಟ್ ಅಲ್ಲಿದ್ದಾರೆ. ವೆಂಕಟಸ್ವಾಮಿ ಹೋದ್ರಾ? ಅನುವಿಜಯ ಜಿ ಆಪ್ ಜಾಯಿನ್ ಓ ಸೂಪರ್ ಸಪೋರ್ಟ್ ಇದ್ದಾರೆ. ಗೀತಾ ಗೌಡ ಅವರು ಐಸಿ ಸಾಯಿ ವೆಲ್ಕಮ್ ಗೀತಾ ಗೌಡ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಆಫೀಸಲ್ಲಿ ಓನ್ನೇ ಗೊತ್ತು. ಗಿಫ್ಟ್ ಡನ್ ಕಮೆಂಟ್ ಕರೋ. ಆಫೀಸಲ್ ಅನಿತಾ ಗಿಫ್ಟ್ ಡನ್ ಪ್ಲೀಸ್ ಕಮೆಂಟ್ ಕರೋ. TV17 ಅವರಿಗೆ 17 ಬೈಯಾಕೋ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಎಲ್ಲಿದ್ದೀಯಾ? ಆಫೀಸಲ್ ಅನಿತಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಆಫೀಸಲ್ ಅನಿತಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ. ಪನ್ಪುಡ್ MR ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ ಗೀತಾ ಅವರು. ಸೂಪರ್ ಸಪೋರ್ಟ್ ಅಲ್ಲಿದೆ. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಜಿ ರಿಟರ್ನ್ ಕರೋ. ಮಿಸ್ಟರ್ ಜೆ ಅವರೇ ಆಫೀಸಲ್ ಅನಿತಾ ಅವರಿಗೆ ರಿಟರ್ನ್ ಕೊಡಿ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಫೀಸಲ್ ಅನಿತಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಆಫೀಸಲ್ ಅನಿತಾ ಸಿಸ್ ಪ್ಲೀಸ್ ರಿಟರ್ನ್ कीजिए. पनपुट सिस को दीदी को रिटर्न कीजिए प्लीज. अनीता जी प्लीज रिटर्न कीजिए. अनीता जी पनपुट. मिस्टर जे रिटर्न करो. मिस्टर जे प्लीज रिटर्न करो अनीता जी को. ಕುಡ್ಲ ಬಿರುವಾಜ್ ಅವ್ರು ಈರ್ ಮಲ್ದಿಜಾರೆ ಅಂದಿಯೇ ಆಂಡ ಯಾಲ್ನ ಮಲ್ದಿಜಿಯೇ ಕ್ರೋಮುಡ್ ಪೂರ ಸುಳ್ಳೆ ತೋಜಾಪಿನ ಅಂದ ಇಜ್ಜಿಂಡ ಎಂಕುಲ್ ಮಲ್ತಾಂದನಲ್ಲ ಪೂರ ತೋಜ ಮಲ್ಪಂದನ ಪೂರ ತೋಜ ಇಜ್ಜಿಂಡ ತೋಜಂಡ ಎಂಚಾವಿ ಆ ಕ್ರೋಮು ದಗ್ಲಂಚ ಮಲ್ಪರ ಬಳ್ಳಿ ಅತ್ತ ನಮ್ಮ ಅನ್ಸಪ್ ದಾಯ್ ಮಲ್ದ ಅಂಚಿನ ಬುದ್ಧಿಯ ದೇವೇರು ಕೊರ್ತುನೆ ಇಜ್ಜೆಂಕ್ಲೆ ಕುಡ್ಲ ಬಿರುವಾಜ್ ಬೋಡಂಡ ಫ್ರೀ ಗಿಫ್ಟ್ ಕೊರ್ತು ಬಿಟ್ಪೆ ಬೋಡಂಡ ಏನು ಅನ್ಸಪ್ ಮಲ್ಪು ಜಪ್ಪ ದೇವಿರೆ ಕುಡ್ಲ ಬಿರುವಾಜ್ ಈರ್ನಾ ಅಂತಿದ್ದಾರೆ ಎನ್ನ ಮಲ್ದಿಜಾರ ಅಂದು ಅಂಡ ಯಾನ್ ಈರ್ನಲ್ಲ ಮಲ್ದಿಜಿಯೇ ದಾಯಿ ಮಲ್ಪೋಡು
ಇತ್ತೆಲ್ಲ ಪೊದ್ದು ತುಲೆ ಯಾನು ನಾನು ಸಬ್ಬೆ ಉಂಡು ತುಲೆ ಯಾನ್ ಬೋಡಂಡು ಇರೆಗೆ ಎಂಚ ಕಡೆ ಬಿಡ್ಮನು ಆಯ್ತಾ ಒಂದು ದೆತ್ತದು ಇರ ಕಡೆ ಉಡ್ತದ್ವೆ ಸ್ಕ್ರೀನ್ ಮಲ್ತದ್ದು ಆಫೀಸಲ್ಲಿ ಅನಿತಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ವೈಶು ಸೂಪರ್ ಸೂಪರ್ ಅಂತಿದ್ದಾರೆ ಆಫೀಸಲ್ಲಿ ಅನಿತಾ ಗಿಫ್ಟ್ रिटर्न ಮಾಡಿ हमें अनिता सिस प्लीज रिटर्न कीजिए पनपुटू दीदी को कितना मैसेज डालने का देखने का ही ना वो मैसेज देख के रिटर्न करने का ही ना ವೈಶು ಸೂಪರ್ ಸಪೋರ್ಟ್ ಸಿಸ್ಟರ್ ಈಗ ಕೊಡ್ತಾರೆ ನಾಳೆ ಅನ್ಸಬ್ ಮಾಡ್ತಾರೆ ಹೀಗೆ ಮಾಡ್ತಿದ್ದಾರೆ ಯಾಕೆ ಹಾಗೆ ಮಾಡ್ತೀರಾ ಅನ್ಸಬ್ ಮಾಡೋದು ಯಾಕೆ ಗೀತಾ ಗಿಫ್ಟ್ ಡನ್ 204 ಗೀತಾ ಗಿಫ್ಟ್ ಡನ್ 204 ಮಿಸ್ಟರ್ ಜೆ ಕೊಡಿ ಕೊಡಿ ರಚನಾ ಅವರ ಸೂಪರ್ ಸಪೋರ್ಟ್ ಪನ್ಪುಡ್ ಅವರ ಸೂಪರ್ ಸಪೋರ್ಟ್ ಆಫೀಸಲ್ಲಿ ಅನಿತಾ ಸಿಸ್ ಗಿಫ್ಟ್ ಡನ್ ಅವ್ರು ಎಲ್ಲಿ ಹೋದ್ರಪ್ಪ ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನಾ ಥ್ಯಾಂಕ್ ಯು ಸಪೋರ್ಟ್ ಅಲ್ಲಿದ್ದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇತ್ತೆ ಪೆಟ್ಟು ಅಂತ ಮಲ್ಲತ್ತೆ ಅತ್ತು ಮಲ್ಲತ್ತೆ ಪೆಟ್ಟು ಇತ್ತೆ ಪೆಟ್ಟು ಆತು ಮಲ್ಲತ್ತೆ ಇಜ್ಜಿ ಒಂದು ಗಲ್ಲಟಿ ಆಪುನನೆ ಬೇಲೆ ಒಂಜಿ ವೇಳೆ ಕ್ರೋಮದ ತೂದು ಕರ್ಮ ಆ ಕ್ರೋಮುಡ್ ತೂದು ಮುರನಿ ಒಂಜಿ ಪೋವರ ವರ್ತಿ ಬತ್ತಲು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂದು ನನಗೆ ಎಷ್ಟು ಸಿಟ್ಟು ಬಂದು ಓಲ್ತುರ್ದು ಗರ್ವ ಬತ್ತನ ಬಂಡ ಒಂಜಿ ಆ ಗರ್ವ ಗೊಂಜಿ ಓಲ್ ಬತ್ತನ ಬಂಡ್ರ ಒಂದು ಆತ ಗರ್ವ ಬೈದಿತ್ತು ನಿಂಗೆ ಯಾನ ಅಲ್ಲಿ ಮೆಸೇಜ್ ಇಡ್ ಬತ್ತ ಬಂಡೋಳು ಇರು ಎಡ್ಡೆ ಮಲ್ಪಾಡು ದೇವೇರು ಇರಗೆ ಎಡ್ಡೆ ಮಲ್ಪಾಡು ದೇವೇರು ಎಡ್ಡಾಲೆ ಇರು ಎಡ್ಡಾಲೆ ಅಂಚಪುರ ಬಂಡು ಓಲ್ ಗರ್ವ ಬೈದನ್ ಮಂಡ ಎಂಗುಲು ಮಲ್ಪಂದಿನೈಕ್ ನಾವು ಮಾಡೋದಿದ್ದಕ್ಕೆ ಹಾಗೆಲ್ಲ ಅಂತೀನಿ ಅದೇ ನಂಗೆ ಅವ್ರಿಗೊಬ್ರಿಗೆ ದೇವರ ನಮಗೂ ಇಲ್ವಾ ದೇವರು ನಾನು ಅಂದೆ ನಾನು ದೇವರನ್ನು ನಂಬೋದು ಗಣಪತಿಯನ್ನು ಅವರನ್ನು ಮುಂದೆ ಇಟ್ಟು ಇದು ಮಾಡ್ತೀನಿ ನಾನು ನಿಮ್ಮದು ಅನ್ಸಬ್ ಮಾಡಿಲ್ಲ ನೀವು ಬೇಕಾದ್ರೆ ಅನ್ಸಬ್ ಮಾಡಿ ನಿಮಗೆ ಫ್ರೀ ನನ್ನ ಗಿಫ್ಟ್ ಅಂದೆ ಅಷ್ಟು ಇದು ಮಾಡ್ತಾರೆ ಇದು ಮಾಡ್ತಾರೆ ಅನ್ಸಬ್ ಯಾಕೆ ಮಾಡಬೇಕು ವೈಶೂಜಿ ರಿಟರ್ನ್ ಕರೋ ಅಯ್ಯೋ ರಾಮ ರಚನಾ ಸಿಸ್ ಗಿಫ್ಟ್ ಡನ್ ಅಂತೆ ವೈಶೂಜಿ ರಿಟರ್ನ್ ಕರೋ ಅಂತಿದ್ದಾರೆ ಇವರಿಗೆ ಯಾಕೆ ಹೇಗೆ ಅಲ್ಲೋದು ಅಂತ ಗೊತ್ತಾಗಲ್ಲ ನನಗೆ ಪನ್ಪುಡ್ ಅವರೇ ನಿಮಗೆ ಕೊಟ್ರ ಅವರು ಪನ್ಪುಡ್ ಅವರೇ ನಿಮಗೆ ಗಿಫ್ಟ್ ಕೊಟ್ರಾ ಮಿಸ್ಟರ್ ಜೆ ಕನೆಕ್ಟ್ किया है चेक करो मिस्टर जे ಅವರೇ अनिता ಅವರಿಗೆ ಕೊಡಿ अनिता जी पनपुड्डो दीदी को रिटर्न कीजिए अनिता जी आपको कितना बार मैसेज कर किया वो दीदी ने बाद में मई कितना बार आपको रिक्वेस्ट किया पनपुट दीदी को रिटर्न करने का आप क्यों सुनता भी नहीं आपको थोड़ा रिस्पांस दे दो प्लीज़ अनिता जी रिस्पांस दे दो पनपुट दीदी को गिफ्ट रिटर्न कीजिए कितना बार ना मैंने बोला पनपुट दीदी को रिटर्न दे दो कितना मैसेज भेजा दीदी ने 10-15 मैसेज दीदी का आ गया प्लीज़ मैसेज भी देखो आपको किसका गिफ्ट आ गया वो भी देखो आप किसको दिया वो भी देखो दोनों देखो प्लीज़ रिटर्न कीजिए अनिता सिस अनिता जी प्लीज़ पनपुट दीदी को रिटर्न कीजिए प्लीज़ रेस्पॉन्स दीजिए कितना गिफ्ट कितना मैसेज आ गए देखो अनिता जी आपको कितना मैसेज किया पनपुट दीदी ने प्लीज़ चेक करके उनको रिटर्न कीजिए प्लीज़ अनिता जी रिटर्न गिफ्ट डन अंतिದ್ದಾರೆ ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪನ್ಪುಡ್ ಅವರು ರಚನಾ ಈಗ ಬರುತ್ತೆ ಪನ್ಪುಡ್ ಅವರೇ ನೋಡಿ ಆಯ್ತಾ 10-20 ಸಾರಿ ನಾನು ಬೊಬ್ಬೆ ಹಾಕಿದೆ ಅನಿತಾ ಜಿ ಅಂತ ಎಷ್ಟು ಸಲ ಬೊಬ್ಬೆ ಹಾಕೋದು ಬೊಬ್ಬೆ ಹಾಕ್ಲಿಕ್ಕೆ ಒಂದು ಲಿಮಿಟ್ ಇದೆ ಅಲ್ವಾ ರಚನಾ ರಿಟರ್ನ್ ಆಗಿ ಅಂತಿದ್ದಾರೆ ಪಾಪ ಅವರು ಕೂಡ ಕೊಡ್ತಾರಲ್ಲ ಕಷ್ಟಪಟ್ಟು ಅಷ್ಟು ಮೆಸೇಜ್ ಹಾಕಿದ್ದಾರೆ ಪಾಪ ಅವರು ಕೂಡ ಕೊಡ್ತಾರೆ ಕೊಡೋದು ಅನಿತಾ ಸಿಸ್ ಪ್ರೈಸ್ ಕಮೆಂಟ್ ಕರೋ ಅಂತಿದ್ದಾರೆ ಮಿಸ್ಟರ್ ಜೆ ಅವರು ಓಕೆ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ಈಗ ಬರ್ತದೆ ನೋಡಿ ನನಗೆ ಅದು ಸಿಟ್ಟು ಬರೋದು ಎಷ್ಟು ಬೊಬ್ಬೆ ಹಾಕಿದ್ರು ಕೊಡಲ್ಲ ಅಲ್ವಾ ಅದು ಸಿಟ್ಟು ಬರೋದು ನನಗೆ ಇಷ್ಟು ಬೊಬ್ಬೆ ಹಾಕಿದ್ರು ಕೇಳಬೇಕಲ್ವ ಕಿವಿಗಾದರೂ ಇಂದ ಹತ್ತಿ ಇಟ್ಕೊಳ್ತಿದ್ದಾರಾ ಇಲ್ಲ ಅಲ್ವಾ ಅಕ್ಕ ನನಗೆ ಗಿಫ್ಟ್ ಕೊಟ್ಟವರು ಯಾರು ಇವರು ಅನಿತಾ ಅವರು ಕೊಟ್ಟರು ನೋಡಿ ಕೊಟ್ರಲ್ವಾ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಪನ್ಪುಡ್ಡು ಮೈನೆ ಜಾಯಿನ್ ಕಿಯಾ ಹೈ ಸಿಸ್ಟರ್ ಉಸ್ಕೋ ಬೋಲೋ रिटर्न कर रहे सिस्टर हाँ पनपुट सिस आपको
पहले से डन किया, आप अभी डन किया, आपको बहुत टाइम अभी कितना 10-15 में से कमेंट भी डाला आपको ज्वाइन करो, हो गया, डन हो गया, ऐसा आपका डन हो गया. देखो ಪಂಡ್ಪುಟ್ಟವ್ರೆ ಬಂದಿದಂತೆ ನೋಡಿ, ಚೆಕ್ ಮಾಡಿ. ज्वाइन डन हो गया पनपुट. अनिता दीदी आपको ज्वाइन डन हो गया. देखो वैशु और सुपर सपोर्ट अಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಣ್ಣು ಓಕೆ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ. ನನಗೆ ಸಿಟ್ಟು ಬಂದರೆ ಹಾಗೇನೆ, ನಾನು ಸಿಟ್ಟು ಬಂದರೆ ಹಾಗೇನೆ ಕೊಡೋದಿರಲ್ಲ. ಮತ್ತೆ ಏ ಕೊಡು ಸಮಿತ್, ಕೊಡು ಕೊಡಿ ಇಲ್ಲಿ. ಇಂಜೆಕ್ಷನ್ ನಾನೇ ಕೊಡ್ತೀನಿ, ಈಗ ಎಗ್ರಿಗೂ ಇಂಜೆಕ್ಷನ್ ಕೊಡ್ತೀನಿ. ಕೊಡಬೇಕು, ಎಷ್ಟಾದರೂ ಬೊಬ್ಬೆ ಹಾಕಿ ಹಾಕಿ ಸಾಕಾಗಲ್ವಾ ನಮಗೆ. ಬಾಯ್ ಸಿಸ್ಟರ್ ಅಂತಿದ್ದಾರೆ. ಬಾಯ್, ಥ್ಯಾಂಕ್ ಯು ಸೋ ಮಚ್ ಪಣ್ಪುಡ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಬಂತಲ್ವ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವೈಶು ಅವರು. ವೈಶು ನೋಡು, ವೈಶು ಇಷ್ಟೆಲ್ಲ ಆಗುತ್ತೆ ನೋಡು. ಒಮ್ಮೆ ಇದು ಮಾಡಾಯ್ತಾ, ಏನಾದರೂ ಮಾಡು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೈ ಸಿಸ್ಟರ್ ಮೈನೆ ಕಿಯಾ ಹೈ ಉಸ್ಕೋ ನೈ ಕಿಯಾ ಹೈ ಪೇಲೆ ಮೇ ಕಿಯಾ ಹೈ. ಪಣ್ಪುಟ್ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. आया अनिता जी आपको भी किया डन किया. पेन पता ಒಂದು ಬರೆಯು, ನೆಲಟ್ ಬರೆಯು ಹೊಡ್ಚಿ. ಪೆನ್ ಪತ್ತ ಒಂದು ನೋಟ್ಸ್ ಬುಕ್ ಬರೆಯುಲಕ ಮಲ್ತು ಡ್ರಾಯಿಂಗ್ ಮಲ್ಪ ಪೋ. ವೈಶು ಅಕ್ಕೋ ಮಸ್ತ್, ನೀವು ಮಸ್ತ್. ಅಲ್ಲ, ಎಲ್ರಿಗೂ ಗಿಫ್ಟ್ ಕೊಡಬೇಕಲ್ಲ. ಮೈ ಆಫೀಸ್ ಮೇ ಹೂ ಸಿಸ್ಟರ್. ओके अनिता जी ओके. उनका कमेंट 10 बार आ गया, आपको भी रिटर्न मिलता है. आप किया अभी. थैंक यू सो मच अनिता जी, थैंक यू सो मच, थैंक यू. आपको गिफ्ट आ गया अनिता जी, आपको सबको गिफ्ट रिटर्न मिल गया. अनिता जी आपको सबको गिफ्ट मिल गए. आपको डाटा क्या इशू हो गया सिस्टर, हमें आप ओके. हाँ, डाटा का क्या इशू हो गया, वो इशू सिस्टर हमें आप ओके सिस. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅನುವಿಜಯ ರಿಟರ್ನ್ ವಿಡಿಯೋ ನೋಡಿ ಆ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಲೆಸ್ ಆಗುತ್ತೆ, ಗೊತ್ತಾಗಲ್ಲ. ಲೈಕ್ ಡನ್. ಹೊಸುಜಯ ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೊಸುಜಯ ಮಲೆನಾಡು ಅವರೇ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೊಸುಜಯ ಅವರು ಹಾಯ್ ಅಂತಿದ್ದಾರೆ. ओ हम नहीं देखा नहीं सिस्टर. ओके अनिता जी आपको मैं मैं बात जोर से करती हूँ, मैं चिल्लाए नहीं. मेरा बात पहले से जोर है, मैं धीरे बात नहीं करती हूँ. देखो मेरा वैसा है बात मेरा. आपको ये नहीं किया, आप थैंक यू, आप दे दिया ना, वही थैंक यू हो गया. आपको सब गिफ्ट रिटर्न आ गया अनिता जी, आप सबको किया है ना, आपको रिटर्न आ गया, मिल गए आपको रिटर्न सबका. ಸೂಪರ್ ಸಪೋರ್ಟ್ ಅಲ್ಲಿ ಊಟ ಆಯ್ತಾ? ಊಟ ಆಗಿಲ್ಲ ಸಿಸ್ಟರ್, ಇನ್ನಾಗಬೇಕು ಅಕ್ಕ. ಹಾಯ್ ರಾಜಣ್ಣ, ಬನ್ನಿ ಒಂದು ಕಮೆಂಟ್ ಗಂಟೆ ನನ್ನ ಲೈವಿಗೆ ಅಂತಿದ್ದಾರೆ ರಾಜಣ್ಣ. ಯಾರು ರಾಜಣ್ಣ? ವೈಶು ಯಾರು ಇರಲಿ ಬಿಡಿ, ನಾನು ಸ್ಟಾರ್ಟ್ ಆ್ಯಂಡ್ ಎಂಡ್ವರೆಗೂ ನಿಮ್ಮ ಲೈವಲ್ಲಿ ಇರ್ತೀನಿ. ಓಕೆ ವೈಶು, ಓಕೆ ಥ್ಯಾಂಕ್ ಯು ಸೋ ಮಚ್. कनेक्ट नहीं हो गया हमें सिस्टर. किसने वो नहीं हो गया? किसका नाम हो? TV 17 हो गया, बाद में किसने नहीं दिया आपको? सुपर सपोर्ट अಲ್ಲಿದ್ದಾರೆ ವೈಶು ಅವರು. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ವೈಶು, ನನ್ನ ಲೈವ್ಗೆ ಬನ್ನಿ ಮಧ್ಯಾಹ್ನ 1ಕ್ಕೆ ಅಂತಿದ್ದಾರೆ ವೈಶುಜಯ ಮಲೆನಾಡು ಅವರು. ಗಜಾ ಬಾಕ್ಸಿಂಗ್ ಅವರು ಬಂದರು. 50 ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ಗಜಾ ಅವರೇ, ವೆಲ್ಕಮ್. आपका हिंदी लैंग्वेज है ना गजा ಅವರೇ? आपको ब्लू दिया, आप किसी को भी ज्वाइन होएगा तो हो जाओ. कमेंट नहीं किया है,
वो कमेंट आता है दीदी, अभी थोड़ा टाइम के बाद आता है, एक एक बार शो नहीं होएगा अभी अभी कमेंट आपका वीडियो पे आता है, सब लोग अभी कमेंट करता है, अभी देखो चेक करो। गजा बॉक्सिंग थैंक यू सो मच, थैंक यू। वैसु सुपर सपोर्ट, वसु जय सुपर सपोर्ट, रचना कोपर, अनुज विजय डन, वसु जय सुपर सपोर्ट, वसु जय सुपर सपोर्ट, थैंक यू रचना और सुपर सपोर्ट, रचना सुपर सपोर्ट, थैंक यू सो मच। ಗಜ ಬಾಕ್ಸಿಂಗ್ ಬನ್ನಿ ಮಧ್ಯಾಹ್ನ 1 ಗಂಟೆಗೆ ಅಂತಿದ್ದಾರೆ ವಸುಜಯ ಅವರು, ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ವಸುಜಯ ಅವರು, ಥ್ಯಾಂಕ್ ಯು ರಚನಾ ಅವರು ಸೂಪರ್ ಸಪೋರ್ಟಲ್ಲಿ, ವಸುಜಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ರಚನಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು। ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್। ರಚನಾ ಅವರೇ ನಿಮಗೆ ಗಿಫ್ಟ್ ಬಂತಲ್ವಾ? ಯಾರದು ನೀರಲ್ಲಿ ಆಡೋದು? ಬರಬೇಕಾ ಈಗ? ಕೊಡು ಸೂಜಿ, ಕೊಡು ಸೂಜಿ ಕೊಡು। ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ರಚನಾ ಅವರು ಸೂಪರ್ ಸಪೋರ್ಟ್, ವೈಶು ಅವರು ಸೂಪರ್ ಸಪೋರ್ಟ್, ರಚನಾ ಅವರು ಸೂಪರ್ ಸಪೋರ್ಟ್, अनीता ಅವರು ವಸು ಜಯ ಜಿ ರಿಟರ್ನ್ ಕರೋ, ವಸು ಜಯ ಜಿ ಪ್ಲೀಸ್ ಅನಿತಾ ದೀದಿ ಕೋ ರಿಟರ್ನ್ ಮಾಡಿ, ಅನಿತಾ ದೀದಿಗೆ ರಿಟರ್ನ್ ಮಾಡಿ। ವಸು ಜಯ ಅವರೇ ಇದ್ದೀರಾ? ವೈಶು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ವಸು ಜಯ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅನಿತಾ ಅವರಿಗೆ ಸೂಪರ್ ಸಪೋರ್ಟ್, ವಸು ಜಯ ವೈಶು ಸೂಪರ್ ಸಪೋರ್ಟ್, ರಚನಾ ಅವರು ಸೂಪರ್ ಸಪೋರ್ಟ್, ಯಶು ಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್, ಯಶು ಸಾನ್ ಬ್ಲಾಗ್ಸ್ ಅವರೇ ಲೈಕ್ ಕೊಡಿ, ರಚನಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸಪೋರ್ಟ್, ಥ್ಯಾಂಕ್ ಯು। अनीता जी वो दीदी गया पता नहीं, वसुजया दीदी नहीं आई, पता नहीं इधर। रचना और सुपर सपोर्ट, थैंक यू सो मच। होगा सुपर सपोर्ट, थैंक यू। ಐಡಲ್ ಇದ್ದವ್ರು ಯಾರೆಲ್ಲ ಬಂದು ಸಪೋರ್ಟ್ ಮಾಡಿ ಬನ್ನಿ, 4 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ। ಯಶು ಸಾನು ಅವರೇ ಪ್ಲೀಸ್ ಸಪೋರ್ಟ್ ಮಾಡಿ। ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ। ಅಕ್ಕ ನಾನು ಅಡುಗೆ ಮಾಡ್ತೀನಿ, ಓಕೆ ಮಾಡಿ ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್। ವೈಶು ಇವತ್ತು ಸರಿಯಾಗಿ ಮಾಡಾಯ್ತಾ? ಇದು ಟಾಪಲ್ಲಿ ಎಲ್ಲ ಇಡಬೇಡ, ಇವತ್ತು ಆಲ್ ಅಂತ ಕೊಡು, ಎಲ್ಲರದ್ದು ಮೆಸೇಜ್ ಬರುತ್ತೆ। ಸೂಪರ್ ಸಪೋರ್ಟ್ ಯಶು ಸಾನ್ ಅವರು ಕ್ಯೂಟ್ ಅಂತಿದ್ದಾರೆ, ಅಯ್ಯೋ ದೇವಾ। ಏಜಸ್ ಅವರು ಸೂಪರ್ ಸಪೋರ್ಟ್, ಅಡುಗೆ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತೀನಿ, ಓಕೆ ಪರವಾಗಿಲ್ಲ ಮಾಡಿ, ಊಟ ಮಾಡಬೇಕಲ್ವಾ? ಹ್ಞೂ ಅನಿಯಕ್ಕಗೆ ಹೇಳ್ತೀನಿ, ಓಕೆ। ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್। ಯಶು ಅವರೇ ಬೇಗ ಮೆಸೇಜ್ ಹಾಕಿ, ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್। ವೈಶುಗೆ ಇವತ್ತು ಭರ್ಜರಿ ಸಪೋರ್ಟ್ ಮಾಡಬೇಕು। ವೈಶು ಇವತ್ತೇನಾದರೂ ಪ್ರಾಬ್ಲಮ್ ಮಾಡಿದರೆ ಎಂತ ಮಾಡ್ದ ನೀನು? ನೋಡಿ ಯಶು ಸಾನು ಬ್ಲಾಗ್ಸ್ ಅವರೇ, ನೋಡಿ ನಿಮ್ಮ ಮಗನನ್ನು, ನಿಮ್ಮ ಮಗ ಏನು ಮಾಡ್ತಿದ್ದಾನೆ ನೋಡಿ, ಯಶು ಸಾನು ಬ್ಲಾಗ್ಸ್ ಅವರೇ ನೋಡಿ, ನಿಮ್ಮ ಮಗ ನೋಡಿ, ಅಮ್ಮನಿಗೆ ಎಲ್ಲ ಇದು ಮಾಡ್ತಿದ್ದಾರೆ ನೋಡಿ, ನಿಮ್ಮ ಮಗ ಯಶು ಸಾನ್ ಬ್ಲಾಗ್ಸ್ ಅವರೇ ನೋಡಿ ಗೊತ್ತಾ ನಿಮಗೆ? ಅಯ್ಯೋ ದೇವಾ, ಯಶು ಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್, ಯಶು ಅವರು ಸೂಪರ್ ಸಪೋರ್ಟ್, ಜಮೀನ್ ಬಾಕ್ಸ್ ಅವರು ಏಜಸ್ ಬ್ಲಾಗ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ। ಏಜಸ್ ಅವರೇ ನಿಮಗೆ ನೋಡಿ ಕೊಟ್ಟಿದ್ದಾರಂತೆ ಗಜ ಬಾಕ್ಸ್ ಅವರು, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ। ವೈಶು ಎಪ್ಪೋ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ। ಯಶು ಸಾನ್ ಬ್ಲಾಗ್ಸ್ ಅವ್ರದ್ದು ಮಗ ಅದು, ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್। ವೈಶು ಅಕ್ಕ ಮನೆಗೆ ಕಳಿಸಿ ನೋಡಿ, ಅವನದು ಕೆಲಸ ಅದೇ, ಸೂಪರ್ ಸಪೋರ್ಟಲ್ಲಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಾನೆ, ಅಷ್ಟೇ ಕೆಲಸವೂ ಕೊಡ್ತಾನೆ, ಸೂಪರ್ ಸಪೋರ್ಟ್, ವೈಶು ಸೂಪರ್ ಸಪೋರ್ಟ್। ಕಂಟೆಂಟ್ ಸರ್ಕಲ್
ಮಹಾಲಕ್ಷ್ಮಿ ಕೋಲಾಪುರ ವಿಡಿಯೋ ನೋಡಿ ಅಪ್ಲೋಡೆಡ್ ಪೂರ್ತಿ ನೋಡಿ ಇರುತ್ತೆ. ಫ್ರೈಡೇ ದೇವಿ ಕೃಪೆಗೆ ಪಾತ್ರರಾಗಿ. ಹೌದಾ, ವಿಡಿಯೋ ಹಾಕಿದ್ರಾ? ಓಕೆ, ನೋಡ್ತೀನಿ. ನಿಮ್ಮದು ವಿಡಿಯೋ ತುಂಬ ಸೂಪರ್ ಆಗಿದೆ ಕಂಟೆಂಟ್ ಬ್ರದರ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಅದೆಲ್ಲ ತೋರಿಸ್ತಿರಲ್ವ, ಅದು ನೋಡುವಾಗ ಸ್ವಲ್ಪ ಹೋದಾಗೆ ಆಗ್ತದೆ. ಅಲ್ಲಿ ಹೋಗಿ ಬಂದೇವೆ ಹಾಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕಂಟೆಂಟ್ ಬ್ರದರ್. ವಿಡಿಯೋ ಅಂತೂ ಸೂಪರ್. ಇದು ಮಾಡಲಿಕ್ಕೇನೆ ಇಲ್ಲ ವಿಡಿಯೋಗೆ. ಓಕೆ, ರಿಟರ್ನ್ ಮಾಡ್ತೀನಿ ಗಜ ಅವರೇ. ಗಜ ಬಾಕ್ಸ್ ರಿಟರ್ನ್ ಕರ್ತಾ ಅಭಿ ದೀದಿ. ಸೂಪರ್ ಕಂಟೆಂಟ್ ब्रदर इरना वीडियो बंड वीडियो यसु रिटर्न गिफ्ट. अयो गजा बॉक्सिंग यसु अभी रिटर्न नहीं देगा. ये सपोर्टिंग आईडी मेरा हस्बैंड का आईडी. ये आपको बाद में 4 बजे देती हूँ. आप दिया तो मैं 4 बजे देती हूँ, अभी नहीं घर पे. एजिस गजा ब्रू कमेंट फॉर वीडियो. गजा ब्रू कमेंट फॉर वीडियो एजिस. ओके सिस्टर अंतिದ್ದಾರೆ. ओके ओके गजा बॉक्सिंग 4 बजे देखती हूँ मैं आपको. ಎಲ್ಲ ಆದಮೇಲೆ ಹಲ್ಲು ಉಜ್ಜುವುದು ಇದ್ದಾರೆ ಇಲ್ಲಿ ಗೊತ್ತಾ, ನೋಡ್ತೀರಾ? ಎಲ್ಲ ಆದಮೇಲೆ ಹಲ್ಲು ಉಜ್ಜುವುದು ನೋಡಿ ನೋಡಿ, ಎಲ್ಲ ಆದಮೇಲೆ ಹಲ್ಲು ಉಜ್ಜುವುದು. ಊಟ ಎಲ್ಲ ಆದಮೇಲೆ, ಅದಕ್ಕೂ ಮುಂಚೆ ಆಗಿದೆ. ದೇವಸ್ಥಾನದಲ್ಲಿ ಫ್ರೈಡೇ ಮಾಡಿದ್ದು ವಿಡಿಯೋ. ಫ್ರೈಡೇ ನೋಡಿ ದೇವಿ ಪ್ರಸನ್ನ ಆಗುತ್ತಾಳೆ 100%. ಓಕೆ, ನೋಡ್ತೀನಿ, ಖಂಡಿತ ನೋಡ್ತೀನಿ ಕಂಟೆಂಟ್ ಬ್ರದರ್. ನೀವೆಲ್ಲ ನಮಗೆ ಸಪೋರ್ಟ್ ಮಾಡುವಾಗ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಲೇಬೇಕಲ್ವಾ ಕಂಟೆಂಟ್ ಬ್ರದರ್. ಡನ್ ಚೆಕ್ ಇಟ್ ಅಂತಿದ್ದಾರೆ. ಡನ್ ಅಂತೆ ಗಜಾ ಬಾಕ್ಸ್ ಅವರೇ. ನಾನು ಒಣ ಮೀನು ಸಾರು ಮಾಡ್ತಿದ್ದೀನಿ. ಒಯ್ಯ ಸೂಪರ್. ನನಗೂ ಸ್ವಲ್ಪ ಪಾರ್ಸಲ್ ಮಾಡಾಯ್ತಾ? ಈಗ ಕಂಟೆಂಟ್ ಬ್ರದರ್ ಅಂತಾರೆ ಇವ್ರದ್ದು ಮೀನಿದ್ದೇ ಮೀನ್ ಮಾರ್ಕೆಟಲ್ಲಿ ಇರೋದು, ಇವರು ಒಣ ಮೀನಿಗೆ ಕೂಡ ಇಷ್ಟಪಡ್ತಾರಂತ. ಸಾಕು ಒಣ ಮೀನಲ್ಲೇ ಇರುವುದು ಅಂತಾರೆ. ಮತ್ತೆ ಈಗ ಒಣ ಮೀನು ಬೇಕಂತ ಅಂತಾರೆ ನೋಡಿ. ಇವರು ಮುಂಚೆನೆ ನನಗೆ ಮಕ್ಕರ್ ಮಾಡ್ತಾರೆ. ಒಳ್ಳೆದು ಅದು ಗುಡ್ ಹ್ಯಾಬಿಟ್ ಅಂತಿದ್ದಾರೆ. ಎಂತ ಗುಡ್ ಹ್ಯಾಬಿಟ್ ಅಪ್ಪ ದೇವಾದು. ಏಜಸ್ ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ಜಯಸಪ್ ಮಲ್ಲೇಡ, ನೀವು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ ಸಿಸ್ಟರ್? ನಂದು ಅಡುಗೆ ಇವತ್ತು ಚಿಕನ್ ಮಾಡಿದ್ದೀನಿ ಗೊತ್ತಾ. ಚಿಕನ್ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಮಾಡಿದ್ದೀನಿ. नो नॉट मेक कमेंट फॉर गिफ्ट रिटर्न प्लीज एडिट. प्लीज़ गिफ्ट रिटर्न कमेंट नहीं डालने का गजा बॉक्सिंग. प्लीज़ कमेंट एडिट करो. कंटेंट सर्कल कमेंट डन. कंटेंट सर्कल कमेंट डन. गजा बॉक्सिंग चिकन सुक्काना. चिकन सुक्का ಬೇಕಾ? ಬನ್ನಿ. ಒಣ ಮೀನು ಗುಡ್ ತಿನ್ನಿಲ್ಲ ಮಾರ್ರೆ. ಅವರವರ ಫುಡ್ ಅವರವರಿಗೆ ಇಷ್ಟ, ಎಂಜಾಯ್ ಮಾಡಿ. ನಮಗೆ ಇಷ್ಟಪ್ಪ ಮೀನು ಅಂದರೆ ತುಂಬ ಇಷ್ಟ. ಈಗ ಅಂತಾರೆ ಅವರು ನೋಡಿ, ಕಂಟೆಂಟ್ ಬ್ರದರ್ ಅಂತಾರೆ ನೀವು ಮೀನು ಮಾರ್ಕೆಟಲ್ಲಿ ಇರುವುದಲ್ವ ಅಂತ. ಆರ್ದ ಎಗ್ ಗಿಫ್ಟ್ ರಿಟರ್ನ್ ಮೀ ಅಂದು ಪಾಡ್ದೇರು ಅಂದ. ಗಜಾ ಬॉक्सिंग प्लीज़ गिफ्ट रिटर्न मी नहीं करने का, मैसेज डालने का प्लीज़ एडिट करो. ನನಗೆ ಮೀನು ಅಂದರೆ ಪ್ರಾಣ. ನನಗೂ ಕೂಡ ಮೀನು ಅಂದರೆ ತುಂಬ ಇಷ್ಟ. ಎಲ್ಲ ಮೀನು ತಿನ್ನಲ್ಲ, ಕೆಲವೊಂದು ಮಾತ್ರ. ಸೂಪರ್ ಸಪೋರ್ಟ್ ಅರಿನಾ ಅಂತಿದ್ದಾರೆ. ಜೈ ತುಳುನಾಡು ಅಂತಿದ್ದಾರೆ ನಮ್ಮ ಏಜಿಸ್ ಅವರು. ತುಳುನಾಡ ಕೋರಿ ಸುಕ್ಕ ಮಾಡಿದ್ದೇನೆ ನಾನು ಇವತ್ತು, ಗೊತ್ತಾ ನಿಮಗೆ ಎಲ್ರಿಗೂ. ವೈಶು ಸೂಪರ್ ಸಪೋರ್ಟ್ ಫಾರ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ವೈಶು. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ, ಬರ್ತೀನಿ ಸಂಜೆ ಮಾಡುವ, ಬಿಂದಾಸ್ ಮಾಡುವ, ಬನ್ನಿ ವೈಶು ಅವರೇ. ನೋಡಿ ಗಜಾ ಬಾಕ್ಸಿಂಗ್ ಲಾಂಗ್ ವಿಡಿಯೋ ಕಮೆಂಟ್ ಕರೋ ಪ್ಲೀಸ್. ಕಂಟೆಂಟ್ ಸರ್ಕಲ್ ವೈಶು ಅವ್ರದ್ದು 4:30ಗೆ ಇದೆ. ಎಲ್ಲರೂ ಜಾಯಿನ್ ಆಗಿ ಬನ್ನಿ. ಅವರಿಗೂ ಹೆಲ್ಪ್ ಮಾಡಿ. ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನಿನ್ನೆಯಿಂದ ಸ್ಟಾರ್ಟ್ ಅವ್ರದ್ದು. ಸಪೋರ್ಟ್. ಜೈ ತುಳುನಾಡು. ಏರಿಯಾವು ಯೋ ದೇವಾ, ಕ್ಯೂ ಮಸ್ತಿ ಕರೆಗದು. ಹಾಂ
ಫ್ರಿಜ್ ಇದು ಎಷ್ಟು ಸಲ ಅಲ್ಲಿ ಉಜ್ಜಿತೀಯ ನೀನು? ಇರುದೇ 4, ಅದನ್ನು ಕೂಡ ಎಷ್ಟು ಸಲ ಉಜ್ಜಿತಿ? ಬಾ ಇಲ್ಲಿ, ಕುಡಿಬೇಡ. ಛೀ, ಬಾ ಬೇಡವಾ? ಇನ್ನೊಂದು ಸಲ ಬಲ್ಲ. ಯಾವ ಮನೆ ಯಾವ ಪೊಲಿ ತುಳಿ. ಬಟ್ಟೆ ಹೋಗ್ಲಿಕ್ಕೆ ಜನ ಇದ್ದಾರೆ ನೋಡಿ, ನನ್ನ ಮಗ ಇದ್ದಾನೆ, ಒಗ್ದು ಕೊಡ್ತಾನೆ. ಏಜಸ್ ಕಮೆಂಟ್ ಎಡಿಟೆಡ್ ಅಂತಿದ್ದಾರೆ ನೋಡಿ, ಎಡಿಟ್ ಮಾಡಿದಾರಂತೆ ನೋಡಿ. ಎಸ್, ನನ್ನ ಸಪೋರ್ಟ್ ಇದೆ, ಅವರ ವಿಡಿಯೋನು ನೋಡ್ತೀನಿ. ಜೈ ವೈಶು ಅಂತಿದ್ದಾರೆ ನೋಡಿ, ಸಪೋರ್ಟ್ ಇದ್ದಾರೆ ನೋಡಿ. ಗಜ ಬಾಕ್ಸಿಂಗ್ ಅವರು ಏಜಸ್ ಅವರು ಎಡಿಟ್ ಮಾಡಿದಾರಂತೆ ನೋಡಿ. ಇಲ್ಲ ಇಲ್ಲ, ನೋನು ನೋನು ನೋನು. ಹಾಂ, ಕಂಟೆಂಟ್ ಸರ್ಕಲ್ ಥ್ಯಾಂಕ್ ಯು ಅಂತಿದ್ದಾರೆ ಗಜ ಬಾಕ್ಸಿಂಗ್ ಅವರು. ಗಜ ಬಾಕ್ಸಿಂಗ್ ಅವರು ಥ್ಯಾಂಕ್ ಯು ಅಂತಿದ್ದಾರೆ. ನೋ ಬೆಟ ನೋ. ನೋಡು, ಇಂಜೆಕ್ಷನ್ ಕೊಡುವ. ಸನ್ವಿತಿ, ಏನು ಮಸ್ತ್ ಮಾಡ್ತಿದ್ಯಾ? ಇಲ್ಲಿ ಬಾ, ನಿಮ್ಗೊಂದು ಸಾಲಿ ಸುರ್ಬ ಮೆಚ್ಚಂದ್ರೆ ಅಡ್ಡು ಕುಲ್ಲವೈತೆ. ಥ್ಯಾಂಕ್ ಯು ಕಂಟೆಂಟ್ ಸರ್ ಅಂತಿದ್ದಾರೆ. ಗಜ ಬಾಕ್ಸಿಂಗ್ ಶಾರ್ಟ್ ಮಾಡಿದ್ದಾರೆ, ಕಮೆಂಟ್ ಬರ್ತಾ ಇಲ್ಲ. कमेंट होता ही लंते गजा बॉक्सिंग आपको कमेंट नहीं जाता है आपका शॉर्ट में. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ಪೇಸ್ಟ್ ತಿನ್ನಾರ ಬಲ್ಲಿ ಪೇಸ್ಟ್ ತಿಂದಂಡ ಪೂರಿ ಆಪನು ಬಂಜಿಡು ನೈ. ब्लोडन दीदी आए वेलकम दीदी, वेलकम दीदी, कैसा हो? आपका लाइव में मेरे को गिफ्ट मिल गया, थैंक यू सो मच. गुड आफ्टरनून एवरीवन, थैंक यू सो मच. ಇರುವುದೇ 4 ಹಲ್ಲು, ಜಾಸ್ತಿ ಉಜ್ಜಬೇಡ ಕಣೋ, ಆಮೇಲೆ ಯಾರು ನಿಮ್ಮ ಮದುವೆ ನೋಡಿ ಅಲ್ಲಿ ಉಜ್ಜಿ ಬಂದ ನೋಡಿ ನೋಡಿ. ಮತ್ತೆ ಪೇಸ್ಟ್ ಕೊಡು ಅಲ್ಲಿ ಉಜ್ಬೇಕಂತಾನೆ ನೋಡಿ. ಏಜಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿನ್ನ ಚಿಕ್ಕಿದ್ದಾರೆ ಇಲ್ಲಿ ನೋಡಿ, ಏಜಸ್ ಇದ್ದಾರೆ, ವೈಶು ಇದ್ದಾರೆ ನೋಡಿ. ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಗಜ ಬಾಕ್ಸಿಂಗ್ ನಾನು ನೀನು ರಿಟರ್ನ್ ಮಾಡಿಲ್ಲ, ಕಮೆಂಟ್ಗೆ ಕಾಯ್ತಾ ಇದ್ದೀನಿ. ಗಜ ಬಾಕ್ಸಿಂಗ್ ಪ್ಲೀಸ್ ಕಮೆಂಟ್. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಬ್ಲೂಡನ್ ದೀದಿ ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ಲೂಡನ್ ದೀದಿ, ಥ್ಯಾಂಕ್ ಯು. ಯಶು ಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿನ್ನ ಪಪ್ಪ ಇದ್ದಾರೆ ನೋಡಿ ಅಲ್ಲಿ ಮೊಬೈಲಲ್ಲಿ. ಬ್ಲೂಡನ್ ಹಾಯ್ ಅಂತಿದ್ದಾರೆ. ಪೇಸ್ಟ್ ತಿನ್ನಬಾರ್ದು, ಸೂಪರ್ ಸಪೋರ್ಟ್. ನೋಡುವ ಏನು ಬೇಕು. क्या आपका कमेंट नहीं मिला? आपका कमेंट नहीं मिला. सर्कल कमेंट, अरे इन शॉर्ट वीडियो में है. हाय समय साधन ಅವರೇ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ब्लूडन दीदी प्लीज लाइक. ब्लूडन दीदी आपका लाइक मिलने का है मेरे को. समय साधना प्लीज लाइक. यशसन ब्लॉग सुपर सपोर्ट. हेलो ಥ್ಯಾಂಕ್ ಯು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಮಯ ಸಾಧನ ಸೂಪರ್ ಅಂತಿದ್ದಾರೆ. ಬ್ಲೂಡನ್ ಸಬ್ಸ್ಕ್ರೈಬ್ ಡನ್ ಅಂತಿದ್ದಾರೆ ನೋಡಿ. ಗಜ ಬಾಕ್ಸಿಂಗ್ ಅವರು ಬ್ಲೂಡನ್ ದೀದಿ ಸಬ್ಸ್ಕ್ರೈಬ್ ಡನ್ ಅಂತೆ ನೋಡಿ. ಯಶು ಸಾನ್ ಬ್ಲಾಗ್ಸ್ ಅವರು ನೋ ಕಮೆಂಟ್ಸ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ನೋಡಿ. ಯಶು ಸಾನ್ ಬ್ಲಾಗ್ಸ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಬೇಡಿ, ಅವ್ರದ್ದು ಸಪೋರ್ಟ್ ID समय साधना सुपर सपोर्ट अल ब्लूडन सब्सक्राइब डन अंतिದ್ದಾರೆ. ब्लूडन दीदी आपको डन हो गया गजा बॉक्सिंग.
ಅದ ಬೋಯ್ದ್ಲಾ ಡನ್, ಬೋಡ್ಲಾ ಡನ್, ಅದು ಯಾರು ಬೋದ್ಲಾ? ಬ್ಲೂ ಡನ್ ಅಂತಿದ್ದಾರೆ. ಸಮಯ ಸಾಧನ ಬ್ಲೂಡನ್ ದೀದಿ ಡನ್, ಬ್ಲೂಡನ್ ದೀದಿ ಡನ್. ಸಮಯ ಸಾಧನ ಪ್ಲೀಸ್ ರಿಟರ್ನ್. ಗಜ ರಿಟರ್ನ್ ಡನ್ ಪ್ಲೀಸ್ ಚೆಕ್. ವೈಶು ಸೂಪರ್ ಸಪೋರ್ಟ್ ಬ್ಲೂಡನ್ ದೀದಿ, ಸೂಪರ್ ಸಪೋರ್ಟ್ ಬ್ಲೂಡನ್ ದೀದಿ. ಸಮಯ ಸಾಧನ ಡನ್ ಪ್ಲೀಸ್ ರಿಟರ್ನ್. ಸೂಪರ್ ಸಪೋರ್ಟ್ ಸಮಯ ಸಾಧನ ಗಿಫ್ಟ್ ಡನ್, ಸಮಯ ಸಾಧನ ಗಿಫ್ಟ್ ಡನ್. ಗಜ ಬಾಕ್ಸಿಂಗ್ ಪ್ಲೀಸ್ ರಿಟರ್ನ್. ಸಮಯ ಸಾಧನ ಬ್ಲೂ ಡನ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಸಮಯ ಸಾಧನ, ಸಮಯ ಸಾಧನ ಗಜ ಬಾಕ್ಸಿಂಗ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. 8 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಬನ್ನಿ. ಯಾಕೆ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೀರಾ? ಕೆಳಗೆ ಬಂದು ಮೆಸೇಜ್ ಮಾಡಿ, ಚಾಕ್ಲೇಟ್ ಕೊಡುವ ಬನ್ನಿ. ಸಮಯಜಿ ರಿಟರ್ನ್ ಡನ್ ಪ್ಲೀಸ್ ಚೆಕ್. ಎಸ್ ಅಂತಿದ್ದಾರೆ. ಗಜ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ ಕಂಟೆಂಟ್ ಸರ್ಕಲ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡು, ಅವನು ಕೈದು ಮಾಡಿದ್ದಾನೆ ಈಗ ನೀರು ಹಾಕಿ ತಗೊಂಡು ಬರೋದು. ನೀನು ರಿಟರ್ನ್ ವಾಪಸ್ ಸ್ಟಾರ್ಟ್ ಮಾಡಿದ್ದಾರೆ ನೋಡು ನಿಮಗೆ. ಹಾಂ, ಒಂದು ಸರಿ, ಎರಡು ಸರಿ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಶುಸಾನ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಶುಸಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಸರ್ಕಲ್ ಆಫ್ಟರ್ನೂನ್ ಎವ್ರಿ ಒನ್, ಪ್ಲೀಸ್ ಡು ನಾಟ್ ರೈಟ್ ಗಿಫ್ಟ್ ಡನ್. ಅಟ್ರಾಕ್ಷನ್ ಎವ್ರಿ ಒನ್, ಅಟ್ರಾಕ್ಷನ್ ಪ್ಲೀಸ್ ಲೈಕ್ ಡನ್ ಆ್ಯಂಡ್ ರಿಟರ್ನ್ ಗಿಫ್ಟ್ ಮೀ ಪ್ಲೀಸ್. ನೈ ಡು ನಾಟ್, ಹಾಗೆ ಮಾಡಬೇಡಿ ಯಾರು ಕೂಡ. ಲೈಕ್ ಡನ್ ಅಂತ ಹಾಕಬೇಡಿ ಪ್ಲೀಸ್. ಗಿಫ್ಟ್ ಸರಿಯಾಗಿ ಕೊಡಿ. ಸೂಪರ್ ಸಪೋರ್ಟ್ ಯಶುಸಾನ್ ಸೂಪರ್ ಸಪೋರ್ಟ್. ಯಶುಸಾನ್ ಸೂಪರ್ ಸಪೋರ್ಟ್. ವೈಶು ಅವ್ರ ಸೂಪರ್ ಸಪೋರ್ಟ್. ಯಶುಸಾನ್ ಅವರಿಗೆ ಕಮೆಂಟ್ ಹಾಕಬೇಡಿ ಆಯ್ತಾ? ಅವರಿಗೆ ಗಿಫ್ಟ್ ಕೊಡಬೇಡಿ. ಬೇಕಾದರೆ ನಾನು ನಿಮಗೆ ಕೊಡ್ತೀನಿ ಅವರ ಐಡಿಯಿಂದ. ಈಗ ಕೊಡಬೇಡಿ, ಈಗ ಸಿಗಲ್ಲ ನಿಮಗೆ ಗಿಫ್ಟ್. ಊಟ ಹಾಯ್ ಅಂತಿದ್ದಾರೆ ಸುಸನ್ ಬ್ಲಾಗ್ಸ್ ಅವರು. ಹಾಯ್ ಹಾಯ್, ಬಾಯ್ ಬಾಯ್. ಬಾಯ್ ಅನ್ಬೇಡಿ, ಬೇಗ ಮೆಸೇಜ್ ಹಾಕಿ. ಒಂದು ಮೆಸೇಜಾಗಿ 2 ಮೆಸೇಜ್ ಹಾಕ್ತಾರೆ ಅವರು. ಯಶುಸಾನು ಅವರು ಬಾಯ್ ಅಂತಾರೆ. ಸನ್ವಿತ ಕೊರಾಯನ ನೈ ದುಡ್ಡದ ಬಾಕ್ಸ್ ಮಿತ್ತಿಲ್ಲ. ಸಾರಾ ಬ್ಯೂಟಿ ಅವರು ಬಂದರು. ಬೆಲದಿಂಗಲು ಹಾಯ್ ಅಂತಿದ್ದಾರೆ. ಹಾಯ್ ಬೆಲದಿಂಗಲು, ಹಾಯ್ ಸಾರಾ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಸಮಯ ಸಾಧನ ಅವರು ಸಪೋರ್ಟ್ ಇದ್ದಾರೆ. ವೈಶು ಅವರು ಸಪೋರ್ಟ್ ಅಂದಿದ್ದಾರೆ. ವೈಶು ಅವರು ಸಪೋರ್ಟ್ ಲೈಕ್ ಡನ್ ಅಂದಿದ್ದಾರೆ. ಥ್ಯಾಂಕ್ ಯು ಸಮಯ ಸಾಧನ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಡನ್. ಥ್ಯಾಂಕ್ ಯು. ಸಾರಿ ನೋಡಿಲ್ಲ. ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಮಯ ಸಾಧನ ಅವರು. ವೈಶು ಅವರು ನಾನು ಗಿಫ್ಟ್ ತಗೊಂಡಿದ್ದರೆ ಅಕ್ಕ ಯಾರು ತಗೊಂಡಿದ್ದು? ವೈಶು ಈಗ ಕೊಟ್ಟಿದ್ದ? ಈಗ ಕೊಟ್ಟಿದ್ದು ಗಿಫ್ಟಾ? ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೀಲಾ ಕುಟುಂಬ ಅವರು ಬಂದರು. ಹಾಯ್ ಮ್ಯಾಮ್, ಹಾಯ್, ವೆಲ್ಕಮ್. ಹಾಯ್ ಅಕ್ಕ. ಹ್ಞೂ ಅಕ್ಕ, ಈಗ ಕೊಟ್ಟಿದ್ದವ್ರು ತಗೊಂಡಿದ್ದ? ಯಾರು ಯಾಕೆ ಮಾಡ್ತೀರಂತ. ಈಗ ಯಾರು ಕೊಟ್ಟರು ನಿನಗೆ? ವೀಣಾ ಅವರು ಕೊಟ್ಟಿದ್ದಾರೆ. ಗ್ರೇಟ್ ಜಾಬ್ ಅಂತಿದ್ದಾರೆ. ವೀಣಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಮಯ ಸಾಧನ ಅವರು ಸೂಪರ್ ಸಪೋರ್ಟ್. ಲೀಲಾ ಅವರು ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸಾರಾ ಬ್ಯೂಟಿ ಹಾಯ್ ವೈಶು, ನನ್ನ ಗಿಫ್ಟು 28 ಲೆಸ್ ಆಯಿತು ಈಗ ಜಸ್ಟ್. ಹೌದಾ ಸಾರಾ ಬ್ಯೂಟಿ ಅವರೇ, 28 ಈಗವ? ಓ, ಮಾರ್ಚ್ ಎಂಡು ಬರ್ತಿದೆ ಅಲ್ವಾ, ಹಾಗೆ ಅಂತ ಇರ್ಬೋದು. ಆಗುತ್ತೆ ಲೆಸ್. ಮಾರ್ಚ್ ಎಂಡಲ್ಲಿ ಆಗ್ತೆ ಹೆಚ್ಚಾಗಿ ಲೆಸ್. ಯಾರದು?
ಬಾ ಇಲ್ಲಿ, ಹೋಗಲ್ಲಿ ಸೀದಾ ಹೋಗೋ. ಬಂದು ಮಲ್ತದ್ದು ಇದು ಬರ್ತೆ. ಅವರಿಗೆ ಪಕ್ಕ ಯಾವುದು ಬರುತ್ತೆ, ಎಂತ ಬರುತ್ತೆ? ಯಾರ ಮಾರೆ, ನಾನಂತೂ ಮಾಡಲ್ಲ ಹಾಗೆ. ಏಜಸ್ ಅವರು ಸಪೋರ್ಟು, ಶಾರಕ ಸಬ್ಬು ಅವರು ಲೀಸ್ಟ್ ಚೆಕ್ ಮಾಡಿ ನೀವು ಅನ್ಸಬ್ ಮಾಡಿ ಅಂತಿದ್ದಾರೆ. ಇಲ್ಲ ವೈಶು, ಕ್ರೋಮದಲ್ಲಿ ತೋರಿಸೋದೆಲ್ಲ ಸರಿ ಇರಲ್ಲ ಪಾಪ. ಯಾರು ಕೊಟ್ಟು ಲೆಸ್ ಮಾಡಿಲ್ಲ ಅಂದರೆ ಅವ್ರದ್ದು ಲೆಸ್ ಆಗುತ್ತೆ. ಕ್ರೋಮದಲ್ಲಿ ಲೆಸ್ ಮಾಡ್ತಾರೆ ಅನ್ನೋದು ತಪ್ಪು. ಸರಿ ಇದೆ ಅಂತ ತಪ್ಪು. ನಾ ಎಂತ ಗೊತ್ತಾ, ಕುಡ್ಲಾ ಇದ್ದಾರಲ್ವಾ, ಕುಡ್ಲಾ ಅವ್ರದ್ದು ಅವೇನಿ ಕನ್ನಡ ಬ್ಲಾಗ್ಸ್ ಅವ್ರು ಬಂದರು. ಕುಡ್ಲಾ ಅವರಿಗೆ ನಾನು ಗಿಫ್ಟ್ ಅನ್ಲೆಸ್ ಮಾಡಲಿಲ್ಲ. ಅವರು ನಿನ್ನೆ ಬಂದು ಅಂದರು, ಕುಡ್ಲಾ ಬಿರ್ವಾಜ್ ಅವರು ನೀವು ಅನ್ಸಪ್ ಮಾಡಿದ್ದೀರಿ ಅಂತ. ನಾನು ಇಲ್ಲ ಮಾಡಿಲ್ಲ, ನಾನು ಹಾಗೆಲ್ಲ ಮಾಡುವವಳು ಅಲ್ಲ. ಹಾಗೆ ಇಲ್ಲ ಮಾಡಿಲ್ಲ ಅಂದೆ. ಇಲ್ಲ ಕ್ರೋಮದಲ್ಲಿ ನೋಡಿದ್ದೀನಿ ನಾನು, ನಿಮ್ಮ ಅನ್ಸಪ್ ಮಾಡಿದ್ದೀರಿ, ನಿಮ್ಮ ಅನ್ಸಪ್ ಇದೆ ಅಂತ ಅಂದರು. ನಾನು ಹೋಗಿ ಲೈವ್ ಮುಗಿದ ಮೇಲೆ ಹೋಗಿ ನೋಡಿದೆ, ನಂದು ಅನ್ಸಬ್ ಆಗಿದ ಅವರಲ್ಲಿ ಅನ್ಸಬ್ ಇದೆಯಾ ಅಂತ. ಇಲ್ಲ, ನಾನು ಅನ್ಸಬ್ ಆಗಿಲ್ಲ, ನಾನು ಕನೆಕ್ಟೇ ಆಗಿದ್ದೀನಿ. ಅದು ಹೇಗೆ ಅನ್ಸಬ್ ಆಗಿತ್ತು? ಅದು ಕ್ರೋಮದೆಲ್ಲ ನಂಬೇಡಿ ಆಯ್ತಾ. ಅದು ಸುಮ್ಮನೆ ನೋಡಿ, ಯಾವುದು ಅನ್ಸಬ್ ಇದ್ದದ್ದು ಕೂಡ ಸಬ್ ಇದ್ದದ್ದು ಕೂಡ ಅನ್ಸಬ್ಬೇ ತೋರುತ್ತೆ. ಪಾಪ ಎಲ್ರಿಗೂ ಬೇಕಂತ ಲೆಸ್ ಆಗಿ ಮಾಡಬಾರ್ದು ನಾವು. ಯಾರೋ ಕೊಟ್ಟಿದ್ದಾರೆ, ಅದು ಯೂಟ್ಯೂಬ್ ಕಡೆಯಿಂದ ಲೆಸ್ ಆಗಿ ಇರುತ್ತೆ. ಹಾಗೆ ಮಾಡಬೇಡಿ ಯಾರು ಆಯಿತಾ. ಯಾರು ಅಂತ ಗೊತ್ತಾಗದೆ ಯಾರ್ದು ಕೂಡ ಲೆಸ್ ಮಾಡಬೇಡಿ. ಇನ್ನೊಬ್ಬರಿಗೆ ನೋವು ಕೊಡಬೇಡಿ. ಯಾರಿಗೂ ಕೂಡ ಯಾರ್ದು ಲೆಸ್ ಆಗಿದೆ ಅಂತ ನೋಡಿ ಕೊಡ್ಲಿಕ್ಕೆ ಆಗಲ್ಲದು. ಅದು ಯೂಟ್ಯೂಬ್ ಕಡೆಯಿಂದ ಲೆಸ್ ಆಗುತ್ತೆ 28 ಅಷ್ಟು. ಯಾರು ಬೇಕಂತಲೇ ಮಾಡಲ್ಲ. ಯಾರು ನಾವು ನೋಡದೆ ಕೊಟ್ಟರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಪ ಅವರಿಗೂ. ಆದಿತ್ಯ ವೆರಿ ನೈಸ್ ಅಂತಿದ್ದಾರೆ. ಅವೇನಿ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. 1K ಮಾಡಿಸಿ ಸಿಸ್ಟರ್. ಹೌದಾ, ಅವೇನಿದ್ದಾರಾ? ಶ್ರೀ ಲೀಲಾ ಗಿಫ್ಟ್ ಡನ್. ಲೀಲಾ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಸಾರಾ ಬ್ಯೂಟಿ ಅವರಿಗೆ. ಕಂಟೆಂಟ್ ಸರ್ಕಲ್ ಥ್ಯಾಂಕ್ ಯು ಬ್ರೂ ಅಂತಿದ್ದಾರೆ. ಅವೇನಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ 1Kಗೆ ಹತ್ತಿರದಲ್ಲಿದ್ದಾರಂತೆ. ನನ್ನ ಕೂಡ ಅದು 7 ಲೆಸ್ ಆಗಿತ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು, ರಿಟರ್ನ್ ಮಾಡುವೆ ಅಂತಿದ್ದಾರೆ. ಜನರಲ್ ನಾಲೆಜ್ ಅವೇನಿ, ನೀವು ನನ್ನ ಮಹಾಲಕ್ಷ್ಮಿ ವಿಡಿಯೋ ಫುಲ್ಲು ಇವತ್ತೇ ನೋಡಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ. ಅವೇನಿ ಅನ್ನ ಅಂತಿದ್ದಾರೆ. ಲೈಫ್ ವಿತ್ ರಂಜು ಅವರು ಆಯ್ ಅಕ್ಕ ಆಯ್ ವೆಲ್ಕಮ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಲೈಫ್ ವಿತ್ ರಂಜು, ವೆಲ್ಕಮ್ ರಂಜು. ಪ್ಲೀಸ್ ಯಾರು ಕೂಡ ಕ್ರೋಮದಲ್ಲಿ ಎಲ್ಲ ಸತಿ ಇರುವುದಿಲ್ಲ. ನನ್ನದೇ ಇಬ್ಬರು ಅಂದರು ನನಗೆ, ನೀವು ಲೆಸ್ ಮಾಡಿದ್ರಂತ. ಅದು ಕೂಡ ಹಾಗೆ ಆಯಿತು. ಲೆಸ್ ನಾನು ಮಾಡಿಲ್ಲ, ಆದರೂ ಅವರಿಗೆ ಅಲ್ಲಿ ಲೆಸ್ ಅಂತ ಅನ್ಸಬ್ ಅಂತ ಕಾಣ್ತುಂಟಂತೆ. ಲೀಲಾ ಅವರು ಸಪೋರ್ಟ್ ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅವೇನಿ ಅವರು ಥ್ಯಾಂಕ್ ಯು ಬ್ರೂ ಅಂತಿದ್ದಾರೆ. ಸಮಯ ಸಾಧನ ಅವರು ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ರಂಜ್ ಅವರು ಏಜಸ್ ಅಕ್ಕ ಡನ್ ಅಂತಿದ್ದಾರೆ. ಇದ್ದಾರಾ ಅಂತಿದ್ದಾರೆ. ಇದ್ರು ಇಷ್ಟೊತ್ತು ಹೋದ್ರೇನಾ, ಬನ್ನಿ ಸ್ವಲ್ಪ ಅಂತಿದ್ದಾರೆ. ಏಜಸ್ ಅವರೇ ಇದ್ದೀರಾ, ಬನ್ನಿ. ಸಾರಾ ಬ್ಯೂಟಿ ಅವರು ವೈಶು ನನಗೆ ಆ ಥರ ಕೊಟ್ಟು ಮತ್ತೆ ವಾಪಸ್ ತಗೊಳ್ಳಿಗೂ ಇಷ್ಟ ಆಗಲ್ಲ. ಇಲ್ಲ ಸಾರಾ ಬ್ಯೂಟಿ ಅವರೇ, ನಿಮಗೆ 27 ಲೆಸ್ ಆಗಿದ್ದಲ್ವಾ, ಇದು ಗಿಫ್ಟ್ ಕೊಟ್ಟವ್ರು ಲೆಸ್ ಮಾಡಿದ್ದಲ್ಲ. ಅದು ವೈಟಿ ಕಡೆಯಿಂದನೇ ಲೆಸ್ ಆಗಿದ್ದು. ನೀವು ಸುಮ್ಮನೆ ಅವ್ರದ್ದು ಕೊಡಿ, ಅವ್ರದ್ದು ಹೋಗಿ ಲೆಸ್ ಮಾಡೋದು ಪಾಪ ಅವರಿಗೂ ತುಂಬ ನೋವಾಗ್ಬೋದು. ಮತ್ತು ಕ್ರೋಮದಲ್ಲಿ ಎಲ್ಲ ಅನ್ಸಭ್ಯ ತೋರುತ್ತೆ. ನಾವು ಸಬ್ಬಿ ಇದ್ದದ್ದು ಕೂಡ ಅನ್ಸಭ್ಯ ತೋರುತ್ತೆ. ನಂದು ಹಾಗೆ ಇಬ್ಬರು ಬಂದು ಇದು ಮಾಡಿದಾಗೆ ನನಗೆ ಟೆನ್ಷನ್ ಆಯಿತು. ನಾನು ಮಾಡಿಲ್ಲ, ಮಾಡೋದಿದ್ರು ಕೂಡ ಅನ್ಸಬ್ ಆಗಿದೆ ಅಂತಾರಲ್ವ, ಅದಕ್ಕೆ ಸುಮ್ಮನೆ 27 ಲೆಸ್ ಮಾಡಿದರೆ ಯಾರಂತ ಲೆಸ್ ಮಾಡೋದು. ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಹೌದು ರಂಜು ಅಂತಿದ್ದಾರೆ. ಸಪೋರ್ಟಲ್ಲಿದ್ದಾರೆ. ವೈಶು ನನಗೆ ಯಾರು ಗಿಫ್ಟ್ ಡನ್ ಅಂತ ಕೊಟ್ಟವ್ರೆ, ಯಾಕವ್ರೆ? ಹೌದಾ, ಯಾರು? ನೋಡ್ತೀನಿ ಅಣ್ಣ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು ಸಪೋರ್ಟು. ಏಜಸ್ ಅವರು ಆಯ್ ಜೈ ತುಳುನಾಡು ಅಂತಿದ್ದಾರೆ. ಅಕ್ಕ ಕ್ರೋಮದಲ್ಲಿ ನಿಜ ಇರುತ್ತೆ ಅಕ್ಕ, ಬಟ್
ನಿನಗೆ ಅವರ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲ ಸಿಸ್, ಮೊನ್ನೆ ಒಬ್ಬರು ಬಂದು ಅಂದರು, ಒಬ್ಬರು ಲೇಡೀಸ್ ನನಗೆ ಡೈರೆಕ್ಟಾಗಿ ನನ್ನ ವೀಡಿಯೋಗೆ ಮೆಸೇಜ್ ಹಾಕಿದ್ರು, ನೀವು ನಂದು ಅನ್ಸಬ್ ಮಾಡಿದ್ದೀರಾ ಅಂದರು. ಇಲ್ಲ ನಾನು ಮಾಡಿಲ್ಲ ಅಂದೆ. ಇಲ್ಲ ಕ್ರೋಮದಲ್ಲಿ ಚೆಕ್ ಮಾಡಿದೆ ಅಂದೆ. ಇಲ್ಲ ನಾನು ಮಾಡಿಲ್ಲ, ನನಗೆ ಯಾಕೆ ಮಾಡ್ತೀನಿ, ನಿಮಗೆ ದೇವರು ಒಳ್ಳೇದು ಮಾಡಲಿ ಹಾಗೆ ಹೀಗೆ ಅಂದರು ನನಗೆ. ಅದಕ್ಕೆ ನಾನು ಅಂದೆ, ನಿಮಗೆ ದೇವರಿದ್ದಾರೆ, ನನಗೆ ಇಲ್ವಾ ದೇವರು, ನಾನು ನನಗೆ ಅನ್ಸಬ್ ಮಾಡಿ ಬೇಕಾದರೆ ನಾನು ನಿಮಗೆ ಫ್ರೀ ಕೊಡ್ತೀನಿ ಗಿಫ್ಟು ತಗೊಂಡೋಗಿ ಅಂದೆ ನಾನು. ಅದಕ್ಕೆ ಅವರು ಇಲ್ಲ ನೀವು ಅನ್ಸಬ್ ಅಂತ ತೋರ್ತುಂಟು, ಕ್ರೋಮದಲ್ಲಿ ಎಲ್ಲ ತೋರ್ತಿದೆ, ನಾಗೆ ಅನ್ಸಬ್ ಅಂತ ನಿಮಗೆ ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಅಂತ ನಾನು ಅವರಿಗೆ ನೀವು ಬೇಕಾದರೆ ಅನ್ಸಬ್ ಮಾಡಿ ಬಿಡಿ ಅಂತ ನಾನು ಬಿಟ್ಬಿಟ್ಟೆ ಅವರನ್ನು. ನಾನು ಮಾಡಿಲ್ಲ. ಮತ್ತು ನಿನ್ನೆ ಕೂಡ ನೋಡಿ ಅವರು ಕೂಡ ಅನ್ಸಬ್ ಮಾಡಿದ್ರಂತ. ನಂದು ಸಬ್ಬೇ ಇದೆ, ಲೈಕ್ ಕೊಟ್ಟದ್ದು ಬೆಲ್ ಬಟನ್ ಒತ್ತಿದ್ದು ಹಾಗೆ ಇದೆ. ಅದು ಹೇಗೆ ತೋರುತ್ತೆ ಅನ್ಸಬ್ ಅಂತ? ಅದು ಸುಳ್ಳಲ್ವಾ? ಅದು ಸತ್ಯನಾ? ಹಾಗಾದರೆ ಸತ್ಯ ಅಲ್ಲ, ಅದು ಯಾವತ್ತು ಸುಳ್ಳೆ, ನಾನು ನಂಬಲ್ಲ. ಏನಕ್ಕೆ ಈ ಥರ ಮಾಡ್ತಾರೆ ನೋಡಿ. ಏಜಸ್ ಸೂಪರ್ ಸಪೋರ್ಟ್ ಅಲ್ಲದೆ ಗಿಫ್ಟ್ ಡನ್ ಅಂತ ಹಾಕಿದರೆ ಲೆಸ್ ಆಗುತ್ತೆ. ಹೌದು, ಗಿಫ್ಟ್ ಡನ್ ಅಂತ ಹಾಕಿದರೆ ಲೆಸ್ ಆಗುತ್ತೆ, ವಿಡಿಯೋ ನೋಡದೆ ಕೊಡದರೆ ಲೆಸ್ ಆಗುತ್ತೆ. ಮತ್ತು ಕೆಲವೊಂದು ಯೂಟ್ಯೂಬ್ಗೆ ಒಂದು ಐಡಿಯಿಂದ ಬೇರೆ ಬೇರೆ ಐಡಿಯಿಂದ ಬಂದರೆ ಅವ್ರದ್ದು ಚಾನಲ್ ಇರಲ್ಲ, ಆ ರೀತಿ ಬಂದರೆ ಕೂಡ ಲೆಸ್ ಆಗುತ್ತೆ. ಐಡಿಯಿಂದ ಬಂದರೆ ಲೆಸ್ ಆಗುತ್ತೆ. ಫೇಕ್ ಐಡಿ ಅಂತ ಹೀಗೆ ಸಪೋರ್ಟ್ ಐಡಿ ಬರ್ತಾರಲ್ವ ಕೆಲವರು, ಆ ಐಡಿಯಿಂದ ಕೊಟ್ಟರು ಲೆಸ್ ಆಗುತ್ತೆ, ಸುಮಾರು ಲೆಸ್ ಆಗುತ್ತೆ. ಊಟ ಮಾಡಿದ್ರಾ? ರಿಟರ್ನ್ ಊಟ ಮಾಡ್ತಾ ಇದ್ದೀನಿ, ರಿಟರ್ನ್ ಮಾಡುತ್ತೇನೆ ಅಂತಿದ್ದಾರೆ. ಅಕ್ಕ ಏನು ಗೊತ್ತಾ, 2 ಚಾನಲ್ ನನಗೆ ಕನೆಕ್ಟ್ ಆಗಿದೆ, ಆದರೆ ಅನ್ಸಬ್ ಅಂತ ತೋರಿಸ್ತಾ ಇದೆ, ಯಾಕೆ? ಹೌದು, ಅದೇ ನಾನು ಅನ್ನೋದು. ನಾನು ಇಬ್ಬರಿಗೆ ಕನೆಕ್ಟ್ ಆಗಿದ್ದೀನಿ, ಅವರಿಗೆ ಅನ್ಸಬ್ ಅಂತ ತೋರ್ತುಂಟಂತೆ, ನಾನು ಅನ್ಸಬ್ ಮಾಡಿದ್ದೀನಂತ. ಅದೇ ನೋಡೋದು. ನಾನು ಕ್ರೋಮೋ ನಂಬುವುದಿಲ್ಲ, ನಾನು ಹೋಗುವುದೇ ಇಲ್ಲ ಅಲ್ಲಿಗೆ. ನಾನು ನಂದು ಅನ್ಸಬ್ ಮಾಡಿದವರಿಗೆ ನಾನು ಅನ್ಸಬ್ ಮಾಡೋದೇ ಇಲ್ಲ. ಒಳ್ಳೇದಾಗಲಿ ಅವರಿಗೆ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ನನಗೆ ದೇವರು ಒಳ್ಳೇದು ಮಾಡ್ತಾರೆ ಅಷ್ಟೇ, ಮುಗೀತು. ನಾನು ಹಿಂದೆ ಬಯಸಲ್ಲ, ನಾನು ಅವರಿಗೆ ಕೆಟ್ಟದ್ದು ಬಯಸಲ್ಲ. ಎಂತಕ್ಕ ಫ್ರಿಜ್ಜಿಗೆ ಎಂತಕ್ಕೆ ಹೋಗುದು ಫ್ರಿಜ್ಜಿ? ಹಾಂ, ಕೆಟ್ಟದಂತೂ ಬಯಸಲ್ಲ ನಾನು. ದೇವರು ನನಗೂ ಇನ್ನೊಂದು ಕಡೆಯಲ್ಲಿ ಒಳ್ಳೇದು ಮಾಡ್ತಾರಂತ ಬಯಸ್ತೀನಿ ಅಷ್ಟೇ. ಆ ಥರ ತೋರಿಸಲ್ಲ ಅನ್ಕೋ. ಅವರು ನೆಟ್ವರ್ಕ್ ನೀಟಾಗಿ ನೋಡಿಲ್ಲ, ಗೊತ್ತಿಲ್ಲ ನನಗೆ. ಇವಾಗ ಕೂಡ ಬಂದರು, ನಾನು ಕ್ರೋಮದಲ್ಲಿ ನೋಡಿದ್ದು ಸಿಸ್ ನಿಮ್ಮದು ಅನ್ಸಬ್ ಇದೆ ಅಂತ ಅಂದರು. ಇವತ್ತು ನೋಡಿದ್ರ ಅಂದೆ. ಹೌದು, ಇವತ್ತು ಕೂಡ ನೋಡಿದ್ದೇನೆ, ಅನ್ಸಬ್ ಇದೆ. ಇಲ್ಲ, ಅವ್ರದ್ದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಎಲ್ಲ ಬಂದಿದ್ದೀನಿ ನಾನು. ಅವ್ರದ್ದು ಕುಡ್ಲ ಬಿರುವಾಜ್ ಅವ್ರದ್ದು ಇವತ್ತು ನೋಡಿದ್ರಂತೆ, ಅನ್ಸಬ್ ಇದೆ ಅಂತೆ. ಅದೇನು ಸರಿಯಾ ತಪ್ಪಾ? ಅದು ತಪ್ಪೇ ಅಲ್ವಾ? ಸತ್ಯ ಅಂತ ಯಾವತ್ತೂ ನಂಬುವುದಿಲ್ಲ ನಾನು ಕ್ರೋಮವನ್ನು. ಅವೇನಿ ಗ್ಯಾರಂಟಿ ನಿಮಗೆ ಮಹಾಲಕ್ಷ್ಮಿ ಕೃಪೆ ಸಿಗುತ್ತೆ. ಇದು ಭಕ್ತಿಯಿಂದ ಶುಕ್ರವಾರ ಶೂಟಿಂಗ್ ಮಾಡಿದ ವಿಡಿಯೋ ಫುಲ್ ಸುಳ್ಳು ಅಲ್ಲ. ಓಕೆ, ನಾನು ಕೂಡ ನೋಡ್ತೀನಿ. ಕ್ರೋಮಾ ರಿಯಲ್ ಇದೆ, ಹಾಗೆ ತೋರಿಸಲ್ಲ, ರಾಂಗ್ ಇನ್ಫಾರ್ಮ್ ಕೊಡಲ್ಲ. ಮತ್ತೆ ಯಾಕೆ ಅನ್ಸಬ್ ಅಂತ ತೋರಿಸ್ತು ನಂದು? ನಾನು ಇವರಿಗೆ ಕುಡ್ಲ ಬಿರುವಾಜ್ ಅವರಿಗೆ ಸಬ್ ಮಾಡಿದ್ದೀನಿ, ಅದು ಅನ್ಸಬ್ ಅಂತ ಯಾಕೆ ತೋರಿಸ್ತೆ? ಅದು ಸರಿಯೇ ತಪ್ಪ? ಅಲ್ಲ, ಅವರು ಸುಳ್ಳು ಹೇಳಿದ ಅಲ್ಲ, ಯಾರು ಸುಳ್ಳು ಇದು ಮಾಡಿದ್ದು? ಅದು ನನಗೆ ನೋ ವೈಶು ಇರು ಅಂತಿದ್ದಾರೆ. ಕಂಟೆಂಟ್ ಡನ್ ಅಂತಿದ್ದಾರೆ. ಸಾಯಿಲಿ, ನನಗೇನು, ನಂದು ಲೆಸ್ ಮಾಡಿದವರು ಲೆಸ್ ಮಾಡಲಿ, ನನಗೆ ಏನು ಬೇಜಾರಿಲ್ಲ. ನಾನು ಇನ್ನೊಮ್ಮೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಮಾಡ್ತೀನಿ. ನಾನು ಲೆಸ್ ಮಾಡಿದರೆ ಮಾಡ್ತಾರೆ. ನಂದು ದಿನ ಆಗುತ್ತೆ, ಒಂದು 4-5 ಆಗ್ತುಂಟು. ನಾನು ಮಾತ್ರ ಯಾರಿಗೂ ಲೆಸ್ ಮಾಡಲ್ಲ. ಕ್ರೋಮದಲ್ಲಿ ಎಲ್ಲ ಸಬ್ಬು ತೋರಿಸಲ್ಲ. ಹೌದು, ತೋರಿಸಲ್ಲ, ಅದು ಅನ್ಸಬ್ ಅಂತೆ ತೋರಿಸೋದು. ಕ್ರೋಮದಲ್ಲಿ ಅನ್ಸಬ್ ತೋರಿಸಲ್ಲ, ತೋರಿಸಿದೆ ಅಂತೆ ಅವರಿಗೆ. ಹೌದಾ ಸುಳ್ಳ ಅಂತ ನಂಗೆ ಗೊತ್ತಿಲ್ಲ. ಏಜಸ್ ಅಕ್ಕ ಅವರು ಇವಾಗಲೂ ನನಗೆ ಕನೆಕ್ಟ್ ಇದ್ದಾರೆ, ಬಟ್ ಅನ್ಸಬ್ ಇದೆ. ಹೌದು ರಂಜು, ನನಗೂ ಕೂಡ ಹಾಗೇ ಆಗಿದೆ. ಅವರು ಇವಾಗಲೂ ಕನೆಕ್ಟ್ ಆಗೇ ಇದ್ದಾರೆ ನನಗೆ. ನಿನ್ನೆ ವಿಡಿಯೋ ಕೊಡಿ ನೋಡಿ ಬಂದಿದ್ದೇನೆ, ಲೈಕ್ ಕೊಟ್ಟು ಬಂದಿದ್ದೇನೆ. ವಿಡಿಯೋ ನೋಡಿ ಅವ್ರದ್ದು ಕುಡ್ಲ ಬಿರುವಾಜ್ ಅವ್ರದ್ದು ಲೈಕ್ ಕೊಟ್ಟು ವಿಡಿಯೋ ನೋಡಿ 2 ವಿಡಿಯೋ ನೋಡಿದ್ದೀನಿ.
ಲೈಕ್ ಕೊಟ್ಟು ಬಂದಿದ್ದೇನೆ. ಆದರೂ ಇವಾಗಲೂ ಅವರಿಗೆ ಅನ್ಸಬ್ ಅಂತ ಕಾಣ್ತಾ ಉಂಟಂತೆ ಕ್ರೋಮದಲ್ಲಿ. ಅದು ಹೇಗೆ ಇರ್ಬೋದು? ಅದು ನಾವು ಮಾತಾಡೋದು ಸುಳ್ಳು, ಅವರು ಮಾತಾಡೋದು ಸುಳ್ಳು, ಅದು ಕ್ರೋಮ ಮಾಡೋದು ಎಂತ ಅದು ನಾವು ಅನ್ಕೋಬೇಕು, ಅದು ಹೇಗೆ ಆಯಿತು ಅಂತ. ಪೂಜಾರಿ ಅವರು ಡನ್ ಅಂತಿದ್ದಾರೆ. ಆಯ್ ಪೂಜಾರಿ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಆಶಾರ್ಜುನ್ ಅವರು ಬಂದರು, ಆಯ್ ಸಪೋರ್ಟ್ ಅಂತಿದ್ದಾರೆ. ಆಶಾರ್ಜುನ್ ಅವರು ವೆಲ್ಕಮ್ ನಿಮಗೆ. ನಿಮಗೆ ಚಾನಲ್ ಇದ್ದರೆ ನನಗೆ ಕನೆಕ್ಟ್ ಆಗಿ ಅಂತಿದ್ದಾರೆ TV17 ಅವರು. ಅನ್ಸಬ್ ತೋರಿಸೋದು, ಅದನ್ನು ಟಚ್ ಮಾಡಿದರೆ ಅನ್ಸಬ್ ಮಾಡಿದರೆ ಆಲ್ರೆಡಿ ಸಬ್ ಆಗುತ್ತೆ. ಚೆಕ್ ಮಾಡೋ ಪ್ರೋಸೆಸ್ ರಾಂಗ್ ಇದೆ. ಅದೇ ಇರಬೇಕು. ಏನೋ ಅನ್ಸಬ್ ಇದೆ ಅಂದರು. ನನಗೆ ತುಂಬ ಬೇಜಾರಾಗುತ್ತೆ. ನಾವು ಆ ರೀತಿ ಇದ್ದು ಯಾವತ್ತೂ ಮಾಡಲ್ಲ ನಾವು. ಸೌಮ್ಯ ಸಮಯ ಸಾಧನ, ಅವನಿ ಕನ್ನಡ ಡನ್ ಅಂತಿದ್ದಾರೆ ನೋಡಿ. ಅವನಿ ಕನ್ನಡ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ನಿಮಗೆ ಯಾರು ಚಾನಲ್ ಇದ್ದರೆ ಕನೆಕ್ಟ್ ಆಗಿ ಅಂತಿದ್ದಾರೆ. TV17 ಅವರಿದ್ದಾರೆ ನೋಡಿ. ಅತ್ತೆ ವೈಶು ಪಿನ್ ತೆಗಿರಿ. ಅವರು ಹೋದ್ರು, ವೈಶು ಅವರು ಯಾಕೆ ಹೋದ್ರು? ಅರ್ಜುನ್ ಸಪೋರ್ಟ್ ಅಂತಿದ್ದಾರೆ. ಪೂಜಾರಿ ಡನ್ ಅಂತಿದ್ದಾರೆ. ಪೂಜಾರಿ ಅವರೇ, ಸಮಯ ಸಾಧನ ಅವರು ಡನ್ನು. ಹೋದ್ರು ವೈಶು ಅವರು. ಸುಮ್ಮನೆ ನಾವು ಇನ್ನೊಬ್ಬರಿಗೆ ಬೈಯೋದು ಅದು ಸುಮ್ಮನೆ. ಯಾಕಂದರೆ ಇನ್ನೊಬ್ರು ಯಾರು ಕಟ್ ಮಾಡಲ್ಲ, ಅದು ಕಟ್ ಮಾಡೋದು ವೈಟಿ ಅವರೇ. ನನಗೆ ಅನಿಸುತ್ತೋ ಅದೇ ಅವರೇ ಕಟ್ ಮಾಡೋದು ಅಂತ ಅನಿಸುತ್ತೆ. ಇವಾಗ ಒಮ್ಮೆಲೆ 28, 30 ಎಲ್ಲ ಹೋಗ್ಲಿಕ್ಕೆ ಅದು ಕಾರಣ ಯಾರು? ಇದೇ ಇರಬೇಕು, ಗೊತ್ತಿಲ್ಲ ನಮಗೆ. ಸಮಯ ಸಾಧನ ಕಂಟೆಂಟ್ ಬ್ರದರ್ ರಿಟರ್ನ್ ಮಾಡಿದ್ದಾರೆ. ಸಾರಾ ಅವರೇ ಯಾರು ಹೇಳಿದ್ದು ಅಂತಿದ್ದಾರೆ. ಜೋಯ್ಸಪ್ ಮಲೆನಾಡು ಅವರು. ಲೈಫ್ ಇದ್ದು ಅಂಜು ಅಕ್ಕ ಮತ್ತೆ ಹೆಂಗೆ ನೋಡುವುದು? ಸಪೋರ್ಟ್ ಅಂತಿದ್ದಾರೆ. ಸಮಯ ಸಾಧನ ಆಲ್ರೆಡಿ ಡನ್, ರಿಟರ್ನ್ ಮೀ. ಸಮಯ ಸಾಧನ ಆಲ್ರೆಡಿ ಡನ್ ಅಂತೆ. 71 ಪೂಜಾರಿ ಡನ್ ಅಂತೆ. ಎವ್ರಿಡೇ ಅನ್ಕಟ್ ಅವರು ನೋಡಿ, ರಿಟರ್ನ್ ಕೊಡಿ. ಜಾಯ್ಸ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಆಶಾರ್ಜುನ್ ಪ್ಲೀಸ್ ಗಿಫ್ಟ್ ಕೊಡಿ. ಶ್ರೀಲೀಲಾ ಅವರು. ಆಶಾರ್ಜುನ್ ಸಪೋರ್ಟು. ಏಜಸ್ ಅವರು. ರಂಜು ಕ್ರೋಮಾದಲ್ಲಿ ಸಬ್ಸ್ಕ್ರೈಬ್ ಲಿಸ್ಟ್ ತೆಗೆದಾಗ ಅದರಲ್ಲಿ ಸಪೋರ್ಟ್ ID ಅವರಿಗೆ ಸಬ್ಸ್ಕ್ರೈಬರ್ ಅಂತ ಆಪ್ಷನ್ ಇರುತ್ತೆ. ಚಾನಲ್ ಇರುವವರದ್ದು ಅನ್ಸಬ್ ಅಂತ ಇರುತ್ತೆ. ಆಲ್ರೆಡಿ ಸಬ್ ಆಗಿರುತ್ತೇವೆ, ಹಾಗಾಗಿ ಅನ್ಸಬ್ ಮಾಡಿಸುವುದು. ಹೌದಾ? ಅದೇ ಅವರು ನೋಡೋದು ಸರಿ ಇಲ್ಲ ಅಂತ ನಮಗೆ ಬಂದು ಇದು ಮಾಡ್ತಾರೆ. ಅವ್ರು ಅನ್ಸಬ್ ಇದೆ ಅಂತ ಅಂದ್ಕೊಂಡು ಅವ್ರನ್ನು ನೀವು ಅನ್ಸಬ್ ಮಾಡಿದ್ದೀರಿ, ನಮ್ಮನ್ನು ಅನ್ಸಬ್ ಮಾಡಿದ್ದೀರ ಅಂತ ಬಂದು ಇದು ಮಾಡೋದು. ನಮಗೆ ಎಷ್ಟು ಬೇಜಾರಾಗುತ್ತೆ ಆಗ. ಆಶಾರ್ಜುನ ಸಪೋರ್ಟ್ ಅಂದಿದೆ. ಎವ್ರಿಡೇ ಅನ್ಕಟ್ಟವರು. ಪೂಜಾರಿ ಪೈಲ್ಸ್ ರಿಟರ್ನ್ ಮಾಡಿ ಎವ್ರಿಡೇ ಅನ್ಕಟ್ಟವರಿಗೆ. ಆಶಾರ್ಜುನ್ ಅವರು ಜಾಯ್ಸ್ ಆಫ್ ರಿಟರ್ನ್ ಮೀ. ವೈಶು ಎಲ್ಲಿ ಹೋದ್ಲು? ವೈಶು ರಂಜು ವೈಶು ಹೋದ್ಲಾ? ಜಾಯ್ಸಪ್. ಆಶಾರ್ಜುನ್ ನಿಮ್ಮ ಅಕ್ಕಿ ಸಂಡಿಗೆ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ. ನಿಮ್ಮ ಅಕ್ಕಿ ಸಂಡಿಗೆ ಕೊಟ್ಟಿದ್ದಾರಂತೆ ನೋಡಿ ಆಶಾರ್ಜುನ್ ಅವರೇ. ಒಪ್ಪಕೋಟಿಯನವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಶಾರ್ಜುನ್ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ರಂಜು ಅವರೇ ಅವರು ಅಯ್ಯೋ ಏಜಸ್ ಅಕ್ಕ, ನನ್ನ ಉಲ್ಟಾ ನೋಡ್ತಿದ್ದೀನಾ, ಫುಲ್ ಬೇಜಾರಾಗಿದೆ ನಾನು. ಹೌದು, ಅವರು ಕೂಡ ಕೆಲವರು ಉಲ್ಟಾ ನೋಡಿಯೇ ಬಂದು ನೀವು ಅನ್ಸಬ್ ಮಾಡಿದ್ದೀರ ಅಂತ ನೋಡುದು. ಅದೇ ನಮಗೆ ತುಂಬ ಬೇಜಾರು. ನಾವು ಅನ್ಸಬ್ ಮಾಡಿಲ್ಲ ಆದರೂ ಮಾಡಿದ್ದೀರ ಅಂತ ಅಂತಾರೆ ಅಲ್ವಾ. ನಮ್ಗದು ಮಂಡೇಲಿ ಇಲ್ಲವೇ ಇಲ್ಲ. ನಮ್ಮದು ಅನ್ಸಬ್ ಮಾಡುವಷ್ಟರಲ್ಲಿ ನಮ್ಮದು ಬೇರೆ ಕೆಲಸ ಇರುತ್ತೆ. ಇನ್ನೊಬ್ಬರಿಗೆ ನೋಡಿ ಅವರನ್ನು ಹುಡುಕಿ ಅನ್ಸಬ್ ಮಾಡಲಿಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ? ಅದು ಅನ್ಕೋಬೇಕಲ್ವ ಅವರು. ಎವ್ರಿಡೇ ಅನ್ಕಟ್ ರಿಟರ್ನ್ ಡನ್ ನೋಡಿ. ವೈಶು ಹೋದ್ಲಾ? ರಂಜು ವೈಶು ಹೋದ್ಲಾ? ಆಶಾರ್ಜುನ್ ಸಪೋರ್ಟ್ ಅಂತಿದ್ದಾರೆ. ವೈಶು ಹೋಗಿದ್ದು ಗೊತ್ತಿಲ್ಲ ನನಗೆ. ಲೈಕ್ ಡನ್ ಅಂತಿದ್ದಾರೆ. ಸುವರ್ಣಸ್ ಕಿಚನ್ ಅವರು ಬಂದರು. ಐ ವೆಲ್ಕಮ್. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ವೆಲ್ಕಮ್. ಲೈಫ್ ಇದ್ದು ರಂಜು. ವೈಶು ಎಲ್ಲಿದ್ದೀಯಾ?
ಅವ್ರಿದ್ದು ಗಿಫ್ಟ್ ಹೋಯ್ತಂತೆ ವಯಸ್ಸಿದ್ದು, ಯಾರೋ ಕದ್ಕೊಂಡು ಹೋದ್ರು. ನಿಮ್ಮದು ಸಬ್ಬು ಬಂದಿಲ್ಲ ಪೂಜಾರಿ ಅವರೇ, ಪೂಜಾರಿ ಅವರೇ ನಿಮ್ಮದು ಬಂದಿಲ್ಲಂತೆ ನೋಡಿ. ಅವರಿಗೆ ಎವ್ರಿಡೇ ಅನ್ಕಟ್ಟ ಅವರಿಗೆ ಆಸಾ ಅರ್ಜುನ್ ಸಪೋರ್ಟ್ ಅಂತಿದ್ದಾರೆ. ಅವರು ಉಲ್ಟಾ ನೋಡಿ ನಮಗೆ ಗಿಫ್ಟ್ ಬಂದಿಲ್ಲ ಗಿಫ್ಟ್ ಆನ್ಸರ್ ಮಾಡಿದ್ದೀರಾ ಅಂತಾರಲ್ವಾ. ನನಗೂ ನೋಡ್ಲಿಕ್ಕೆ ಗೊತ್ತಿಲ್ಲ, ಅದಕ್ಕೆ ಹೋಗುದಿಲ್ಲ ನೋಡ್ಲಿಕ್ಕೆ ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ವರ್ಣ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ ವೈಶು ಇಲ್ವಾ ಅಂತ. ಹೌದು ಇಲ್ಲ ವೈಶು, ಓದ್ಲೇನಾ. ಸೂಪರ್ ಸಪೋರ್ಟ್, ಲೈವ್ ಸಪೋರ್ಟ್ ಅಂತಿದ್ದಾರೆ. ಪೂಜಾರಿ ಅವರೇ ಅವರಿಗೆ ಎವ್ರಿ ಹ್ಯಾಂಡ್ ಕಟ್ ಅವರಿಗೆ ಬಂದಿಲ್ಲ ಅಂತೆ ನೋಡಿ. ಗಿಫ್ಟ್ ಕೊಡಿ ರಿಟರ್ನ್ ಮಾಡುತ್ತೇನೆ ಅಂತಿದ್ದಾರೆ ಆಶಾ ಅರ್ಜುನ್ ಅವರು. ಎವ್ರಿ ಹ್ಯಾಂಡ್ ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಡೇ ಅನ್ಕಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ ಸಪೋರ್ಟ್ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈಫ್ ವಿತ್ ರಂಜು ಅವರು, ಥ್ಯಾಂಕ್ ಯು ರಂಜು. ರಂಜು ವಿಡಿಯೋ ಹಾಕಿದ್ಯಾ? ನೋಡಿಲ್ಲ ನಾನು, ಈಗ ನೋಡ್ತೀನಿ ಆಯ್ತಾ. ಲೈವ್ ಮುಗಿದ ಮೇಲೆ ಕೂಡಲೇ ನೋಡ್ತೀನಿ. ನಿನ್ನೆ ಬೇರೆಯವ್ರದ್ದು ಒಂದೆರಡು ನೋಡ್ಲಿಕ್ಕಿತ್ತು, ಅವ್ರದ್ದು ನೋಡುವಾಗಲೇ ತುಂಬ ಟೈಮ್ ಆಗಿ ಹೋಯಿತು. ಮತ್ತು ಇವತ್ತು ನೋಡ್ತೀನಿ ಆಯಿತಾ. ಈಗ ಮೆಸೇಜ್ ಹಾಕ್ತೀನಿ ಲೈವ್ ಆದಮೇಲೆ. ಗೀತಾ ಗೌಡ ಅವರು ಊಟ ಆಯಿತಾ? ಊಟ ಆಗಿಲ್ಲ ಸಿಸಿ, ಇನ್ನಾಗಬೇಕಷ್ಟೇ, ಇನ್ನಾಗಬೇಕು. ಪಿನ್ ಮಾಡಿ ಮಾಡುವ, ಹೋಗಬಾರ್ದು ಪಿನ್ ಮಾಡಿದರೆ. हाय हाय, कैसे हो? हम अच्छी हूँ मैं. ಪ್ಲೀಸ್ ಲೈಕ್ ದೀಜಿಯೇ. ಗೀತಾ ಗೌಡ ಅವರೇ ಲೈಕ್ ಕೊಡಿ. ಹಾಯ್ ದಿ ಶಶಿಕುಮಾರಿ, ಹಾಯ್ ದಿ, ಹಾಯ್ ವೆಲ್ಕಮ್ ವೆಲ್ಕಮ್. ಲೈಫ್ ಇದ್ದು ರಂಜು ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರೇ, ಸುವರ್ಣ ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೀತಾ ಅವರು ಸೂಪರ್ ಸಪೋರ್ಟ್. ಶಶಿ ಕುಮಾರಿ कैसी हो? मैं अच्छी हूँ, आप कैसी हो दीदी? ಗೀತಾ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು ಅವರು, ಇವತ್ತು ಹೋದರೆ ನಾಳೆ 2 ಬರುತ್ತೆ ಬಿಡಿ. ಅದೇ ನಾನು ಯಾರಿಗೂ ಕೇಡು ಬಯಸುವುದಿಲ್ಲ. ನಾನೇ ಎಂತ ಗೊತ್ತಾ, ಹೋದರೆ ಹೋಗಲಿ, ಒಳ್ಳೇದಾಗಲಿ. ಅವರಾದರೂ ನಮಗೆ ದೇವರು ಒಳ್ಳೇದು ಮಾಡ್ತಾರೆ, ಒಂದು ದಿನ ಗ್ಯಾರಂಟಿ ಅಂತ ಅದೇ ಅನಿಸೋದು. ನಾನು ಬೈಯೋದೂ ಇಲ್ಲ ಯಾರಿಗೂ. ಎಷ್ಟು ಹೋಗಿದೆ ನಂದು, ಎಷ್ಟು ಹೋಗಿದೆ ಗೊತ್ತಾ. ಆದರೂ 1 ತಿಂಗಳಲ್ಲಿ 1K ಮಾಡಿದ್ದೀನಿ, ಎಷ್ಟು ಹೋಗಿ ಲೆಸ್ ಆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು. ಗಜ ಬಾಕ್ಸಿಂಗ್ 71 ಸಬ್ಸ್ಕ್ರೈಬರ್ ಡನ್. ಪೂಜಾರಿ ಅವರೇ ನಿಮಗೆ ಗಜ ಬಾಕ್ಸಿಂಗ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಶಶಿ ಅವರು ಪ್ಲೀಸ್ ಬ್ಲೂ. ಓಕೆ ದೀದಿ, ಬ್ಲೂ ದೇವುಂಗಿ ದೇತಿ ಹೂँ मैं ब्लू. हो गए, डन हो गए दीदी, ब्लू डन. ವೈಶು ಸೂಪರ್, ವೈಶು ಬಂದ್ಲು ನೋಡಿ. ವೈಶು ಸೂಪರ್ ಸಪೋರ್ಟಲ್ಲಿದೆ. ವೈಶುದ್ದು ಮೀನು ಸಾರು ಆಯ್ತಂತ. ವೈಶು ನನಗೆ ಮೀನು ಸಾರು ಪಾರ್ಸೆಲ್ ಮಾಡಿ, ನಿನಗೆ ಚಿಕನ್ ಪಾರ್ಸೆಲ್ ಮಾಡ್ತೀನಿ. ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಶಿಕುಮಾರಿ ಲೈಕ್ ಡನ್ ದೀದಿ, ಥ್ಯಾಂಕ್ ಯು ಸೋ ಮಚ್. ಬಂದಿಲ್ಲ ಅಂತ ಲೈಕ್, ಥ್ಯಾಂಕ್ ಯು ಸೋ ಮಚ್. ಬರ್ಬೋದಾಗ ಮತ್ತೆ ಪಿನ್ ಮಾಡಿರೋ ಐಡಿಗೆ ಸಪೋರ್ಟ್ ಮಾಡಿ, ರಿಟರ್ನ್ ಮಾಡ್ತೀನಿ. ಪಿನ್ ಐಡಿಗೆ ಕನೆಕ್ಟ್ ಆಗೋದಿದ್ದವರು ಆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ವೈಶು ಅವರು. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ರಂಜು ಅವರು. ಸುವರ್ಣ ಅಕ್ಕ ಗಿಫ್ಟ್ ಕೊಟ್ಟೆ ಅಂತಿದ್ದಾರೆ ನೋಡಿ. ಕೊಟ್ಟೆ ಇರಿ ಅಂತಿದ್ದಾರೆ, ಕೊಡ್ತಾರಂತೆ ಈಗ. ವೈಶು ಅವರು ಸೂಪರ್ ಸಪೋರ್ಟ್. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. आपने कमेंट किया था मेरी वीडियो पर, थैंक्स दीदी. ओके थैंक यू सो मच. किया मैंने ना आपको, हाँ किया, ಥ್ಯಾಂಕ್ ಯು. ಪೂಜಾರಿಸಿ ಕೊಟ್ಟಿದ್ದೆ ನೋಡಿ ಅಂತಿದ್ದಾರೆ. ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಪ್ಕೋ ಬ್ಲೂ ದಿಯಾ ದೀದಿ, ದೇಖೋ ದಿಯಾ, ಸಪೋರ್ಟ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಬ್ಲೂ ದಿ, ಪ್ಲೀಸ್ ಬ್ಲೂ ದಿಯಾ ಆಪ್ಕೋ ಜಾಯ್ನ್ ಅಸ್ ಅಂತಿದ್ದಾರೆ. ಏಜಸ್ ಅವರು ನನಗೂ ಈಗ ಚೆಕ್ ಮಾಡಿ ಬಂದೆ, ಎಲ್ಲ ಡೌಟ್ ಇರುತ್ತೆ, ಪ್ಲೀಸ್ ಜಾಯ್ನ್.
ಪ್ಲೀಸ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಪ್ರೋಮೋದಲ್ಲಿ ಎಲ್ಲರದ್ದು ತೋರಿಸಲ್ಲ, 100 ಮೆಂಬರ್ಸ್ ಇದ್ದು ಅಷ್ಟೇ ಸಿಗುತ್ತೆ, ಹೌದಾ? ಲೈಫ್ ಇದ್ದು ರಂಜು ಥ್ಯಾಂಕ್ ಯು ಅಂತಿದ್ದಾರೆ. ಸುವರ್ಣ ಕಿಚನ್ ಅವರು ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ನಮ್ಮ ಶಶಿ ಕುಮಾರಿ ಅವರು, ಲೈಫ್ ಇದ್ದು ರಂಜು ಅವರು ಹಾಯ್ ಯಜಸಕ್ಕ ಹಾಯ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು, ಗಜ ಬಾಕ್ಸಿಂಗ್ ಅವರು, ವೈಶು ಸಿಸ್ಟರ್ ವೆನ್ ವಿ ಸಪೋರ್ಟ್ ಯುವರ್ ಚಾನಲ್ ವಿ ಪುಟ್ ಗಿಫ್ಟ್ ಡು ನಾಟ್ ಒನ್ಲಿ ಡನ್ ಒನ್ಲಿ. ಗಜ ಬಾಕ್ಸಿಂಗ್ ಅವರು ವೈಶು ಅವರಿಗೆ ಕೊಟ್ಟಿದ್ದಾರಂತೆ. ನೋಡಿ ಎಂತ ಇಂಗ್ಲೀಷ್ ಮಾತಾಡ್ತಿದ್ದಾರೆ ಅವರು. ನೋಡಿ, ನಿಮಗೆ ಇಂಗ್ಲೀಷ್ ಬರ್ತದಲ್ವ ವೈಶು? ಮಾತಾಡಿ ಎಂತ ಹಾಕಿದ್ದಾರೆ ಮೆಸೇಜ್ ನಿಮಗೆ ನೋಡಿ. ಶಶಿ ಅವರು ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ನೋಡಿ ಶಶಿ ಕುಮಾರಿ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೀವು ಕೂಡ. ವೈಶು ಅವರು ಸೂಪರ್ ಸಪೋರ್ಟ್ ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಶಶಿ ಯಾರದು? शशि कुमारी प्लीज सब लोगों को ज्वाइन हो जाओ, उन लोग रिटर्न देगा आपको सब. शशि कुमारी दीदी को भी ज्वाइन हो जाओ. सुपर सपोर्ट एजे सुपर सपोर्ट. ಲೈಫ್ ಇದು ಒಂದು. ಸುವರ್ಣ ಡನ್ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ವೈಶು ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಸುವರ್ಣ ಥ್ಯಾಂಕ್ ಯು. ಲೈಫ್ ಇದ್ ರಂಜು ಅಂತಿದ್ದಾರೆ. ಪ್ರೀತಿ ಯಾದವ್ ಬಂದರು. ಬೇಲು ಅಂತಿದ್ದಾರೆ. ಹಾಯ್ ಪ್ರೀತಿ ಯಾದವ್, ವೆಲ್ಕಮ್. प्रीति यादव प्लीज गिव मी लाइक. शशि कुमार डू दी मेरी लाइव ना भी आया करो. मैं दीदी मेरी लाइव माँ भी मैं भी आया करो. ओके दीदी. सुमी कुमारी यारेಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರೀತಿ ಯಾದವ್ ರಿಟರ್ನ್ करो अभी ज्वाइन. प्रीति यादव प्लीज लाइक दीजिए, प्लीज लाइक दीजिए. वैशु सब्सक्राइब डन. गजा बॉक्सिंग रिटर्न करो अभी ज्वाइन अंतिದ್ದಾರೆ. ಸೂಪರ್ ಸಪೋರ್ಟ್ ಗೀತಾ ಗೌಡ ಅವರು. पिन 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 करो. 5 मिनट के बाद करती हूँ. प्रीति यादव प्लीज रुको. प्रीति यादव प्लीज एक लाइक दीजिए. 5 मिनट के बाद करती हूँ मैं. सिस्टर फॉर 13 ಗಿಫ್ಟ್ ಬೇಕು ಪಿನ್ ಮಾಡಿ. ಈಗ ಪ್ರೀತಿ ಯಾದವ್ ದೀದಿ ಇದ್ದಾರೆ, ಮತ್ತು ಗೀತಾ ಅವ್ರದ್ದು ಈಗ ಪಿನ್ ಮಾಡಿದ್ದು. ಮಿಸ್ಟರ್ ಜೆ ಅವರೇ ಕೊಡ್ತೀನಿ, 1 ನಿಮಿಷ ನಿಲ್ಲಿ, 5 ನಿಮಿಷ ಮಾಡ್ತೀನಿ. अभी प्रीति यादव आपको पिन करती हूँ, आप किधर मत जाओ. 5 ನಿಮಿಷ ಮಾಡ್ತೀನಿ ಎಲ್ಲರದ್ದು. ಸಿಸ್ಟರ್ 14 ಗಿಫ್ಟ್ ಬೇಕು ಪಿನ್ ಮಾಡಿ ಅಂತಿದ್ದಾರೆ. ಓಕೆ ಮಾಡುವ ಇರಿ. ಜಾಯಿನ್ ಡನ್. ಪೂಜಾರಿ ಜಿ ಇದ್ದೀರಾ? ಡನ್. ಸಿಸ್ಟರ್ ಗಿಫ್ಟ್ ಬೇಕು ಪಿನ್ ಮಾಡಿ ಕೊಡ್ತೀನಿ, ಪಾಡ್ತೀನಿ ಅವರು ಮಾಡಲಿಕ್ಕೆ ಅಲ್ಲಿಂದ. ಇದರ देखो. अरे पिन कर दो. अरे दीदी आपको अभी पिन कर दिया, आप किधर मत जाओ. अभी पहले का 5 मिनट होने का ही ना, बाद में आपको करने का. ओके ना? रिटर्न करो अभी ज्वाइन. ಸಿಸ್ಟರ್ 14 ಬೇಕು ಜಾಯಿನ್ ಪಿನ್ ಮಾಡಿ. ಅಯ್ಯೋ ದೇವ, ನಾನು ಯಾರಿಗೆ ಪಿನ್ ಮಾಡೋದು? ನನಗೆ ಮಾಡ್ತೀನಿ ಮಿಸ್ಟರ್ ಜೆ ಅವರೇ, ಆಯಿತಾ? ಇರಿ, 5 ನಿಮಿಷ ಬಿಟ್ಟ ಮೇಲೆ ಮಾಡ್ತೀನಿ ಅವ್ರದ್ದು. 5 ನಿಮಿಷ ಆಗಲಿ ಆಯಿತಾ? ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಲೈಕ್ ಡನ್ ಚೆಕ್ ಅಂತಿದ್ದಾರೆ. ಪ್ರೀತಿ ಯಾದವ್ ಲೈಕ್ ಡನ್ ಅಂತಿದ್ದಾರೆ. ರಿಟರ್ನ್ ಕರೋ ಅಭಿ ಜಾಯಿನ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು. ಪ್ರೀತಿ ಕುಮಾರ್ ಯಾದವ್ ಸಬ್ಸ್ಕ್ರೈಬರ್ ಡನ್. ಗಜಾ ಬಾಕ್ಸಿಂಗ್ ಪ್ಲೀಸ್ ರಿಟರ್ನ್ ಕರೋ. प्रीति कुमार यादव रिटर्न करो. गजा बॉक्सिंग रिटर्न करो अभी ज्वाइन. प्रीति कुमार कमेंट आगी. मिस्टर जे ಅವರಿದ್ದಾರೆ ನೋಡಿ. हौसले बुलंद करे कर रास्तों पर चल दे, मुझे तेरा मौका मिला जाएगा. बढ़कर अकेला तू पहला बार देखा तुझको कपिला खुद बन जाऊंगा. कनेक्ट आगी अंतिದ್ದಾರೆ. ಐಶು ಸುಂದರ್ ಕರ್ದೇವರು. ರಸ್ತೋ ಪರ್ ಚಲ್ ದೇ
तुझे मेरा ಥ್ಯಾಂಕ್ ಯು ಪ್ರೀತಿ ಯಾದವ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ದೆ ಮಿಸ್ಟರ್ ಜೆ ಅವರು. ಮರ್ಲ ಯಾನ ಉಲ್ಲೆ, ಮರ್ಲು ಯಾನು ಉಲ್ಲೆ, ಮರ್ಲ ಯಾನು ಉಲ್ಲೆ. ಓ ಉಲ್ಲರೆ ಓಕೆ ಉಲ್ಲರತೆ. ಮರ್ಲ ಯಾನು ಉಲ್ಲೆ. ಓಕೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಜೆ ಅವರಿದ್ದಾರೆ, ಕನೆಕ್ಟ್ ಆಗಿ. ಥ್ಯಾಂಕ್ ಯು ಪ್ರೀತಿ ಯಾದವ್ರೆ. शशि डन प्लीज रिटर्न. शशि कुमारी प्लीज रिटर्न कीजिए लाइफ विद रंजू दीदी को. शशि यादव, शशि कुमारी प्लीज रिटर्न कीजिए. थैंक यू प्रीति यादव, थैंक यू. यशु सुपर सपोर्ट. कोई रिटर्न नहीं करता है दीदी. आप सबको ज्वाइन हो जाओ, रिटर्न करेगा दीदी. सबको ज्वाइन हो जाओ, रिटर्न करेगा. सबको ज्वाइन हो जाओ. ತಿನ್ನು. ಹಾ, ಥ್ಯಾಂಕ್ ಯು ಮಿಸ್ಟರ್ ಸಪೋರ್ಟ್ ಅಂದಿದೆ. ಪೂಜಾರಿ ಅವರು ಲೆಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೇಳಿ ಮೇಡಮ್. ಯಾರದು ಲೆಸ್ ಮಾಡೋದಾದ್ರೆ ನಿಮಗೆ ಗಿಫ್ಟ್ ಬೇಡ ಅಂದರೆ ಬೇಡ, ಬಿಟ್ಬಿಡಿ. ಯಾಕೆ ಮತ್ತೆ ಲೆಸ್ ಮಾಡೋದಾದ್ರೆ ಗಿಫ್ಟ್ ಯಾಕೆ ತಗೊಳ್ತೀರಾ ನೀವು? ಸುಮ್ಮನೆಲ್ಲ ಅಂದರು. ಸ್ವಲ್ಪ ದಿನ ಇರಲಿಲ್ಲ ನನ್ನ ಲೈವಲ್ಲಿ ಲೆಸ್ ಆಗಿದೆ ಅಂತ. ಈಗ ಪುರಾ ಲೆಸ್ ಮಾಡಲಿಕ್ಕೆ ಶುರು ಮಾಡಿದ್ರಾ? ಲೆಸ್ ಮಾಡೋದಾದ್ರೆ ಗಿಫ್ಟ್ ತಗೋಬೇಡಿ. ಯಾಕೆ ತಗೊಳ್ತೀರಾ ಗಿಫ್ಟ್? ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಅಂದರೆ ಎಲ್ರಿಗೂ ಹೆಲ್ಪ್ ಆಗಬೇಕಂತ ಬರೋದಲ್ವ ಅವರು. ಮೂಲ ಮೈಪು ಅಲ್ಲಿ ಬರ್ಚಿ ಮೂಲ ಮೈಪು ಅಲ್ಲ ಕರೆಂಟ್ ಉಂಟು. ವೈಶ್ಯ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಗಜ ಅವರು, ಗಜ ಸರ್ ಡನ್ ಪ್ಲೀಸ್ रिटर्न. गजा सर प्लीज डन लाइफ विद रंजू प्लीज रिटर्न कीजिए. ಯಾರು ಲೆಸ್ ಮಾಡ್ತಾರೆ ನನಗಂತೂ ಗೊತ್ತಾಗಲ್ಲ. ಪ್ರೀತಿ ಯಾದವ್ರಿಗೆ ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ. ರಿಟರ್ನ್ ಕರೋ ಪ್ರೀತಿ ಯಾದವ್ ಪ್ಲೀಸ್ ಸಬ್ಕೋ ಜಾಯಿನ್ ಹೋ ಜಾओ. ಗಿಫ್ಟ್ ಕೊಟ್ಟವರು ನೆಕ್ಸ್ಟ್ ಡೇ ಲೆಸ್. ಅದು ಲೆಸ್ ಆಗುತ್ತೆ, ಅದು ನಮ್ಮದು ಕೂಡ ಲೆಸ್ ಆಗ್ತಾನೆ ಉಂಟು. ಅರಿನಾ ಸಿಸ್ಟರ್, ನೀವು 1 ಮಂತಲ್ಲಿ 1,000 ಹೇಗೆ ಮಾಡಿದ್ದು? ನಾನು ಒಂದು ಮಂತಲ್ಲಿ 1,000 ಮಾಡಿದ್ದು ಹೇಗೆ ಗೊತ್ತಾ? ಆ ಟ್ರಿಕ್ ನಿಮಗೂ ಕೂಡ ಕೊಡ್ತೀನಿ. ನಾನು ಯಾರ ಹತ್ರನೂ ಹೋಗಿ ಗಿಫ್ಟ್ ಕೊಡಿ ನನಗೆ ಅಂತ ಕೇಳೋದಿಲ್ಲ. ನಾನು ಹೋಗಿ ಡೈರೆಕ್ಟಾಗಿ ಜಾಯಿನ್ ಆಗಿ ಗಿಫ್ಟ್ ಕೊಟ್ಟು ಬರ್ತೀನಿ. ಹಿಂದಿಯವ್ರ ಚಾನಲ್ಗೆಲ್ಲ ಹೋಗ್ತಿದ್ದೀನಿ ನಾನು, ಸಪೋರ್ಟ್ ಮಾಡ್ತಾಯಿದ್ರು ಅವರು. ಅಲ್ಲಿ ಹೋಗಿ ಗಿಫ್ಟ್ ಕೊಡಿ ಅಂತ ಕೇಳಲ್ಲ, ಡೈರೆಕ್ಟ್ ಹೋಗಿ ಜಾಯಿನ್ ಆಗಿ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಪಸ್ ಕೊಡಿ ಅಂತ ಮೆಸೇಜ್ ಹಾಕಿ ಬರ್ತೀನಿ. ಮತ್ತು ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡೋದಿಲ್ಲ. ಹಾಗೆ ಮಾಡಿ ನಾನು ದಿವಸಕ್ಕೆ 20-30 ಮಾಡ್ತಿದ್ದೆ. ಹಾಗೆ 1K ಮಾಡಿದೆ, 1 ತಿಂಗಳಲ್ಲಿ ಮಾಡಿದೆ. 1.5 ತಿಂಗಳಲ್ಲಿ 1K. ಈಗ 1K 50-60 ಇದೆ ನನ್ನ ಅದರಲ್ಲಿ. ಹಾಗೆ UK ಅವರು ಆನ್ ಸಪೋರ್ಟಲ್ಲಿದ್ದಾರೆ. ಲೈಫ್ ವಿದ್ ರಂಜು ಅವರು, ನಮಗೆ ಗಿಫ್ಟ್ ಬೇಕಲ್ವಾ, ನಾವು ಡೈರೆಕ್ಟ್ ಹೋಗಿ ಕೊಡಬೇಕು. ಯಾವಾಗಲೂ ಕೊಡಿ ಅಂದರೆ ಯಾರು ಕೊಡೋದೇ ಇಲ್ಲ. ಈಗ ಹಿಂದಿ ಅವರು ಜಾಸ್ತಿ ಗಿಫ್ಟ್ ಕೊಡಲ್ಲ ಸಿಸ್ಟರ್. ನಾನು ಟ್ರೈ ಮಾಡ್ತಾ ಇದ್ದೀನಿ. ಬ್ಲೂಡನ್ ದೀದಿ ಇದ್ದಾರಲ್ವಾ, ಅವರು ಅಲ್ಲಿಗೆ ಹೋಗಿ 10 ಗಂಟೆಗೆ ನಿಮಗೆ ಎಷ್ಟು ಗಿಫ್ಟ್ ಬೇಕು ಎಲ್ಲ ಸಿಗುತ್ತೆ, ಅವ್ರು ಕೊಡ್ತಾರೆ. ನನಗೆ ಇವತ್ತೊಂದು 8 ಗಿಫ್ಟ್ ಸಿಕ್ಕಿದೆ ಅವರ ಕಡೆಯಿಂದ. ಮಾರ್ನಿಂಗ್ 10 ಗಂಟೆಗೆ ಹೋಗಿದ್ದೆ ನಾನು. 10 ಗಂಟೆಗಲ್ಲ, 9 ಗಂಟೆಗೆ. ವೈಶು ಕೂಡ ಹೋಗ್ತಿದ್ದಾಳೆ. 9 ಗಂಟೆಗೆ ಇರುತ್ತೆ, 1 ಗಂಟೆ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವರು. ಎಲ್ಲರೂ ಗಿಫ್ಟ್ ವಾಪಸ್ ಕೊಡ್ತಾರೆ ಅವರು. पिन आईडी प्रीति यादव प्लीज रिटर्न कीजिए लाइफ विद ರಂಜು ಜಾಯಿನ್ ಡನ್ ವಿತ್ ಕಮೆಂಟ್ ಚೆಕ್. ನೋಡಿ ರಂಜು ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ. ಬ್ಲೂಡನ್ ಅವರಲ್ಲಿಗೆ ಹೋಗಿ ನಿಮಗೆ ಗಿಫ್ಟ್ ಖಂಡಿತ ಸಿಗುತ್ತೆ ಅಲ್ಲಿ ಹೋದರೆ. ನಾನು ಹೆಚ್ಚಾಗಿ ಅವರಲ್ಲೇ ತಗೊಂಡಿದ್ದು ಹೆಚ್ಚಾಗಿ. ಮತ್ತು ಹಿಂದಿಯವರು ಮತ್ತು ತೆಲುಗಿನವರಲ್ಲಿಗೆಲ್ಲ ಹೋಗ್ತೀನಿ ನಾನು. ಸುಬ್ರಹ್ಮಣ್ಯ ಸರ್ ಇದ್ದಾರಲ್ವ, ಅವರಲ್ಲಿಗೆ ಹೋಗ್ತಿದ್ದೆ.
ಅವರು ಕೂಡ ಕೊಡ್ತಿದ್ರು. ವೈಶುಗ ಅಂದಿದ್ದೇನೆ, ವೈಶುಗ ಸಿಕ್ಕಿದೆ ಅವರಲ್ಲಿ. ರಿಟರ್ನ್ ಕರೋ ಅಭಿ ಜಾಯಿನ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಚೆನ್ನಾಗಿದೆ ಅಂತಿದ್ದಾರೆ. UK ಬೆಳಗಾವಿ ಗಿಫ್ಟ್ ಡನ್. UK ಬೆಳಗಾವಿ ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್ JK. ಎಂತದ ನಿನ್ಗೆ ಕುತ್ಕೊಳ್ಳಿಕ್ಕೆ ಆಗಲ್ವಾ? ಸುಮ್ಮನೆ ಕಟ್ ಆಗುತ್ತೆ, ಅದು ಬೇಕು ನನಗೆ. ಪ್ರೀತಿ ಯಾದವ್ ಕಂಟೆಂಟ್ ರಿಟರ್ನ್, ಕಂಟೆಂಟ್ ಡನ್. ಕಂಟೆಂಟ್ ಬ್ರದರ್ ನಿಮಗೆ ಪ್ರೀತಿ ಯಾದವ್ ಅವ್ರು ಕೊಟ್ಟಿದ್ದಾರೆ ನೋಡಿ. ನೋಡಿ ಅವರಿಗೆ ಅಂದೆ ನೀವೇ ಕನೆಕ್ಟ್ ಆಗಿ ಅಂತ, ಅವ್ರು ಆದ್ರು ನೋಡಿ. ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಕಂಟೆಂಟ್ ಸರ್ ಊಟ ಆಯ್ತಾ ಅಂತಿದ್ದಾರೆ. ವೈಶು ಅವರು ಕಂಟೆಂಟ್ ಸೂಪರ್ ಅಂತಿದ್ದಾರೆ. ಪ್ರೀತಿ ಯಾದವ್ ಸೂಪರ್ ಅಂತಿದ್ದಾರೆ. ಮೈ ಸ್ಟೈಲ್ ಕುಕ್ಕಿಂಗ್ ಸ್ಟೈಲ್ ಅವರು ಬಂದರು. ಹಾಯ್ ವೆಲ್ಕಮ್ ವೆಲ್ಕಮ್, ಬನ್ನಿ ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೈಶು ಅಕ್ಕ ನೀವು ಊಟ ಮಾಡಿದ್ರಾ? ನಾನು ದೋಸೆ ತಿಂದಿದ್ದೆ, ನನಗೆ ಹಸಿವಾಗಲ್ಲ. ಹಲಸಿನಕಾಯಿ ದೋಸೆ ಇದೆ, ಬಾ ತಿನ್ನುವ. ಚಿಕನ್ ಮಾಡಿದ್ದೇನೆ, ಹಲಸಿನಕಾಯಿ ದೋಸೆ ಮಾಡಿದ್ದೇನೆ. ಆಯಿತು ವೈಶು ಅಂತಿದ್ದಾರೆ. ನಂದು ಆಯಿತು, ನೀವು ಮಾಡಿ ವೈಶು ನೀವು ಮಾಡಿ ಊಟ, ಹೋಗಿ. ಪ್ರೀತಿ ಯಾದವ್ आपको ಕಮೆಂಟ್ ಕಿಯಾ, ಮುझे ಕಮೆಂಟ್. ಅದಕ್ಕೆ ಅನ್ನೋದು ಅಮ್ಮ ಅಂದಿದ್ದು ಯಾವತ್ತೂ ಕೇಳಬೇಕಂತ. ಥ್ಯಾಂಕ್ ಯು ಸೋ ಮಚ್. ವೈಶು ಊಟ ಮಾಡಿದ್ಯಾ ಇಲ್ವಾ? ಮಾಡು. ಗಜ ಬಾಕ್ಸಿಂಗ್ ಪ್ರೀತಿ ಯಾದವ್ ಗಿಫ್ಟ್ ಡನ್. ಪ್ರೀತಿ ಯಾದವ್ ಗಿಫ್ಟ್ ಡನ್. ಗಜ ಬಾಕ್ಸಿಂಗ್ ಮೈ ಸಿಂಪಲ್ ರಿಟರ್ನ್ ಅಂತೆ ನೋಡಿ. ಸೂಪರ್ ವೈಶು ಅವರು ಸೂಪರ್. ಬಾ ಹಲಸಿನಕಾಯಿ ದೋಸೆ ಉಂಟು ವೈಶು, ಚಿಕನ್ ಉಂಟು, ಚಿಕನ್ ಸುಕ್ಕ ಇದೆ. ಪ್ರೀತಿ ಯಾದವ್ ಕಮೆಂಟ್ ಹಾಕಿದ್ದೀರಾ? ಪ್ರೀತಿ ಯಾದವ್ ಕಮೆಂಟ್ ಕರೋ. ಕಂಟೆಂಟ್ ಸರ್ಕಲ್ ಭಯ್ಯಾಕೋ ನ್ಯೂ ಫ್ರೆಂಡ್ಸ್ ಗಿಫ್ಟ್ ಕೊಡಿ. ಮೈ ಸಿಂಪಲ್ ಪ್ರೀತಿ ಯಾದವ್ ಡನ್. ಪ್ಲೀಸ್ ರಿಟರ್ನ್ ಕೊಡಿ. ಪ್ರೀತಿ ಯಾದವ್ ಡನ್ ಅಂತಿದ್ದಾರೆ. ಡು ನಾಟ್ ಫುಟ್ ಡನ್ ಆಗಿಲ್ವಾ? ಪ್ರೀತಿ ಯಾದವ್ ಪ್ಲೀಸ್ ರಿಟರ್ನ್. ಲೈಫ್ ಇದ್ದು ರಂಜು. ಕಿಚನ್ ಜಾಯಿನ್ ಡನ್. ಚೆಕ್ ಕಮೆಂಟ್ ಚೆಕ್. ಊಟ ಮಾಡ್ತಾ ಇದ್ದೀನಿ, ಕಮೆಂಟ್ ಮಾಡ್ತಾ ಇದ್ದೀನಿ. ಹೌದಾ? ನನಗೂ ಕೊಡು ಒಣ ಮೀನು ಸಾರು. ನಿನಗೆ ಚಿಕನ್ ಕೊಡ್ತೀನಿ, ನನಗೆ ಚಿಕನ್ ಇಷ್ಟ ಇಲ್ಲ, ನನಗೆ ಮೀನು ಇಷ್ಟ. ಪ್ರೀತಿ ಯಾದವ್ ಕಮೆಂಟ್ ಬಂದಿಲ್ಲ. ಲಾಂಗ್ ವಿಡಿಯೋ ಮಾಡಿದರೆ ಇಮಿಡಿಯೇಟ್ಲಿ ಬರುತ್ತೆ ಸಿಸ್ಟರ್. प्रीति यादव प्लीज़ कंटेंट सर्कल ब्रदर को आपका गिफ्ट कमेंट नहीं आया, प्लीज़ लॉन्ग वीडियो पर कमेंट कीजिए. मल्ली कमेंट अष्टे गिफ्ट नहीं आया. बोर्ड चप्पा ಹೆಂಗೆ ಬೋರ್ಡು. प्लीज़ प्रीति यादव लॉन्ग वीडियो पर कमेंट कीजिए. ನಿನಗೆ ಒಂದು ಸಾರಿ ಆಯಿತು ನೋಡು. लाइफ इद रंजू दीदी को गिफ्ट नहीं आया, आपका कमेंट सिर्फ कमेंट आ गया था, प्लीज़ चेक कर दीजिए. माड़ी लाइक विद रंजू जॉइन डन प्लीज़ कमेंट के साथ अंतिद्दारे नोडी. ನಾನು ಬಂದೆ ನೀವು ಇರಿ, ಮೆಸೇಜ್ ಮಾಡ್ತೀರಿ. ಬಂದೆ. ದೈತ ಫುಲ್ಲೋಡು ಮಲ್ಪಂದೆ ಸಂಗತಿ ಮಲ್ಪಂದೆ ಫುಲ್ಲೋಡು ಚಿಪ್ಸ್ ಬಡ ಚಿಪ್ಸ್ ತಿನ್ನು. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಸರ್ಕಲ್ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರೇ, ನಮ್ಮ ಸುವರ್ಣ ಕಿಚನ್ ಅವರಿಗೆ ಪ್ಲೀಸ್ ರಿಟರ್ನ್ ಮಾಡಿ. ಏಯ್
ಏಯ್ ಎಲ್ಲಿ ಹೋಗ್ತಿ ಮೇಲೆ ಎಲ್ಲಿ ಹೋಗ್ತಿ ಇರು ಇರು ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ನೀವು ಸಪೋರ್ಟ್ ಮಾಡಿ. ಈಗ ಬರ್ತೀನಿ ನಾನು, ಸ್ವಲ್ಪ ಕೆಲಸ ಇದೆ. ನೋಡಿ ಒಬ್ರಿಗೊಬ್ರು ಅವ್ರದ್ದು ರಿಟರ್ನ್ ಮಾಡಿ ಅವರವರ ಗಿಫ್ಟ್. ಮತ್ತೆ ನಾನು ಎಂಡ್ ಮಾಡ್ತೀನಿ ಸ್ವಲ್ಪ ಟೈಮ್ ನಂತರ. ಪಾಡ್ ಆಗೈತೆ ಬರ್ಪುಣ ಆಗೈತೆ ಆಗಿ ಬುಡ್ಪು ಚಾಡ ಆಗೈತೆ ಬಾರಿ ಬಿತ್ತು ಹೋಗ್ತೈತೆ ಬೇನೆ ಅಪ್ಪ ಒಲ್ಲ ಬೂರಿ ಎಡ ಮಗ ಅಪ್ಪ ಮಿತ್ತು ಪಾಡಪ್ಪ ಥ್ಯಾಂಕ್ ಯು ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ. ಪ್ರೀತಿ ಅದು ಪ್ರಾಚೀಜಿ ರಿಟರ್ನ್ ಕರೋ ಪ್ಲೀಸ್ ಅಂತಿದ್ದಾರೆ. ವೈಶು ಎಂತಕ್ಕೆ ರಂಜು ಮಾ ನಿಂದು ಎಂತದೇ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಂಜು ವೈಶು ಅವರು. ರಂಜು ವೈಶುದ್ದು ಇವತ್ತು ನೋಡಬೇಕು, ನಮ್ಮದು ಲೈವ್ ನೋಡಬೇಕು. ನೋಡಿ ವೈಶು ಇವತ್ತು ಚೆನ್ನಾಗಿ ಮಾಡ್ಬೇಕಾಯ್ತಾ. ನೋಡಿ ವೈಶು ಅವ್ರದ್ದು 4:30 ಎಲ್ಲರೂ ಜಾಯಿನ್ आगी. वैशु दीदी का 4:30 सब लोग ज्वाइन कीजिए, उनको सपोर्ट कीजिए. वैशु दीदी का 4:30 इवनिंग लाइव प्लीज़ ज्वाइन कीजिए. ವಾಕ ಯಪ್ಪ ಸಾಕಾಯಿತು ನನಗೆ ರಂಜು ಅವರೇ ಯಾಕೆ ಸಾಕಾಯಿತು. ವೈಶು ಸ್ವಲ್ಪ ಸಪೋರ್ಟ್ ರಿಟರ್ನ್ ಕರ್ನಾ ಅಭಿ ಅಗೈನ್ ಡನ್ ಅಂದರು ಗಿಫ್ಟ್ ಇಲ್ಲ. ಏ ಕ್ಯಾ ಹೈ ಯಾ ಕೊಡ್ಲಿಲ್ವಾ ಯಾರು ರಂಜು ಯಾರು ರಂಜು ಯಾರು ಕೊಟ್ಟರು. प्रीति रिटर्न करो प्रीति प्राची किचन रिटर्न करो प्लीज. अच्छा से वीडियो देख के रिटर्न करो जल्दी से जल्दी. वैशु ನನ್ನ ಹಾಗೇನೆ ಬೊಬ್ಬೆ ಹಾಕಾಯ್ತಾ ನೀನು ಕೂಡ. वैशु नहीं माँ पूरू की पूरा ಮೋಸ ಕೊಡ್ಲಿಲ್ವಾ ರಂಜು. ರಂಜು ಕೊಟ್ಟಿಲ್ವಾ. ಯಾರು ಕೊಟ್ಟಿಲ್ಲ ರಂಜು. रंजू गिफ्ट हो गया. प्रीति यादव प्लीज रंजू दीदी के गिफ्ट नहीं हो गए प्लीज रिटर्न कीजिए. चेक कर दो एक बार प्लीज रिटर्न कीजिए. रिटर्न करो सबको रिटर्न करो सबको रिटर्न करो. ಕೊಟ್ಟೆ 394 ಆಗೋಕ್ಕೆ ಆಗಬೇಕಲ್ವಾ. ಯಾರಾದರೂ ಮುಂಚೆ ಕಟ್ ಮಾಡಿದ್ರಾ ಏನ ನೋಡಿ. ಪ್ರೀತಿ ಯಾದವ್ ಏಕ್ ಬಾರ್ ಆನ್ಸಪ್ ಕರೋ ಪ್ಲೀಸ್. ವೈಶು ರಿಟರ್ನ್ ಕರೋ ಅಂತಿದ್ದಾರೆ ಪ್ರೀತಿ ಯಾದವ್. हाँ प्रीति यादव दीदी आपका गिफ्ट रंजू दीदी को वैशु दीदी को बंदी नहीं आया प्लीज उनको नहीं आया प्लीज रिटर्न कीजिए उनको चेक करके. प्रीति यादव रंजू दीदी का एक बार आंसर करके प्लीज रिटर्न कीजिए. प्रीति यादव ज्वाइन नहीं मिला
ಅಯ್ಯೋ ಪ್ರೀತಿ ಯಾದವ್ ನಿಮ್ದು ಜಾಯಿನ್ ನೈ ಮಿಲ ನನಗೆ ಈಗ ಜಾಯಿನ್ ಆಗುತ್ತಾರಂತ ಇವರೆಲ್ಲ. ಏನಪ್ಪ ನೀವು ಹರಿನಕ್ಕ ನಾನು ನಿಮ್ಮ ಲೈವಲ್ಲಿ ಇವತ್ತು ಒಂದು ಗಿಫ್ಟು ಬಂದಿಲ್ಲ, ಕೊಟ್ಟರು ಎಲ್ಲ ರಿಟರ್ನ್ ತಗೊಂಡಿದ್ದಾರೆ. ಹೌದಾ? ಅಶ್ವಿನಿ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್. ರಂಜು ಜಾइन डन विथ कमेंट के चेक लॉन्ग वीडियो प्लीज. अभी एक ही ना बोलो, अभी प्रीति यादव अभी एक बार आप अनसब कर लो, एक बार उनका, बाद में देखने का बोलती हूँ मैं. आप एक उनका अनसब करो, बाद में देखने का बोलती हूँ मैं, नहीं तो उनको गिफ्ट नहीं आया. प्लीज अनसब कर लो, देखने का ही ना हमको भी, क्यों नहीं आया देखने का ही ना. मिल जाएगा. अरे यार रुको, थोड़ा टाइम हो गया ज्वाइन आने में. वैसे मुझे भी नहीं हिंदी बरुत्ता. ರಂಜು ನಿಮಗೆ ಹಿಂದಿ ಬರುತ್ತಾ ಅಂದಿದ್ದಾರೆ. someone made answer for me. God bless you them. ಕತ್ತಿ ರಂಜೋ ಅಂದಿದ್ದಾರೆ. ಅವ್ರಿಗೆ ಎಷ್ಟು ಕೇಳೋದು, ಅವ್ರದ್ದು ಗಿಫ್ಟ್ ಅವ್ರಿಗೆ ಅದೇನು, ಅವ್ರದ್ದು ಗಿಫ್ಟ್ ಎಲ್ರಿಗೆ ಬರ್ತಾ ಇಲ್ಲ ನೋಡಿ. ಅವರಿಗೂ ಬಂದಿಲ್ಲ, ಪ್ರಾಚಿ ಅವರಿಗೂ ಬಂದಿಲ್ಲ. ಅದೇನು ಅದು ಲಾಂಗ್ ವಿಡಿಯೋಗೆ ಹಾಕಿದ್ರೆ ಬೇಗ ಬರುತ್ತೆ. ಅವರಿಗೆ ಎಷ್ಟು ಬೊಬ್ಬೆ ಹಾಕೋದು. ಅಶ್ವಿನಿ ಊಟ ಆಗಿಲ್ಲ ಸಿಸ್, ಇನ್ನು ಆಗ್ಬೇಕು. ನಾನು ದೋಸೆ ತಿಂದಿದ್ದು ಲೇಟು. ಹಿಂದಿ ಬರುತ್ತೆ ಬೋಲ್ನೆ ಬಾಬಾ, ಹಿಂದಿ ಬೋಲೋ ಬಾಬಾ. ಗ್ರೇಟ್ ರಂಜು ಮಾ, ನೀವು ನನಗೆ ನಿನ್ನಷ್ಟು ಬರಲ್ಲ. ಮೈ ಸಪೋರ್ಟ್ ಮಿಸ್ಟರ್ ಜೆ ಅವ್ರ ಸಪೋರ್ಟ್. प्रीति यादव आपको वीडियो पे कमेंट किया, कमेंट नहीं मिला. प्रीति यादव आपका सबको नहीं मिला गिफ्ट, तो प्लीज रिटर्न कीजिए, सबको चेक करके रिटर्न कीजिए. प्रीति यादव प्लीज एक बार चेक करो, आपका कमेंट क्या नहीं आएगा सबको गिफ्ट. ಮಿಸ್ಟರ್ ಜೆ ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ ಅಂತಿದ್ದಾರೆ. ರಬ್ಬಾನಿ ರಾಯಚೂರು ಅವರು ಬಂದರು. ಓಕೆ ಪ್ರೀತಿ ಯಾದವ್ ಅಂತಿದ್ದಾರೆ. ಪ್ರೀತಿ ಯಾದವ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ ಕೊಡಿ. ರಬ್ಬಾನಿ ರಾಯಚೂರು ಲೈಕ್ ಅನ್ ಕೊಡಿ. ಅಶ್ವಿನಿ ಹಸು ಲೈಕ್ ಅನ್ ಕೊಡಿ, ಲೈಕ್ ಕೊಡಿ. ನಾನು ಕೆಲಸ ಮಾಡ್ತಿದ್ದೀನಿ, ನೀವು ಸಪೋರ್ಟ್ ಮಾಡ್ಕೊಳ್ಳಿ. ರಂಜು ಅವ್ರ ಗಿಫ್ಟ್ ತಗೊಳ್ಳಿ, ಬಿಡಬೇಡಿ. ಹಿಂದಿ ಮಾತಾಡಿ ಅವ್ರ ಹತ್ರ. ಏನಾಯ್ತು? ಮೈಕ್ರೋಸಾಫ್ಟ್ ರಿವೋಲ್ ಹೇಳ್ಕೊಂಡು ಪಾಡೋಡ್ಚಿ ನೋಡಿ. ಮಿಸ್ಟರ್ ಜೆ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಗಜ ಸರ್ ಪ್ಲೀಸ್ ರಿಟರ್ನ್. ಗಜ ಸರ್ ಪ್ಲೀಸ್ ರಿಟರ್ನ್. ಕಂಟೆಂಟ್ ಸರ್ಕಲ್ ರಿಟರ್ನ್ ಗಿಫ್ಟ್. ಕಂಟೆಂಟ್ ಸರ್ಕಲ್ ಸುವರ್ಣ ಕಿಚನ್ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ಕಂಟೆಂಟ್ ಸರ್ಕಲ್ ಬ್ರದರ್ ಪ್ಲೀಸ್ ರಿಟರ್ನ್ ಮಾಡಿ. ಸುವರ್ಣ ಕಿಚನ್ ಅವರಿಗೆ ರಿಟರ್ನ್ ಕೊಡಿ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ಕೊಡಿ. ನನ್ನ ವಿಡಿಯೋಗೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರಪ್ಪಾಣಿ ರಾಯಚೂರು ಪ್ಲೀಸ್ ಅಂತಿದ್ದಾರೆ ನೋಡಿ. ಪಿನ್ ರಿಟರ್ನ್.
ಪಿನ್ ಐ ಡಿ ರಿಟರ್ನ್ ಕೊಡಿ. ಓಕೆ ಪ್ರೀತಿ ಸಿಸ್ಟರ್ ಅಂತಿದ್ದಾರೆ ರಬ್ಬಾನಿ ರಾಯಚೂರು. ಲೈಫ್ ವಿತ್ ರಂಜು ಅನ್ಸಬ್ಸ್ಕ್ರೈಬ್ ಡನ್. ಸಬ್ಸ್ಕ್ರೈಬ್ ಡನ್ ಅಂತೆ ರಂಜು ಅವರೇ. ಯಾರು ಎಂತ ಮಾತಾಡ್ತಿದ್ದಾರೆ ಅಂತಂದ್ರೆ ನಮ್ಗೆ ಅರ್ಥ ಆಗಲ್ಲ. ಗಿಫ್ಟ್ ಕೊಡಿ 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 ಅಂತ ರಂಜು ಬಂತ. ಎಷ್ಟು ಕಷ್ಟ ಕೊಡ್ತಾನಂತ ಅವನಿಗೆ ಗೊತ್ತಾ ಅವನಿಗೆ. ಹಾ ಇದು ಎಂತ ಮಾಡಿದ? ನೀವು ಸಪೋರ್ಟ್ ಮಾಡ್ತೀರಿ. ನಾನು ಬಂದೆ, ನನಗೆ ಸ್ವಲ್ಪ ಕೆಲಸ ಇದೆ ಆಯ್ತಾ. ಮೈ ಈಸಿ ಕುಕಿಂಗ್ ಮೈ ಸಿಂಪಲ್ ಸಬ್ಸ್ಕ್ರೈಬ್ ಡನ್. ಮೈ ಈಸಿ ಕುಕಿಂಗ್ ಅವ್ರಿಗೆ ಡನ್ ಅಂತೆ ಗಜ ಅವರು. ದುರ್ಗಾ ರಂಗೋಲಿ ಅವರು ಬಂದ್ರು ನೋಡಿ. ನೋಡಿ ಲೈಕು ಕೊಟ್ಟಿಲ್ಲ, ಎಲ್ರು ಬಂದಿದ್ದೀರಾ, ಒಂದು ಲೈಕನ್ನು ಕೊಡಿ. ದುರ್ಗಾ ಅವರೇ ಪ್ಲೀಸ್ ಲೈಕ್ ಕೊಡಿ. ರಬ್ಬಾನಿ ರಾಯಚೂರು ಪ್ಲೀಸ್ ಲೈಕ್ ಕೊಡಿ. ಅಶು ಅವರೇ ಲೈಕ್ ಕೊಡಿ. ಲೈಕು ಕೊಡಿ ಅಲ್ವಾ, ಲೈಕು ಕೂಡ ಕೊಡ್ಬೇಕಲ್ವಾ. ರಬ್ಬಾನಿ ಗಿಫ್ಟ್ ರಿಟರ್ನ್ ಮಾಡಿ, ರಬ್ಬಾನಿ ಗಿಫ್ಟ್ ರಿಟರ್ನ್ ಮಾಡಿ ಸುವರ್ಣ ಅವರಿಗೆ. ಪ್ರೀತಿಯಾದವ್ ದುರ್ಗಾಜಿ ಪ್ಲೀಸ್ ರಿಟರ್ನ್ ಪ್ರೀತಿಯಾದವರಿಗೆ. ಮಿಸ್ಟರ್ ಜೆ डन विथ कमेंट चेक प्रीति यादव रिटर्न करो अभी ज्वाइन. ಮಾರಿ ಮಾಡಿ ಎಲ್ರಿಗೂ ರಿಟರ್ನ್. ವೈಶು ರಂಜು ಹೋದ್ರಾ? ಗಿಫ್ಟ್ ಸಿಕ್ತಾ? ಪಪ್ಪ ಕೋಟಿಯನವರು ಸೂಪರ್ ಸಪೋರ್ಟ್. ದುರ್ಗಾ ಅವರು ಪ್ರೀತಿ ಕಮೆಂಟ್ ಪ್ಲೀಸ್. ಲೈಕ್ ಕೊಡೋದಿದ್ದವ್ರು ಲೈಕ್ ಅನ್ನು ಕೊಡಿ ಪ್ಲೀಸ್. ಕೊಟ್ರು ವಾಪಸ್ ತಗೊಂಡ್ರು. ಲೈಕೇ ವಾಪಸ್ ತಗೊಂಡಿದ್ದಾರೆ, ಮತ್ತೆ ಗಿಫ್ಟ್ ಬಿಡ್ತಾರಾ ನೋಡಿ. ಹಾಗೆಲ್ಲ ಮಾಡಬಾರ್ದು. ಲೈಕ್ ವಾಪಸ್ ತಗೊಂಡಿದ್ದೆ ಯಾರದು ಕೊಟ್ಟಿದ್ದು. ಅರವತ್ತೆರಡು ಆಗಿತ್ತು, ಈಗ ಒಂದು ತಗೊಂಡ್ರು. ವಯಸ್ಸಿದ್ದಲ್ಲ ಇಲ್ಲಿ ನೋಡಿ. ಇನ್ನೊಂದು ಲೈಕ್ ವಾಪಸ್ ತಗೊಂಡ್ರು ನೋಡಿ. ವೈಶು ನೋಡಿ, ಇನ್ನೊಂದು ಲೈಕ್ ವಾಪಸ್ ತಗೊಂಡ್ರು. ಒಟ್ಟು 62 ಇತ್ತು, 60 ನೋಡಿ. ಲೈಕೇ ವಾಪಸ್ ತಗೊಳ್ತಾರೆ. ನಿಮ್ದು ಮತ್ತೆ ಗಿಫ್ಟ್ ಬಿಡ್ತಾರಾ ನೋಡಿ. ಲೈಕ್ ವಾಪಸ್ ತಗೊಂಡಿದ್ದವರಿಗೆ ಒಳ್ಳೇದಾಗ್ಲಿ, ದೇವರು ಇನ್ನಷ್ಟು ಒಳ್ಳೇದ್ ಮಾಡ್ಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಂಗೆ ಬೇಜಾರಿಲ್ಲ. ತಗೊಂಡ್ರಲ್ವಾ ವಾಪಸ್, ಅದು ಖುಷಿ ಆಯ್ತು. ನೋಡಿ ವೈಶು ಮತ್ತೆ ನೋಡಿ, ಹೀಗೆಲ್ಲ ಮಾಡಬೇಡಿ ನೋಡಿ. 62 ಲೈಕ್ ಇತ್ತು, 62ರಲ್ಲಿ 2 ಲೈಕನ್ನು ವಾಪಸ್ ತಗೊಂಡ್ರು ನೋಡಿ. ಲೈಕೇ ವಾಪಸ್ ತಗೊಳ್ತಾರೆ ಇವರು, ಇನ್ನು ಗಿಫ್ಟ್ ಬಿಡ್ತಾರಾ ಅಂತ ಅನ್ನೋದು ನಾನು. ಯಾರದು ಲೈಕ್ ವಾಪಸ್ ತಗೊಂಡಿದ್ದು? ಎಲ್ಲ ಇದು 61 ಇತ್ತು, 62 ಇತ್ತು, ಈಗ 2 ತಗೊಂಡಿದ್ದಾರೆ ವಾಪಸ್. ಡನ್ ವಾಪಸ್. ನಾವಿಲ್ಲಿ ಬೊಬ್ಬೆ ಹಾಕ್ತೀವಲ್ವಾ, ಅದು ಗೊತ್ತಾಗಲ್ಲ ಅವರಿಗೆ. ಒಂದೊಂದು ಗಿಫ್ಟಿಗೆ 50 ಸಾರಿ ಬೊಬ್ಬೆ ಹಾಕ್ತೀವಿ ನಾವು. ನಮಸ್ತೆ ನಮಸ್ತೆ ಲಾಲ್ ಟಿವಿ ಅವರೇ, ನಮಸ್ತೆ. ವೆಲ್ಕಮ್ ವೆಲ್ಕಮ್.
ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ ಲಾಲ್ ಟಿವಿ ಅವರೇ. ಏನಿದು ಜಗಳ ಜಗಳ ಏನಿಲ್ಲ, ಲೈಕ್ ಕೊಟ್ರ ಲೈಕ್ ಯಾರೋ ವಾಪಸ್ ತಗೊಂಡ್ರು. ಎನಿವನ್ ಚುಪ್ರಿ, ಜಗಳ ಏನಿಲ್ಲಪ್ಪ. ರಂಜು ಗಿಫ್ಟ್ ಕೊಡಿ. ಲೈಕ್ ಈಗ ಒಂದು ಕೊಟ್ರು ಇವರು ಲಾಲ್ ಟಿವಿ ಅವರು. ಯಾಕೆ 1 hour ಕೆಲಸ ಇದ್ದೀನಾ? ಲೈಕ್ ಡನ್, ಥ್ಯಾಂಕ್ ಯು. ಯಾರೋ 2 ವಾಪಸ್ ತಗೊಂಡ್ರು, ಈಗ ಯಾರಂತ ಗೊತ್ತಿಲ್ಲ. ರಂಜು ನೋಡ, ಯಾರೋ ಲೈಕ್ ವಾಪಸ್ ತಗೊಂಡ್ರು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಕಂಟೆಂಟ್ ಬ್ರದರ್, 2 ಲೈಕ್ ವಾಪಸ್ ತಗೊಂಡ್ರು ನೋಡಿ. ಹಾಗೆಲ್ಲ ಮಾಡಬಾರ್ದಲ್ವಾ, ಯಾರು ಕೂಡ ಹಾಗೆ ಕೊಟ್ಟು ವಾಪಸ್ ತಗೊಳ್ತಾರಲ್ವ, ಅದು ಅಲ್ಲ. ಅವರು ಒಳ್ಳೇದಾಗ್ಲಿ, ದೇವರು ಒಳ್ಳೇದೇ ಮಾಡ್ತಾರೆ, ಕೆಟ್ಟದಂತೂ ಮಾಡೋದಿಲ್ಲ. ಓಮಿನಿ ಬಸ್ ಅವರು ಬಂದ್ರು, ಲೈಕ್ ಡನ್ ಅಂತ ಕೊಟ್ರು. ಥ್ಯಾಂಕ್ ಯು ಓಮಿನಿ ಬಸ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಕೊಟ್ಟೆ ನೋಡಿ ಎಕ್ಸ್ಟ್ರಾ. ಹಾ, ನೀವೇ ಅಲ್ವಾ, ಥ್ಯಾಂಕ್ ಯು ಸೋ ಮಚ್. ನಂದು 2 ಲೆಸ್ ಮಾಡಿದ್ರಲ್ವಾ, ಅದು ಬೇಜಾರಾಯ್ತು ನಂಗೆ, ಯಾರಂತ ಗೊತ್ತಿಲ್ಲ. ನೀವು ಕೊಟ್ರಿ, ನೀವು ಅಲ್ಲ ವಾಪಸ್ ತಗೊಳ್ದಿಲ್ಲಪ್ಪ, ನಂಗೆ ಗೊತ್ತಿಲ್ವಾ ನಿಮ್ದು ಯಾರಂತ ಗೊತ್ತಿಲ್ಲ. ತಗೊಳ್ಳಿ ಬಿಡ್ಲಿ ಹೋಗ್ಲಿ. ಪ್ರೀತಿ ಓಕೆ ಅಂತಿದ್ದಾರೆ ನೋಡಿ. ವೈಶು ಚೆನ್ನಾಗಿ ಮೆಸೇಜ್ ಹಾಕಿದ್ಯಾ ಅಕ್ಕ. ಅವರು ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿದ್ದಾರೆ ಅಕ್ಕ, ಬೇಡ ನನಗೆ ಲಾಲ್ ಕೊಟ್ರು ಸಾಕು. ಹೌದಾ, ಅವ್ರು ಕೊಟ್ಟಿಲ್ವಾ? ಪೂಜಾರಿ ಅವರು ಬಂದ್ರು. ಆಯ್ ಕೆಲವರು ಹೋಗುವಾಗ ಲೈಕ್ ಇಟ್ಕೊಂಡೇ ಹೋಗುದೇನಾ, ನನಗೆ ಅದೇ ಡೌಟ್ ಸ್ವಲ್ಪ. ದೀಪಾ ಅವರು ಬಂದ್ರು. ಆಯ್ ದೀಪಾ ಅವರೇ, ವೆಲ್ಕಮ್. ದೀಪಾಸ್ ಅವರೇ ಲೈಕ್ ಡನ್ ಅಂತಿದ್ದಾರೆ ನೋಡಿ. ಇವರೆಲ್ಲ ಲೈಕ್ ಕೊಟ್ರು, ಬಂತು ನೋಡಿ, ಎಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಮಿನಿ ಬಸ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಓಮಿನಿ ಬಸ್ ಅವ್ರದ್ದೇ, ಕಂಟೆಂಟ್ ಬ್ರದರ್ ಇದ್ದು. ದಾ ಪೂಜಾರಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಜೆ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸಮಯ ಸಾಧನ ಅವರು, ಸಂಧ್ಯಾ ರಾಣಿ ಅವರು ಬಂದ್ರು. ನೋಡಿ, ನೀವು ಎಲ್ಲ ಕಮೆಂಟ್ ಆಗ್ತಾ ಇರಿ. ನಾನು ಸ್ವಲ್ಪ ಕೆಲಸ ಇದೆ, ಮಾಡ್ತೀನಿ ಆಯ್ತಾ. ಮತ್ತೆ ನಾನು ಕಟ್ ಮಾಡ್ತೀನಿ ಸ್ವಲ್ಪ ಟೈಮ್ ನಂತರ. ಸಂಧ್ಯಾ ರಾಣಿ ಅವರು ಬಂದ್ರು. ಆಯ್ ವೆಲ್ಕಮ್ ಎಲ್ರಿಗೂ. ರಂಜು ಯಾಕೆ ಈ ಕೋಪ? ರಂಜು ಅವರಿಗೆ ಲಾಲ್ ಟಿವಿ ಅವರೇ, ಅವರಿದು ಯಾರು ಕೊಟ್ಟಿಲ್ಲಂತೆ, ಅವ್ರು ಕೊಟ್ಟದ್ದು. ಕೊಟ್ಟೆ ಅಂದ್ರು, ಕೊಟ್ಟೇ ಇಲ್ಲ. ಥ್ಯಾಂಕ್ ಯು ಲಾಲ್ಜಿ ಅಂತಿದ್ದಾರೆ. ತೆಲುಗು ಓಕೆ ಸಂಧ್ಯಾ ರಾಣಿ, ತೆಲುಗು ನೈ ಆಯೇಗಾ. ದೀಪಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೊಮಿನ್ ಬ್ರಸ್ ಅವರೇ ಥ್ಯಾಂಕ್ ಯು ಸೋ ಮಚ್, ಲೈಕ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಗಿಫ್ಟ್ ಕೊಡ್ತಾರೆ ಅವರು. रिटर्न करो, अभी ज्वाइन। रंजू दीदी को आ गया, प्रीति यादव दीदी का।
ಎಂತ ಅದು ಸೌಂಡು? ಯಾರಲ್ಲಿ ಸೌಂಡು ಮಕ್ಕಳೇ? ಚಿಕ್ಕಿ ಬೋಡೆ ಬೋಡಿ ಚಿಕ್ಕಿ ಬೋಡಿ ಏಟ್ ಬೋಡಿ ಪಪ್ಪ ಬೋಡಿ ಹಾಂ ಮೆಲ್ಲ ಬೋಡಿ ಮೆಲ್ಲ ಪಪ್ಪ ಹಾಂ ಹಾಂ ಅಲ್ಲ ಸಾರಿ ಸ್ಟಕ್ ಆಗಿತ್ತು ಮೆಸೇಜ್ ಎಲ್ಲ. ಒಳ್ಳೆ ಟೈಮ್ ಇದೆ, ಫುಲ್ ಸಪೋರ್ಟ್ ಅಂತಿದ್ದಾರೆ ನಮ್ಮ ಲಾಲ್ ಟಿವಿ ಅವರು. ನೋಡಿ ಸಬ್ ಕೊಟ್ಟೆ ಅಂತಿದ್ದಾರೆ. ಇವರು ಯಾರು ಬಂದ್ರು? ಚೈನತ್ಯ ಹರೀಸ್ ನೋಡಿ ಸಬ್ ಕೊಟ್ರಾ ಕೊಡಿ. ಪ್ರೀತಿ ಡನ್ ಅಂತಿದ್ದಾರೆ ನೋಡಿ. ಬೆಸ್ಟ್ ತಮ್ಮ ಬಂದಿದ್ದಾರೆ. ಬೆಸ್ಟ್ ತಮ್ಮ, ಥ್ಯಾಂಕ್ ಯು ಬೆಸ್ಟ್ ತಮ್ಮ, ವೆಲ್ಕಮ್ ತಮ್ಮ, ವೆಲ್ಕಮ್. ಓಮಿನಿ ಬಸ್ ಅವರು ಬಲೆ ಮನೆ ಅದು ಅದು ಹೌದಾ, ನೀವೇಯಾ? ಥ್ಯಾಂಕ್ ಯು ಎನ್ನ ಅಣ್ಣೆ ಇಂದು ಕೊರಿಯರತ್ತ. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್ ಲಾಲ್ ಟಿವಿ ಸೂಪರ್. ಥ್ಯಾಂಕ್ ಯು ಮಿಸ್ಟರ್ ಜೆ ಅವರೇ. ನೋಡಿ ಪಿನ್ ಐ ಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐ ಡಿಗೆ. ನಿಮ್ಮ ಹತ್ರ ಮಾತಾಡ್ತಾ ನಂದು ಕೆಲಸ ಎಲ್ಲ ಮಾಡ್ಕೊಂಡೆ. ಪೂಜಾರಿ ಅವರು ಮಿಸ್ಟರ್ ಜೆ ಡನ್, ರಿಟರ್ನ್ ಮೀ. ಮಿಸ್ಟರ್ ಜೆ ಪೂಜಾರಿ ಅವರು ಡನ್, ರಿಟರ್ನ್ ಮಾಡಿ. ಕಂಟೆಂಟ್ ಸರ್ಕಲ್ ಸೂಪರ್ ಟು ಮೊಬೈಲ್ ಇಂದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಂದು ಈಗ ಟೈಮ್ ಆಯಿತು. ನಾನೀಗ ಒಂದು 10 ನಿಮಿಷ ಇರ್ತೀನಿ, ಮತ್ತೆ ಹೋಗ್ತೀನಿ. 10 ನಿಮಿಷದಲ್ಲಿ ಹೋಗ್ತೀನಿ. ನಾನು ಈಗ ಜನ ಇದ್ದಾರಂತ ನಿಂತಿದ್ದೀನಿ ನಾನು, ಇಲ್ಲಾಂದ್ರೆ ಹೋಗ್ತಿದ್ದೆ. ಗಿಫ್ಟ್ ಎಲ್ಲ ಕೊಟ್ಟಿದ್ದಾರಲ್ವ, ಅದಕ್ಕೆ ನಿಂತಿದ್ದು. 10 ನಿಮಿಷದಲ್ಲಿ ಹೋಗ್ತೀನಿ ಆಯ್ತಾ. ಬೆಸ್ಟ್, ಥ್ಯಾಂಕ್ ಯು ಬೆಸ್ಟ್ ತಮ್ಮ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಎಲ್ರಿಗೂ. ಲಾಲ್ ಟಿವಿ ಥ್ಯಾಂಕ್ ಯು ಸೋ ಮಚ್. ದೀಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ಕೆಲಸ ಆಗಿಲ್ಲ ನಂದು. ಕೆಲಸ ಆಗದಿದ್ರೆ ಹಸ್ಬೆಂಡ್ ಬಂದು ಬೈತಾರೆ. ಡನ್ ಅಂತೆ ನಮ್ಮ ಸುವರ್ಣ ಗಾರು, ಡನ್ ನೋಡಿ. ಓಕೆ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೀರು ತಗೊಂಡು ಹೋಗ್ಬೇಡ ಅಷ್ಟೇ. ಪರ್ರನಾ ಉಂಟು ಯಾರು ಪಾತ್ರೆ ಒಡ್ಕೊಂಬೆ ನರಕೊಂಡು ಕೈ ಕಟ್ಟು. ಓಮ್ಮ ಲಕ್ಲೆ ಅಮ್ಮ ಲಕ್ಲೇಶ ಪೋಯ್ ನ ಕೊಡ್ತೆ.
ನಾ ಥ್ಯಾಂಕ್ ಯು ಸೋ ಮಚ್. 10 ನಿಮಿಷ ಇದ್ದೀನಿ, ಎಲ್ಲ ಮೆಸೇಜ್ ಹಾಕಿ, ಮತ್ತೆ ನಾನು ಹೋಗ್ತೀನಿ. ಅವರವರ ಗಿಫ್ಟ್ ಅವರವರಿಗೆ ಕೊಡಿ ರಿಟರ್ನ್. ಯಾರಿಗೆಲ್ಲ ಕನೆ ಕೊಟ್ಟಿಲ್ಲ ಅವರಿಗೆ ಕೊಡಿ. ಐಶೋ ಥ್ಯಾಂಕ್ ಯು. ಮಿಸ್ಟರ್ ಜೆ ಅವರೇ ಥ್ಯಾಂಕ್ ಯು. ಲೈಫ್ ಇದ್ರಂಜು ಥ್ಯಾಂಕ್ ಯು. ದೀಪಾ ಅವರೇ ಥ್ಯಾಂಕ್ ಯು. ಲಾಲ್ಜಿ ಟಿವಿ ಅವರೇ ಥ್ಯಾಂಕ್ ಯು. ಕಂಟೆಂಟ್ ಬ್ರದರ್ ಅವರಿಗೆ ಮಸ್ತ್ ಮಸ್ತ್ ಥ್ಯಾಂಕ್ ಯು. ಐಶೋ ಅವರಿಗೆ ಮಸ್ತ್ ಮಸ್ತ್ ಥ್ಯಾಂಕ್ ಯು. ರಂಜು ಅವರಿಗೂ ಎಲ್ರಿಗೂ ಲೈಫ್ ವಾಪಸ್ ತಗೊಂಡವರಿಗೆ ತುಂಬಾ ಥ್ಯಾಂಕ್ಸ್. ಅವರಿಗೆ ಬೇಕಲ್ವಾ ಥ್ಯಾಂಕ್ಸ್ ಅಂತ ಕೊಡ್ಬೇಕು. ಕೆಲಸ ಇತ್ತು ನನಗೆ, ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಉಜ್ಜುದಿತ್ತು ಅಷ್ಟೇ. ಪಾತ್ರೆ ಉಜ್ಜು ಮಕ್ಕಳು ಊಟ ಮಾಡಿದ್ರು. ಒಂದು 5 ನಿಮಿಷ ಇದ್ದೀನಿ ಆಯ್ತಾ ಎಲ್ರಿಗೂ. ನಾನು 5 ನಿಮಿಷ ಇದ್ದೀನಿ, ಮತ್ತೆ ಹೋಗ್ತೀನಿ. ಐದು ನಿಮಿಷ ಇದ್ದೀನಿ.
ಕಲ್ಕೊಳ್ಚಪ್ಪ. ಯಾರು ಯಾರದು? ಎಂತ ಮಾಡುದು? ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು? ಅಯ್ಯೋ ನಾನು ಹೋಗ್ತೀನಿ ಇನ್ನು. ಬಾಯ್ ಬಾಯ್ ಎಲ್ರಿಗೂ. ಬಾಯ್ ಬಾಯ್. ಗಿಫ್ಟ್ ಸಿಗ್ತಾ ಎಲ್ರಿಗೂ. ನಾನಿನ್ನು ಹೋಗ್ತೀನಿ, ಟೈಮ್ ಜಾಸ್ತಿ ಆಯ್ತು ನಂದು. ಬಾಯ್ ಬಾಯ್. ಏ ಏ ಏ ಯಶೋ, ಬಾಯ್ ಬಾಯ್. ಓಮಿನಿ ಬಸ್ ಅವರೇ ಬಾಯ್. ಲಾಲ್ ಟಿವಿ ಅವರೇ ಬಾಯ್. ಲೈಫ್ ಇದ್ದು ರಂಜು ಬಾಯ್. ವೈಶು ಮತ್ತೆ ಸಿಗುವ ಬಾಯ್. ಟೈಮ್ ಆಯಿತು ನಂದು ನೋಡಿ. ನಾನು 1:30ಗೆ ಕಟ್ ಮಾಡುವವಳು 2 ಗಂಟೆ ಆಯಿತು. ಸಾರಿ. ಬಾಯ್ ಬಾಯ್ ಎಲ್ರಿಗೂ. ಬಾಯ್ 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 ಎಲ್ರಿಗೂ. ಬಾಯ್ ಬಾಯ್ ಬಾಯ್. ಅರ್ಧ ಗಂಟೆ ಜಾಸ್ತಿ ಮಾಡಿಬಿಟ್ಟೆ, ನಾನು ಟೈಮೇ ನೋಡಿಲ್ಲ. ಬಾಯ್ ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಲಾಲ್ ಟಿವಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಸರ್ಕಲ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು ಸೋ ಮಚ್. ರಂಜು ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್ ಬಾಯ್. ಕಟ್ ಮಾಡ್ತೀನಿ.